ಸದಸ್ಯರಾದಪ್ಪನಂಚಿತ್ತಿನ ಶ್ರೀಯುತ ಸಂತೋಷ್ ಶೆಟ್ಟಿ ಪಡುಬಿದ್ರಿ ಪಲ್ಲವಿ ವೇದಿಕೆ ಬರಡು, ಶ್ರೀ ಶ್ರೀಧರ್ ಶೆಟ್ಟಿ ಕುಂಜಾಲು ವೇದಿಕೆ ಬರಡು ಬಂದು ವಿನಂತಿ ಮಾಡ್ತಂದಿಲ್ಲ. ದಿನೇಶ್ ಶೆಟ್ಟಿ ಹೆರ್ಗ ವೇದಿಕೆಗೆ ಆತ್ಮೀಯವಾದ ಮೋಕೆಡ್ ಸ್ವಾಗತ ಮಾಡ್ತಂದಿಲ್ಲ. ಅಶೋಕ್ ಕುಮಾರ್ ಮೈರ್ಪಾಡಿ ವೇದಿಕೆ ಬರಡು, ಶ್ರೀ ಸುಧೀರ್ ಶೆಟ್ಟಿ ಉಡುಪಿ ಕೀರ್ತಿ ಬಿಲ್ಡರ್ಸ್ ವೇದಿಕೆಗೆ ಸ್ವಾಗತ ಮಾಡ್ತಂದಿಲ್ಲ. ಪತಯೇ ನಮಃ. ಕಾರ್ಯದಲ್ಲಿ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತಿ ಮುಕುತಿ ಪಥಕ್ಕೆ ಮನವ ಈವಂತ ರುದ್ರದೇವ, ಮುಕುತಿ ಪಥಕ್ಕೆ ಮನವ ಈವಂತ ರುದ್ರದೇವ, ಭಕುತಿದಾಯಕಳು ಸಿರಿ ಭಾರತೀ ದೇವಿ. ವನಜ ಸಂಭವನ ರಸಿ ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿಯಿತ್ತು ಗತಿ ಪಾಲಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಆನಂದ ಸುಖವನೀವಳು ರಮ, ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು, ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು. ಸತತ ಇವರೊಳು ನಿಂತು ಕೃತಿಯ ನಡೆಸುವನು, ಕೃತಿಯ ನಡೆಸುವನು. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ, ಸಿದ್ಧಿಯ ನೀವ ಕಾರ್ಯದಲ್ಲಿ, ಸಿದ್ಧಿಯ ನೀವ ಕಾರ್ಯದಲ್ಲಿ. ಹರಿ ಓಂ. ಲೇಸ್ ಈ ಜಾಗಡ್ ಪಡಿಮೂರ್ದು ಬರಡು ಪನ್ಪುನ ಅಂಚಿತ್ತಿನ ಆಶಯದ ಒಟ್ಟಿಗೆ ಕಾರ್ಯಕ್ರಮನ ದುಮ್ಮುಕನು ಒಂದಲ್ಲ. ನನ್ನ ದುಮ್ಮುಗು ಮಿತ್ತ ಚಾಬಡ್ಡತ್ತಿನ ಅಂಚಿತ್ತಿನ ಮಾತ ಗಣ್ಯರನ ಮಾನ್ಯರನ ಎದುಕೊಂಡು ಅಂಚಿತ್ತಿನ ಪೊರ್ತು ಬಂದುಲೆ ಉತ್ತರದ ಎತ್ತರದ ಹಿಮದ ಗಿರಿ ತಿರ್ತಿರ್ದ ಕನ್ಯಾಕುಮಾರಿ ಪರ್ವತ ಅಂಚಿಂಚಿರ್ದು ಕನ್ಯಾಕುಮಾರಿ ಅಂಚಿಂಚಿದ ದಡಿಕೊರ್ಪುನ ಅಂಚಿತ್ತಿನ ಕಡಲ ಕರೆಪ್ಪುನ ಅಂಚಿತ್ತಿನ 1000 ವರ್ಷದ ಚಾರಿತ್ರಿಕ ಐತಿಹಾಸಿಕ ಇತಿಹಾಸಪ್ಪುನ ಅಂಚಿತ್ತಿನ ಭವ್ಯ ಭಾರತ ದೇಶ ನಮ್ಮ. ಅತಿಥಿ ದೇವೋಭವ ಪನ್ಪುನಂಚೆತ್ತಿನ ಉದಾತ್ತವಾಯನಂಚೆತ್ತಿನ ಸಂಸ್ಕೃತಿ ಸಂಸ್ಕಾರದ ಒಟ್ಟಿಗೆ ನಮ್ಮ ಮಾತೆರ್ಲ ಪುಟುದು ಬತ್ತೆ ನಕಲು ನಮ್ಮ ತುಳುವ ಮಣ್ಣದ ಕಟ್ಟಿ ಎಂಚ ಅಂದ ಕೆಂಡ ಇಲ್ಲದ ಜಾಲಗೆ ಏರಂಡಲ ಬತ್ತೇರಂದ ಅಂಡಕ್ಲೆಗೆ ಅಂಗದಾನೆ ಅಸರದ ಬೆಲ್ಲದ ನೀರಿನ ಕೊರ್ದು ನಮ್ಮ ಮಾತೆರ್ಲ ಎದುಕೊನ್ನುವ ಅಂಚಾದ ಇನಿತೆ ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಗುರುಕಾರ್ಲ ಹರೀಶ್ ಶೆಟ್ಟನ ಪಾತೆರಗೆ ಓಕೊಂದು ಅರ್ನಮಿತ್ ಅಭಿಮಾನದ ಇದು ಮಲ್ಪುನಂಚೆತ್ತಿನ ಎಟ್ಟೆ ಕಾರ್ಯದ ಮಿತ್ ಒಂಜಿ ಉರ್ಪು ಉಮೇದಿನ ದಿಂಜ ಒಂದು ನಮ್ಮೊಟ್ಟಿಗೆ ಜೊತೆ ಒಂದು ಪುನಂಚೆತ್ತಿನ ಮಾತ ಗಣ್ಯ ಮಾನ್ಯರನ್ನು ಅರ್ಥ ಬಿಡ್ತಿಡು ಅರ್ಕಿದು ಆದೇರ್ತದು ತರ್ಕದು ತಾಂಗದು ಬಾಮಿದು ಬಮ್ಮನಿದು ಮೋಕೆಡ್ ಇನಿತ ಈ ಲೇಸಿಗೆ ಎದುಕೊಂಡು ಪಣದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಗುರುಕಾರ್ಲು ಶ್ರೀ ಐಕಳ ಹರೀಶ್ ಶೆಟ್ಟಡ ವಿನಂತಿ ಮಲ್ತೊಂದುಲ್ಲ. ಇನಿತ ಈ ಒಂಜಿ ಸಮಾಜ ಕಲ್ಯಾಣದ ಡಿಸ್ಟ್ರಿಬ್ಯೂಷನ್ದ ಒಂದು ಕಾರ್ಯಕ್ರಮ ಅಂಚನೆ ಸಾಧಕರಿಗೆ ಸನ್ಮಾನ ಮಲ್ಪನಂಚಿನ ಕಾರ್ಯಕ್ರಮ ಮಾತಾ ಬೈದಿನ ಮಾತಾ ಫಲಾನುಭವಿಗಳೆಲ್ಲ ಸ್ವಾಗತ ಮಲ್ಪೆ. ನಮ್ಮ ಈ ವೇದಿಕೆಡು ಘನಸಿರಿ ವೇದಿಕೆಡು ನಮ್ಮ ಬಂಟರ ಸಮಾಜದ ಹಿರಿಯರು ಗೌರವಾನ್ವಿತರು ನಿಟ್ಟೆ ಎಜುಕೇಷನ್ ಟ್ರಸ್ಟ್ದ ಅಧ್ಯಕ್ಷರಾಯಿನ ಡಾಕ್ಟರ್ ವಿನಾಯಕ್ ದೇರುಳ್ಳರು ಅವರಿಗೆ ನಾನು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಪರವಾದ ಸ್ವಾಗತ ಮಲ್ಪೆ. ಕುಡಂಜಿ ಭಿನ್ನೆ ತಾರು ಜಾಗತಿಕ ಬಂಟರ ಸಂಘದ ಒಕ್ಕೂಟ ಮಲ್ಪುನಗನೆ ಐಕೊಂಜಿ ಬೆನ್ನೆಲುಬಾದ ಪೋಷಕ ಸದಸ್ಯ ಆದ ಬಂಟರ ಸಮಾಜೋಡೆ ಬಾರಿ ಮಲ್ಲ ಎತ್ತರಗೆ ಏರ್ದು ಎತ್ತೋ 1000 ಜನಕ್ಕೆ ಕೆಲಸನು ಕೊರ್ದು ಗಲ್ಫ್ ಕಂಟ್ರಿ ಇಡ್ಲ
ಮಸ್ತ್ ನಮ್ಮ ಕಲೆ ಸಹಾಯ ಆದಿತ್ತಿನಾರು ಯಾನು ದುಬೈ ಹೋದುಪ್ಪನಾಗ ಆರ್ನ ಇಲ್ಲಡು ಮಾತ ಬಂಟೆನೆಲ್ಲಿತ್ತದು ಮೀಟಿಂಗ್ ಮಲ್ತದು ಯಾನು ಆರು ಕುಲ್ನ ಕುರ್ಸಿಡ್ ಕುಲ್ಲಾದು ಗೌರವ ಮಲ್ದಿನ ಹಿಂಗೆ ಏಪಲ್ಲ ನೆನಪಾರ್ಪುಂಡು ಬಿ ಆರ್ ಶೆಟ್ರು ನಮ್ಮೊಟ್ಟುಳ್ಳೇರು ಬಂದರೆ ಹಿಂಗೆ ಭಾರಿ ಸಂತೋಷ ಆಪುಂಡು ಯಾನು ಮುಂಬೈದ ಅಧ್ಯಕ್ಷ ಆದುಪ್ಪನಲ್ಲ ಆರು ಮಾತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇರು ವಿಶ್ವ ಬಂಟೇರ್ನ ಕಲ್ಚರಲ್ ಪ್ರೋಗ್ರಾಮ್ ಆಡು ಸ್ಪೋರ್ಟ್ಸ್ ಆಡು ಪ್ರತಿಯೊಂದು ಜಕ್ಕಲ ಆರ್ಗೆ ಭಾಗವಹಿಸಿ ಹೊಂದಿತ್ತೇರು ಇನ್ನು ಯಾರು ನಮ್ಮೊಟ್ಟಿಗೂ ಬೈದೇರು ಬಂದರೆ ನಮ್ಮೊಟ್ಟು ಉಲ್ಲೇರು ಬಂದರೆ ಭಾರಿ ಸಂತೋಷ ಆಪುಂಡು ನಂಗೆ ಅರೆಗ್ಲೇ ನಾನು ಭಾರಿ ಪ್ರೀತಿಪೂರ್ವಕವಾದ ಸ್ವಾಗತ ಅಲ್ಪ ಸದಾನಂದ ಶೆಟ್ರು ನಮ್ಮ ಸಮಾಜದ ಮಾತೆರ್ಲ ಪ್ರೀತಿ ಮಲ್ಪನಂಚಿನ ವ್ಯಕ್ತಿ ಸರಳ ವ್ಯಕ್ತಿ ಸಮಾಜವು ಬೋಡ್ನಾಥ್ ಸಾಧಾರಣ ಎದಲ್ಲ ಪಂಪೇರ 35-40 ವರ್ಷ ಅಂಡ್ 35-40 ವರ್ಷಡು ದಾನ ಮಲ್ತದು ಸಮಾಜದ ಮಿತ್ತು ಪ್ರೀತಿ ದೀದು ವಿಶ್ವ ಬಂಟರ ಸಮ್ಮೇಳನ ಮಲ್ತದು ಸುರುತ ಸಮ್ಮೇಳನ ಮಲ್ದಂಡ ಅವು ಸದಾನಂದ ಶೆಟ್ಟರಿಗೆ ಇತ್ತ ಕೀರ್ತಿ ಸಂದುಂಡು ಅವು ಇತ್ತೆಲ್ಲ ನಮ್ಮ ಏಪಲ್ ನೆನಪು ಮಲ್ಪ ಇತ್ತ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ದ ಅಧ್ಯಕ್ಷರು ಅಂಚನೆ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ದ ಸ್ಥಾಪಕ ಅಧ್ಯಕ್ಷರು ನಮ್ಮ ಮಾತರ್ನ ಪ್ರೀತಿ ಪಾತ್ರರಾಯಿನ ಜಾಗತಿಕ ಬಂಟ ಸಂಘದ ಪೋಷಕ ಸದಸ್ಯರಲಾಯಿನ ಸದಾನಂದ ಶೆಟ್ಟರಿಗ್ಲ ಯಾನು ಈ ಪೊರ್ತುಡು ಸ್ವಾಗತ ಮಲ್ಪ ನಮ್ಮ ರಾಜಕೀಯಡು ಮಟ್ಟ ರತ್ನಾಕರ ರೆಡ್ಡಿಯರು ಇನಿ ಒಂಜಿ ನಿಗಮದ ಅಧ್ಯಕ್ಷ ಆದ ಇನ್ನು ಈತು ಎಡ್ಡ ಕೆಲಸ ಮಲ್ತಂದುಲ್ಲೇರು ಏರ್ಲಿ ಎತ್ತನಲ್ಲ ಓಲ್ಲ ಅರೆಡ್ದು ಆಯ್ನ ಸಹಾಯ ಮಲ್ತದು ಪ್ರತಿಯೊಂದು ಕಾರ್ಯಕ್ರಮಗಳು ಭಾಗವಹಿಸೊಂದಿಲ್ಲೇರು ಎಂಗಲು ಕಾಲೇಜ್ ಮೇಟಾರು ಅನ್ನಾರಲ್ಲ ರತ್ನಾರಣ್ಯಲ್ಲ ಆ ರೀತಿ ಎತ್ತರಗೂ ರಾಜಕೀಯಡು ನನಾತ್ ಎತ್ತರಡು ಎರಡು ನನಾತ್ ಸಮಾಜಗೂ ಎಡ್ಡ ಕೆಲಸ ಮಲ್ಪಾಡು ರತ್ನಾಕರ ರೆಡ್ಡಿನ ಯಾನು ಈ ಪೊರ್ತುಡು ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ಪ CA ಶಾಂತಾರಾಮ್ ಶೆಟ್ರು ಮೂಲು ಮ್ಯಾಂಗ್ಳೂರು ಭಾರಿ ಎಡ್ಡೆ ಸಮಾಜ ಸೇವೆ ಮಲ್ತಂದಿಲ್ಲೇರು ಮಸ್ತ್ ವರ್ಷ ಮಲ್ತಲೇರು ಯಾನು ಮಸ್ತ್ ಸಮಯ ಗೆಸ್ಟ್ ಲೆಪ್ಪೊಂದು ಎನ್ನುವಂತೆ ಈ ಸರಿ ಒದಗಿದು ಬೈದಂಡು ಆರು ರೆಡ್ ಕ್ರಾಸ್ ಸಂಸ್ಥೆದ ಒಟ್ಟಿಗೂ ಬ್ಲಡ್ ಡೊನೇಷನ್ ಬೇತೆ ಸಮಾಜ ಕಾರ್ಯವನ್ನು ಮಲ್ತೊಂದು ಉಲ್ಲೇರು ಅರೆಗಿಲ್ಲ ಯಾನು ಈ ಪೊರ್ತುಡು ಪ್ರೀತಿಪೂರ್ವಕ ಸ್ವಾಗತ ಮಲ್ಪ ಇನಿ ನಮ್ಮೊಟ್ಟಿಗೂ ಪ್ಯಾಟ್ರನ್ ಮೆಂಬರ್ ನಗುಲ್ಲೇರಿ ಸರ್ ಹೊಸತ್ತಾಯಿ ನಗುಲ್ ಪ್ರತಿ ಸರ್ಲ ಒಂಜಿ 5 ಜನ 6 ಜನ ನಮ್ಮ ಗೌರವ ಮಲ್ಪ ಇತ್ತೆ ಸಾಧಾರಣ ಒಂಜಿ 100 ಜನ ಪ್ಯಾಟ್ರನ್ ಮೆಂಬರ್ಲೇರು ನಮ್ಮಡ ಅಂಚನೆ ಒಂಜಿ 18 ಜನ ಡೈರೆಕ್ಟರ್ ನಗುಲ್ಲೇರು ಅಂಚನೆ ಒಂಜಿ 7 ಜನ ಪ್ರೈಮ್ ಪ್ಯಾಟ್ರನ್ ನಗುಲ್ಲೇರು ಎಂಗುಲು ಈ ದುಡ್ಡುದ ಒಂಜಿ ಡೊನೇಷನ್ದ ಒಂಜಿ ಎತ್ತು ಒಂಜಿ ಲಿಮಿಟೇಷನ್ ಇತ್ತಿನ ಕೊರ್ದು ಒಂಜಿ 5 ಲಕ್ಷದಾಗಲಿ ಪ್ಯಾಟ್ರನ್ ಮೆಂಬರ್ 10 ಲಕ್ಷದಾಗಲಿ ಪ್ರೈಮ್ ಪ್ಯಾಟ್ರನ್ ಮೆಂಬರ್ ಅಂಚನೆ 25 ಲಕ್ಷದಾಗಲಿ ಡೈರೆಕ್ಟರ್ ಮಾತ ಮಲ್ದ ಹೌದಾ ಬನ್ನ ಡೋನರ್ನ ಕಲ್ಲಿಡೆ ಈ ಸಂಸ್ಥೆ ನಡಪುಂಡು ಜಾಗತಿಕ ಬಂಟ ಸಂಘ ಒಕ್ಕೂಟಗೂ ಜಾಗ ಇಜ್ಜಿ ಆಫೀಸ್ ಒಂಜಿ ಇಲ್ಲ 200 ಸ್ಕ್ವೇರ್ ಫೀಟ್ದ ಆಫೀಸ್ ಹೆಂಗೆ ಕೆಲಸ ಮಲ್ತಲ್ಲ ಅಂಡ ಹಿಂಗೆ 4 ವರ್ಷೋಡು ಸಾಧಾರಣ 15 ಕೋಟಿ ಮುಂಬೈ ಹಿಡ್ದು ಡೊನೇಷನ್ ಕಾಣ್ತದೆ ಈ ಕರಾವಳಿ ಕಾಸರಗೋಡು ಬತ್ತಿನ ಶಿವಮೊಗ್ಗ ಮುಟ್ಟ ಎಂಗುಲು ಇಲ್ಲಿ ಬೋದು ಕೆಲಸ ಮಲ್ತೊಂದಿಲ್ಲ ಬಂದ್ರೆ ಹಿಂಗೆ ಭಾರಿ ಸಂತೋಷ ಆಪುಂಡು ಅವು ದಾನಿನ ಕಲ್ನ ಸಾವಿರದ ಹತ್ರ ಎಂಗಲ್ನ ಮುಂಬೈದ ಮಹಾದಾನಿ ಕೂಲೂರು ಕನ್ಯಾನ ಸದಾಶಿವ ಶೆಟ್ರು 1 ಕೋಟಿ ಇದಮಟ ಕೊಡ್ತೇರಿತ್ತೆ ಜಾಗಗೂ 2 ಕೋಟಿ ಕೊರ್ದು ಕೂಡ ಒಂಜಿ ಆಯ್ತಾ 25 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಖರ್ಚಿನ ಒಟ್ಟು 3 ಕೋಟಿ ಈ ಒಂದು ಸಂಸ್ಥೆಗೆ ಕೊಡ್ತೇರು ಬಂದ್ರೆ ಎಂಗೆ ಈ ಸಂದರ್ಭ ಭಾರಿ ಸಂತೋಷ ಆಪುಂಡು ಅಂಚನೆ ಎಂಗೆ ತೋನ್ಸಿ ಆನಂದ್ ಶೆಟ್ರಲ್ಲ ಒಂಜಿ 20 ಲಕ್ಷ ರೂಪಾಯಿ ಇದಮಟ ಕೊಡ್ತೇರು ಆರ್ಲ ಸ್ಟಾರ್ಟ್ ಆನೇ ಒಂಜಿ 25 ಲಕ್ಷ ಚೆಕ್ ಕೊಡ್ದು ಅವನು ಮಲ್ಪರೆ ಭಾರಿ ಅವನು ಭಾರಿ ಯಾರಿಗೂ ಖುಷಿಟ್ಟು ಒಪ್ಪಿದ ಒಂದು 20 ಲಕ್ಷದ ಡೊನೇಷನ್ ಕೊಡ್ತೇರಿ ಅರೆನ್ನ ಈ ಪೊರ್ತು ನೆನಪು ಅಂಚ ಮಸ್ತ್ ಜನ ಉಳ್ಳೇರು ಪ್ರಕಾಶ್ ಅಣ್ಣಲ್ಲೇರು ಎಂಗಲು ಪ್ರವೀಣ್ ಶೆಟ್ ಈ ಪೊರ್ತು ಯಾನ ನೆನಪು ಅಗಲಿನ ಸ್ವಾಗತ ಮಲ್ಪೆ ಬೊಕ್ಕ ಎಂಗಲ್ನ AJ ಶೆಟ್ರು ಹಿರಿಯನಾರು ಪೋಯಿನ ಕಾರ್ಯಕ್ರಮ ಎಂಗಲ್ನಟು ಭಾಗವಹಿಸಿದ್ದೇರು ಈ ಸರಿ ಮಸ್ತ್ ರಿಕ್ವೆಸ್ಟ್ ಮಲ್ತಿದ್ದಾರೆ ಈ ಸರಿಲ ಒಂದು ಬರೋಡು ಎಂಗ್ಲಿ ಆಶೀರ್ವಾದ ಮಲ್ಪೊಡು ಬಂದು ಅದನ್ನು ಬರ ಅಂತ ಬೈದೇರು ಅರೆಗ್ಲ ಮಾತ ಇಡೀ ಸಮಾಜದ ಪರವಾದ ಜಾಗತಿಕ ಬಂಟ ಸಂಘದ ಪರವಾದ ಯಾನು ಸ್ವಾಗತ ಮಲ್ಪೆ ಬೇರೆಲ್ಲರು ವಿಶ್ವನಾಥ್ ಶೆಟ್ರು ಉಪಾಧ್ಯಕ್ಷರು ಜಾಗತಿಕ ಬಂಟ ಸಂಘದ ಅಂಚನೆ ಸದಾಶಿವ ಶೆಟ್ರು ಎಂಕುಲು ಉನ್ನತ ಶಿಕ್ಷಣ ಒಂಜಿ ಯೋಜನೆಗೆ ಒಂದು 15-20 ಸಾವಿರ ರೂಪಾಯಿ ಕೊರ್ನಿಟ್ಟು ದಾಲಾಪು ಜೈಕಾತ್ರ ಎಂಕುಲು ಒಂಜಿ ಈ ಸರಿ ಇಡ್ಬೇಕ ಉನ್ನತ ಶಿಕ್ಷಣದನೇ ಒಂಜಿ ನಿಧಿನ ಸಂಗ್ರಹ ಮಲ್ತದೆ ಐಟ್
ಒಂಜಿ ಈ ವಿದೌಟ್ ಇಂಟ್ರೆಸ್ಟ್ ಲೋನ್ ಕೊರ್ದು ಮೆಡಿಕಲ್ ಮಲ್ಪಲಾಗಲಿ ಇಂಜಿನಿಯರ್ ಮಲ್ಪಲಾಗಲಿಗೆ ಸಪೋರ್ಟ್ ಮಲ್ಪರ ಹತ್ರ ಒಂಜಿ 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 ಸಮಿತಿನ ಮಲ್ದ ಆ ಸಮಿತಿದ ಇನ್ಚಾರ್ಜ್ ಅದು CA ಸದಸ್ಯ ಟ್ರೈನಿಂಗ್ ಮಲ್ದ ಆರು ಭರವಸೆ ಕೊಡ್ತಾರೆ ನಾನು 1 ಕೋಟಿ ಕಲೆಕ್ಷನ್ ಮಲ್ತದೆ ಆ ಒಂಜಿ ಒಂದೇನು ಪುರ್ಲುಡು ನಡಪುಡ ಅಂದು ಬೊಂಬೈಡ್ಲ ಬಣ್ಸಂಗೋಡು ಆ ಒಂದು ಸಮಿತಿ ಉಂಡು ಹೈಯರ್ ಎಜುಕೇಷನ್ ದಗಲಿಗೆ ಸಪೋರ್ಟ್ ಮಲ್ಪರೆ ನಮ್ಮ ಜೋಕುಲು 100 ಮಾರ್ಕ್ ಇರಾಂಡ ಕಲ್ಪನಂಚಿನ ಪರಿಸ್ಥಿತಿ ದೊಡ್ಡದಂತೆ ಬಾರಿ ಫೀಸ್ ಕಟ್ಟದಂತೆ ಮಸ್ತ್ ಆಗಲಿ ಫ್ರೀ ಸೀಟ್ ತಿಂಡಲ್ಲ ಆಗಲಿಗೆ ಮಂತ್ಲಿ ಫೀಸ್ ಕಟ್ಟನಂಚಿನಲ್ಲ ಪರಿಸ್ಥಿತಿ ದಾಂತಿಗೆ ಹತ್ರ ಐಕಾತ್ರ ಇಂಗುಲ ಆ ಸಮಿತಿನ ಮಲ್ದ ಆ ಸಮಿತಿ ಸದಸ್ಯವನ್ನೇ ಪೂರ್ಲೋಡು ಮಲ್ಪೇರು ಬಂದ ಭರವಸೆ ಉಂಡು ಅಂತ ಬಗ್ಗೆ ಎಂಗಲ್ ಜಯಕರ್ ಶೆಟ್ರು ಸೆಕ್ರೆಟರಿ ಅರ್ಲ ಪ್ರತಿ ವರ್ಷ ಎಲ್ಲ ನಿಗಲು ತೂಪಾರೇನು ಅವ್ರನ್ನ ಮೂಲ ಕೆಲಸ ತೂಪಾರು ಜಾಗತಿಕ ಬಣ್ಣ ಒಕ್ಕೂಟದೊಟ್ಟು ಮಸ್ತ್ ಸಂಸ್ಥೆದೊಟ್ಟು ಉಳ್ಳೇದಾರು ಎಂಗಲ್ ಉಳ್ತೂರು ಮೋಹನ್ದಾಸ್ ಶೆಟ್ರು ಮುಂಬೈದ ಮಾತೃಭೂಮಿ ಕೋಪರೇಟಿವ್ ಚೇರ್ಮನ್ ಆದ ಉಳ್ಳೇರು ಅಂಚನೆ ಬಣ್ಣ ಸಂಘದ ಉಪಾಧ್ಯಕ್ಷ ಆದಿತ್ತೇರು ಇತ್ತೆ ಜಾಗತಿಕ ಬಣ್ಣ ಸಂಘದ ಒಕ್ಕೂಟದ ಟ್ರೆಸರರ್ ಅದು ಉಳ್ಳೇದಾರು ಅರ್ಲ ಅರಿನ ಸ್ವಾಗತ ಮಲ್ಪೆ ಪ್ರವೀಣ್ ಶೆಟ್ಟಿ ಎಂಕಲ್ನ 30 ಲಕ್ಷ ರೂಪಾಯಿ ಕೊರ್ದು ಡೈರೆಕ್ಟರ್ ಆದಿತ್ತೇರಿ ಇತ್ತೆ ಎಂಕಲ್ ಮರಣಿ ಪಂಡ ಈರು ಡೈರೆಕ್ಟರ್ನ ತಂದೆ ಎಂಕಲ್ ಒಟ್ಟಿಗೂ ಈರು ಸಮಿತಿಗೆ ಬರೋಡು ನನ್ನ ಇತ್ತೆ ಸಮಿತಿಯೆಲ್ಲ ಬೈದೇರಿ ಆರ್ಲ ಬಂತೇರಿ ಯಾನು ಎನ್ನ ಎಂಚಿನ ಇನ್ಕಮ್ ಇತ್ತನಲ್ಲ ಯಾನು ಈ ಸಂಸ್ಥೆಗೆ ಕೊರ್ಪೆ ಅಂತಂದು ಪ್ರತಿ ವರ್ಷ 5 ಲಕ್ಷ ರೂಪಾಯಿ ಕೂಡ ಕೊರ್ಪೆ ಬಂತೇರಿ ಬೊಕ್ಕ ಮಸ್ತ್ ಜನ ಬೇತೆ ಬೇತೆ ಸಮಾಜದ ಬೇತೆ ಬೇತೆ ಸಂಘದ ಕುಲ್ಲೇರು ನಮ್ಮ ಖಾಲಿ ಬಂಟರ ಸಮಾಜಕ್ಕೆ ಡಿಸ್ಟ್ರಿಬ್ಯೂಷನ್ ಮಲ್ಪನಾತ್ ಬೇತೆ ಸಮಾಜದ ಜೋಕ್ಲೆಗ್ಲ ನಮ್ಮ ಕೊರ್ಪ ಇಲ್ಲು ಕಟ್ಟಲೆಗ್ಲ ಕೊರ್ಪ ಬಾಕಿದ ಎಜುಕೇಷನ್ಗೆ ಮೆಡಿಕಲ್ಗೆ ಓವು ಅಪ್ಲಿಕೇಶನ್ ಬತ್ತಲ್ಲಿ ನಮ್ಮ ಪಿರಗಡ ಪುಡ್ಜ ಮಾತೆರೆಗ್ಲ ನಮ್ಮರ್ದಾಯಿನ ಬಣ್ಸಂಗೋಡು ಫೆಡ್ರೇಷನ್ ಹಿಡಿದು ಎತ್ತು ಸಾಧ್ಯ ಉಂಡ ಅವೇನು ಕೊರೊಂದಿಲ್ಲ ಎಂಕುಲು ಇತ್ತೆ ಇಂಕು ಭಾರಿ ಸಂತೋಷ ಆಪನ್ ಪನ್ನಾಗ ಇತ್ತೀಚೆಗೆ ಒಂಜಿ ನಂಗೆ ಎಂಕಲ್ ಪರ್ಮನೆಂಟ್ ಒಂಜಿ ಇನ್ಕಮ್ ಬರ್ಪಿಲಕ ಹಾಲು ಬಂಟ್ರ ಭವನ ಮಸ್ತ್ ಉಂಡು ಹಾಲು ಮಲಮಲ್ಲ ಹಾಲು ಉಂಡು ಬಂಟ್ರ ಭವನ ಮಲ್ಪರೆ ಇಜ್ಜಿ ನಂಗೆ ಇನ್ಕಮ್ ಬರ್ಪಿನ ಸೋರ್ಸಸ್ ಕಮರ್ಷಿಯಲ್ ಒಂಜಿ ಬಿಲ್ಡಿಂಗ್ ಮಲ್ಪರೆ ಹತ್ರ ಇತ್ತ ಒಂಜಿ 25 ಸೆಂಟ್ಸ್ ಜಾಗ ನಮ್ಮ ಅಲ್ಪ ಮುಲ್ಕಿ ಹೈವೇಡ್ಗೆ ತೊಂದ ಐಟ್ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಮಲ್ತದೆ ಐಟ್ ಏನೇ ಇನ್ಕಮ್ ಬರ್ಪುಂಡಲ್ಲ ಅವೇನು ಆ ಇನ್ಕಮನ್ನು ಸಮಾಜ ಸೇವೆಗೆ ಅವೇನು ವಿನಿಯೋಗ ಮಲ್ಪುಂಡು ಪನ್ಪಿನ ಒಂಜಿ ನಿರ್ಧಾರ ಬಂದ ಐಕೆ ಜಾಗಲಾಗೆ ತೊಂದ ಇತ್ತು ಒಂಜಿ ತಿಂಗಳದಲ್ಲೇ ಜಾಗಗೆ ತಂದು ಮೂಲ ನಿತಿನ್ ಶೆಟ್ರು ಬೈದೇರಿ ನಿತಿನ್ ಕನ್ಸ್ಟ್ರಕ್ಷನ್ದಾರು ಒಂಜಿ ವಾರದ ಲೆವೆಲಿಂಗ್ ಮಲ್ದೇರಿ ಆಯ್ತಾ ಭಾರಿ ಕೆಲಸ ಫಾಸ್ಟ್ ಉಂಡು ಎಂಗುಲು ಮರಣಿ ಬೊಂಬೈಡ್ CM ಬರ್ತೇರು ನಮ್ಮ ಕರ್ನಾಟಕದ ಬೊಮ್ಮಾಯಿ ಸಾಹೇಬರು ಅಂಜನೆ ಅಲ್ತ ಡೆಪ್ಯೂಟಿ CM ಬರ್ತೇರು ಫಡ್ನವೀಸ್ ಸಾಹೇಬರು ಅಕ್ಕಲು ಇತ್ತ ಅಲ್ತವಾಗ ಒಂಜಿ ತಿಂಗಳದಲ್ಲೇ ನಂಗೆ ಜಾಗಗೆ ತಂದು ನಮ್ಮ ಈ ಒಂಜಿ ಕೆಲಸ ಜೈದ ನನ್ನ ನಿಧಾನೋಡು ಆಯ್ನತ್ ಬೇಗ ಎಂಕುಲು ಒಂಜಿ ಪ್ಲ್ಯಾನ್ ಮಲ್ತದ ಕಮರ್ಷಿಯಲ್ ಬಿಲ್ಡಿಂಗ್ಲ ಮಲ್ಪನೆಟ್ಟುಲ್ಲ ಐಕ್ ದೇವರನ್ನ ಅನುಗ್ರಹ ಉಪ್ಪಾಡು ನಿಕಲ್ ಮಾತು ಸಾಕಾರ ಉಪ್ಪಾಡು ಬಂದು ನಿಕಲ್ದ ಕೆನೊನ್ವೆ ಇನ್ನಿತೇನು ಒರಿಯರೇನು ಕುದರ್ ಬಂಡ್ರೆ ಬಂಡ ಮಸ್ತ್ ಚೆನ್ನೊಲ್ಲೇರು ಬಂಟ್ವಾಲ್ದಾರ್ ಚಂದ್ರ ಶೆಟ್ರುಲ್ಲೇರು ಅಧ್ಯಕ್ಷರು ಬೊಕ ನಮ್ಮ ಮೇರು ಬೆಳ್ತಂಗಡ್ದಾರು ಜಾರಮಣ್ಣೆಲ್ಲೇರು ಬೊಕ ಲೈನ್ ಉಲ್ಲೇರು ಮತ್ತು ಅಧ್ಯಕ್ಷರ್ನಾಗಲು ಮೇರು ಕುದರ್ ಬಣ್ಣ ಅಂಚಿನ ಚಾಪುಲದ ಅನ್ನ ಐಕತೆ ಅನ್ನ ಎರಡಲ್ಲಿ ಕುದರ್ ಬಂಡ್ರೆ ಮುಲ್ಕಿ ಬಣ್ಣ ಸಂಘ ಉಂಡು ಸಾಲೆತ್ತೂರು ಬಣ್ಣ ಸಂಘ ಉಂಡು ಬಣ್ಸ್ ವೆಲ್ಫೇರ್ ಟ್ರಸ್ಟ್ ಉಳ್ಳೇರು ಅಂಚನೆ ನಮ್ಮ ಸುಳ್ಯದಾರು ಉಳ್ಳೇರು ನಮ್ಮ ಬೇತೆ ಬೇತೆ ಸಂಘ ನಮ್ಮ ಕಂಕನಾಡಿ ವಲಯ ಉಳ್ಳೇರು ಇರಾ ಬಣ್ಣ ಸಂಘದ ಕುಲ್ಲೇರು ಮುಲ್ಕಿ ಬಣ್ಣ ಸಂಘದ ಕುಲ್ಲೇರು ನಮ್ಮ ಪಡುಬಿದ್ರಿ ಬಣ್ಣ ಸಂಘ ಉಂಡು ಮಾತ ಉಡುಪಿ ಬಣ್ಣ ಸಂಘದ ಕುಲ್ಲೇರು ತೋನ್ಸ ಬಣ್ಣ ಸಂಘದ ಕುಲ್ಲೇರು ಅಂಚೆ ಮಾತಿರಲ್ಲ ಪ್ರೀತಿ ಬೈದೇರು ಏನಲ್ಲ ಪುದರ್ ಬಂದು ಅಂಚಿ ಜಾಪಿನ ಬಡ್ಸಿನ ಬಂದು ಯಾನು ನಿಗಲೆ ಮಾತಿರಲ್ಲ ಒಂದೆಟ್ಟು ಯಾನು ನಿಗಲೆ ಸ್ವಾಗತ ಮಲ್ಪೆ ಈತ ನಮ್ಮ ಮೇರು ಬೆಲ್ಲೆ ಮೂಡು ಬೆಲ್ಲೆ ನಾವು ಆರು ನ್ಯೂಜಿಲ್ಯಾಂಡ್ ಉಡುಪುನದು ನ್ಯೂಜಿಲ್ಯಾಂಡ್ ನೈಜೀರಿಯಾ ಉಡುಪುನು ಆರು ಇನಿ ಬೈದಿನಾರು ಇರ್ತಾರೆ ಇನಿ ಪ್ರೇಯರ್ ಮಲ್ತಿನಾರು ಅರೆಗ್ಲೆಯಾನು ಈ ಪೊರ್ತುಡು ಬಾರಿ ಪೊರ್ಲುದ ಪ್ರೇಯರ್ ಮಲ್ತಾರೆ ಅರೆಗ್ಲೆಯಾನು ಸ್ವಾಗತ ಮಲ್ಪೆ ಮಾತಿರಲ್ಲ ದೇವ್ರ ಎಡ್ಡೆ ಅಲ್ಪ ನಮ್ಮ ಸನ್ಮಾನ ಮೂರ್ತಿನ ಗುಲ್ಲೇರು ಅಚೀವ್ಮೆಂಟ್ ಮಲ್ದಾಗ ಒರಿ ರಡ್ಡು ಜನ ಕಣ್ಣು ಆಗಲಿ ತೋಜು ಜಾಂಡಲ್ಲ ಅಚೀವ್ಮೆಂಟ್ ಭಾರಿ ಮಲ್ಲ ಅಚೀವ್ಮೆಂಟ್ ಮಲ್ದೇರು ಭಾರಿ ಮಲ್ಲ ಅಚೀವ್ಮೆಂಟನ್ನು ಒರಿ ಇಂಡಿಯಾದ ಟೀಮಿಗೂ ಕರ್ನಾಟಕದ ಒರಿಯೇ ಸಿಲೆಕ್ಟ್ ಆಗ್ತೀನಿ ಬೊಕ್ಕೊರಿಯಾಗಿ CMನ ಗೋಲ್ಡ್ ಮೆಡಲ್ ತೆಗೆದಂಡೆ ಅಂಚೆನೆ ಬೇತೆ ಬೇತೆ ಫೀಲ್ಡ್ ಸ್ಪೋರ್ಟ್ಸುಡು ಮತ್ತು ಅಕಲಿಗೆ ಗೌರವ ಮಲ್ಪನ ಅಕಲ್ನ ಡೀಟೇಲ್ ಪಂಡ್ರಲ್ಲೇರು ಅಕಲಿನ ಸ್ವಾಗತ ಮಲ್ಪೆ ಬೊಕ್ಕ ಬೇತೆ ನಮ್ಮ ಪತ್ರಿಕಾ ಮಾಧ್ಯಮದ ಗುಲ್ಲೇರು ಪತ್ರಿಕಾ ಮಾಧ್ಯಮದ ಗುಲ್ವನ್ನ ಇನ್ನು ನಮ್ಮ ಗುಡ್ಲಾಡು ಲೈವ್ ಉಂಡು ಅಂಚನೆ ಅಭಿಮತ ಟಿವಿಡ್ ಉಂಡು ಬೇತೆ ಬೇತೆ ಟಿವಿದ ಗುಲ್ಲೇರು ಅಕಲೆನ್ನ ಮಾತ ಈ ಪೊರ್ತುಡಿಯನ್ನು ಸ್ವಾಗತ ಮಲ್ಪೆ ಎಂಕಲಿಗೆ ಪ್ರಚಾರ ಬೋಡೆ ಆಪುಂಡು ಡ್ಯಾ ಬಂದಾಗ ಎಂಕಲಿ ದಾಲ ಇನ್ಕಮ್ ಇಜ್ಜಿ ಓಲ್ಲ ಬಾಡಾಯ ಬರ್ಪುಜಿ ಅತ್ತಂದಂಡ
ಎಲ್ಲ ಡೊನೇಷನ್ ಹೆಂಗೆ ಕೊರ್ನಿ ಹಾಕಲು ಇದು ಎಂಕುಲು ದಾದ ಮಲ್ಪೇರು ತೂಪೇರಾಗಲು ನಿಗುಲ್ದ ಎಂಚೈನಿಟ್ಟಾದ್ರೆ ಎಂಗ್ಲೇ ಡೊನೇಷನ್ ಕೊರೊಂದಿಲ್ಲ ಇನ್ನು ಇವ್ರಿಗೆ ಮೂಜಾರ ಕೊಟ್ಟು ಒಂದು ಸಂಸ್ಥೆ ಕೊರ್ಪೇರಿಂದ ಅಂಡ ಅವು ಆ ಕೆಲಸ ಆತು ಆಪಿನೆಟ್ ಹತ್ರ ಈತ ಜನಕ್ಕೆ ಸಾಧಾರಣ ಎನ್ನಂದಾಜಿ ಇನ್ನೊಂದು 10,000 ಹೆಚ್ಚ ಜನಗಳು ಫಲಾನುಭವಿಲ್ಲೇ ಹೆಂಗಲ್ಲ ಇಲ್ಲು ಮಲ್ತಿನ ಹೆಂಗಲ್ಲ ಜಾಕರನ್ನೇ ಆಯ್ತಾ ಡೀಟೇಲ್ ಪಂತೇರು ಯಾನು ಮಾತೇರಲ್ಲ ಈ ಪುರ್ತುಡು ಎಡ್ಡಾವಡು ಬಂದು ದೇವರಡ ಪ್ರಾರ್ಥನೆ ಮಲ್ತದ ಏನ ರಡ್ ಬಾತೆ ಮುಕ್ತಾವ ವೇದಿಕೆಡತನ ಚಿತ್ತನ ಮಾತ ಗಣ್ಯರನ್ನು ಆತ್ಮೀಯವಾದ ಮೋಕೆಡು ಎದುಕೊಂಡಿರೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಚಿತ್ತನ ಐಕಳ ಹರೀಶ್ ಶೆಟ್ರ್ ಇರೆಲ್ಲ ಆತ್ಮೀಯವಾದ ಮೋಕೆಡು ಈ ಪುರ್ಲಗಂಟದ ಲೇಸಿಗೆ ಎದುಕೊಂಡೊಂದು ನನ್ನ ದುಮ್ಮುಗ ಒಕ್ಕೂಟದ ಗೊರ್ಕಾರ್ಲಾದಪ್ಪನ ಐಕಳ ಹರೀಶ್ ಶೆಟ್ರ್ ಹೂಗುಚ್ಚನ ಕೊರ್ದು ಆತ್ಮೀಯವಾದ ಮೋಕೆಡು ಎದುಕೊಂಡು ಪಂದಿರಡ ವಿನಂತಿ ಮಾಡ್ತಂದ ಒಟ್ಟಿಗೆ ಜೊತೆ ಒಂದಪ್ಪನ ಡಾಕ್ಟರ್ ಎನ್ ವಿನಯ್ ಹೆಗ್ಡೆ ಅಧ್ಯಕ್ಷರು ನಿಟ್ಟೆ ಎಜುಕೇಶನ್ ಟ್ರಸ್ಟ್ ದೇರ್ಲಕಟ್ಟೆ ಮಂಗಳೂರು ಮೇರೆಗೆ ಅಂಚೆ ನಮ್ಮೊಟ್ಟಿಗೆ ಯುವ ಮುಖಂಡರು ಮಿಥುನ್ ರೈಕುಲು ಜೊತೆ ಒಂದುಲ್ಲೇರು ದೇಮಲ್ ತೀರ್ಲ ವೇದಿಕೆ ಬರಡು ಬಂದು ವಿನಂತಿ ಮಾಡ್ತಂದಿಲ್ಲ ಮಿಥುನ್ ರೈಕುಲು ವೇದಿಕೆ ಬರಡು ಬಂದು ವಿನಂತಿ ಮಾಡ್ತಂದಿಲ್ಲ ವೇದಿಕೆ ಡುಪ್ಪನಂಚಿತನ ಮಾತ ಗಣ್ಯರಿಗೆ ಶಾಲದ ಗೌರವನ ಸಲ್ಲಿಕೆ ಮಾಡ್ತದ ಆತ್ಮೀಯವಾದ ಎದುಕೊಂಡು ಬಂದು ವಿನಂತಿ ಮಾಡ್ತಂದಿಲ್ಲ ಶ್ರೀ ಸದಾನಂದ ಶೆಟ್ಟಿ ಅಧ್ಯಕ್ಷರು ಶ್ರೀದೇವಿ ವಿದ್ಯಾಸಂಸ್ಥೆ ಅಂಚನೆ ಇಂಟರ್ನ್ಯಾಷನಲ್ ಫ್ರೆಂಡ್ಸ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಡಾಕ್ಟರ್ ಎಜೆ ಶೆಟ್ಟಿ ಅಧ್ಯಕ್ಷರು ಎಜೆ ಸಮೂಹ ಸಂಸ್ಥೆ ಮಂಗಳೂರು ಅಂಚಿನ ಅಧ್ಯಕ್ಷರು ಜಾಗತಿಕ ಬಂಟ ಪ್ರತಿಷ್ಠಾನ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಮಂಗಳೂರು ಡಾಕ್ಟರ್ BR ಶೆಟ್ಟಿ ಸ್ಥಾಪಕ ಅಧ್ಯಕ್ಷರು ಜಾಗತಿಕ ಬಂಟ ಪ್ರತಿಷ್ಠಾನ ಮಂಗಳೂರು ಶ್ರೀಯುತ ಮಟ್ಟಾರು ರತ್ನಾಕರ್ ಹೆಗ್ಡೆ ಅಧ್ಯಕ್ಷರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಮಂಗಳೂರು CA ಶಾಂತಾರಾಮ್ ಶೆಟ್ಟಿ ಅಧ್ಯಕ್ಷರು ರೆಡ್ ಕ್ರಾಸ್ ಸಂಸ್ಥೆ ಮಂಗಳೂರು ವೇದಿಕೆಡತನ ಚಿತ್ರ ಮಾತ ಗಣ್ಯರೆಗಳ ಶಾಲುಬೊಕ್ಕ ಪೂಗುಚ್ಚದ ಗೌರವದೊಟ್ಟಿಗೆ ಅತಿಥಿ ದೇವೋಭವ ಪಂಪನ ಹೊರಟು ಆತ್ಮೀಯವಾದ ಎದುಕೊಂಡು ಪಡೆದು ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಗುರುಕಾರ್ಲು ಐಕಳ ಹರೀಶ್ ಶೆಟ್ರ ಭಿನ್ನೈತೊಂದಿಲ್ಲ ಅಂಚೆನಿತ ದಿನ ಗೌರವ ಸಮ್ಮಾನದ ತಂಡಪ್ಪ ನಮ್ಮ ಪೋಷಕ ಸದಸ್ಯರ ಭೇಟಿ ಕೊಡಲೇರು ಶ್ರೀ ನಾಗೇಶ್ ಹೆಗ್ಡೆ ಹೋಟೆಲ್ ಸ್ವದೇಶ್ ಉಡುಪಿ ಶ್ರೀ ಶ್ರೀಧರ್ ಶೆಟ್ಟಿ ಆರೂರು ಶ್ರೀ ವಿಷ್ಣುಮೂರ್ತಿ ಫ್ಯೂಲ್ಸ್ ಅಂಡ್ ಸರ್ವಿಸಸ್ ಆರೂರು ಉಡುಪಿ ಶ್ರೀಯುತ ಅಶೋಕ್ ಕುಮಾರ್ ಶೆಟ್ಟಿ ಮಾಯರ್ಪಾಡಿ ಸಿವಿಲ್ ಕಾಂಟ್ರಾಕ್ಟರ್ ಕರ್ಜೆ ಉಡುಪಿ ಶ್ರೀ ಸುಧೀರ್ ಶೆಟ್ಟಿ ಕೀರ್ತಿ ಡೆವಲಪರ್ಸ್ ಸಂತೋಷ್ ಶೆಟ್ಟಿ ಹೋಟೆಲ್ ಪಲ್ಲವಿ ಪಡುಬಿದ್ರೆ ಡಿ ರೈ ಎಸ್ಟೇಟ್ ಅಂಡ್ ಡೆವಲಪರ್ಸ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆ ಪುತ್ತೂರು ವೇದಿಕೆಡತನ ಮಾತ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ನಮ್ಮ ಸನ್ಮಾನ್ಯ ಐಕಳ ಹರೀಶ್ ಅಣ್ಣೆ ನೆತ್ತ ಒಂಜಿ ನೇತೃತ್ವ ನಾಯಕತ್ವನ ವಹಿಸೋನಿ ಬೊಕ್ಕ ಜಾಗತಿಕ ಬಂಟರ ಸಂಘದ ಒಕ್ಕೂಟ ಗೊಂಜಿ ಚೈತನ್ಯದಾಯಕವಾನ ಚೆತ್ತಿನ ಶಕ್ತಿ ಬತ್ತಂಡು ಐತ ಆ ಸೇವಾ ಯೋಜನೆದ ದಂಡ ಐಕೊಂಜಿ ಶರವೇಗ ತಿಕಂಡ ಪಣದಾಂಡ ಅವು ಖಂಡಿತವಾದ್ಲ ಮಲ್ಲ ಪಾತೆರತ್ ಏಪನೆತ್ತ ಅಧ್ಯಕ್ಷ ಗಾದಿನ ಅಲಂಕಾರ ಮಂತೆರ ಐಡ್ ಬಕ್ಕನೆ ಕೊಂಜಿ ವಿಶೇಷವಾಯನ ಚೆತ್ತಿನ ಒಂಜಿ ಸತುದಿಂಜಿನ ಪಂಡ ಮಲ್ಲ ಪಾತೆರ ಒಂದು ದಾಗಿಂದ ಕೇಂಡ ಕರಿಣ 3 ವರ್ಷದ ಅಲ್ಪಾವಧಿಡ್ 15 ಕೋಟಿದ ಮೊತ್ತನ ಒಂಜಿ ಸತ್ಪಾತ್ರೆಯರಿಗೆ ಸದ್ವಿನಿಯೋಗ ಮಲ್ಪನ ಅಂಚೆತ್ತಿನ ಒಂಜಿ ಕೆಲಸ ಮಂತಿರನ್ನ ಅಂಡ ವರಿಷಣ್ಣನ ನಾಯಕತ್ವಕ್ಕೆ ಸಂದಿನ ಒಂಜಿ ಗರಿಯಿಂದ ಪನೊಲ್ಲಿ ನೆಕ್ ಕೊರಿನ ಕೈತಾಟಿ ಖಂಡಿತವಾದ ಕಮ್ಮಿ ಅಂಡ್ ಮಾತಿರನ್ನ ಬೊಕ್ಕೋರ ಜೋರ ಏನ ಅಂಚೆತ್ತಿನ ಕೈತಾಟಿದ ಗೌರವನಿಯಾನ ಯಾಚನೆ ಮಂತೊಂದಿಲ್ಲ ದಾಕೆಂಡ ಒಂಜಿ ಪಾತೆರುಂಡು ದುಡ್ಡು ಒಂಜಿ ಇತ್ತಂಡ ಯಾರಂದು ದುಡ್ಡು ಒಂಜಿ ಇತ್ತಂಡ ಯಾರಂದು ಎಡ್ಡ ಕೆಲಸಗ ಒಡ್ಡುನ ಮನಸ್ಸು ಬೋಡು ಒಂದು ಪನ್ಪೇರು 250 ಹೆಚ್ಚ ಒಂಜಿ ಅಶಕ್ತಿಯರ್ನ ಇಲ್ಲುನು ಸರಿ ಮನ್ಪುನ ಕಟ್ಟುನ ಅನ್ಸುತ್ತಿನ ಕೆಲಸ ಒಂಜಿ ಮೈಟಿಂದ ಅಂಡ ಕೈತಲೈತಲ್ 1,000 ಹೆಚ್ಚ ಕಲ್ಪನ ಜೋಕ್ಲೆಗೆ ಬೆರಿಬಿಟ್ಟುದು ಒಂಜಿ ಆರ್ಥಿಕ ಸಹಾಯನ ಕೊರ್ಪುನು ಆತೆ ಅತ್ತಂದೆ ಸೀಕ ಸಂಕರಡತ್ತೆ ಅಂಚಿತ್ತಿನ ಅವೇತೋ ಜನ ಅಶಕ್ತಿಯರ್ನ ಬದುಕಿಗೆ ಒಂಜಿ ತನ್ನರ್ದಾಪಿನ ಅಂಚಿತ್ತಿನ ಬಲ್ಪುನ ದಿಂಜವನ ಅಂಚಿತ್ತಿನ ಪ್ರಯತ್ನದ ಒಟ್ಟಿಗೆ ಕರಿಣ 3 ವರ್ಷದಂಚಿ ನಿರಂತರವಾದ ಎಡ್ಡೆ ರೀತಿಯ ಕಾರ್ಯಪ್ರವೃತ್ತವಾದುಂಡು ಈ ಜಾಗತಿಕ ಬಂಟರ ಸಂಘದ ಒಕ್ಕೂಟ ನಡತು ಬತ್ತನ ಅಂಚಿತ್ತಿನ ಸಾಧಿದಾದ ಉಂಡ ಆಯ್ತು ಒಂದು ಎಲ್ಲಿಯ ಪಕ್ಷಿ ನೋಟನ ನಿಕಲ ಮಾತೇನ ದುಂಬದಿಕ್ಕ ದೀಪನ ಅಂಚಿತ್ತಿನ ಪ್ರಯತ್ನ ನಿತ್ಯ ಮಲ್ತೊಂದಿಲ್ಲ ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಗೌರವ ಪ್ರಧಾನ ಕಾರ್ಯದರ್ಶಿಲು ಇಂದ್ರಾಳಿ ಜಯಕರ ಶೆಟ್ರ್ ಪ್ರಾಸ್ತಾವಿಕ ಬಾಯನ ಅಂಚಿತ್ತಿನ ವರದಿನ ಸೇರಿದಿನ ಮಾತೇನ ದುಂಬದಿಕ್ಕ ಗೀತೆ ಮಂಡನ ಮನ್ಪರಲ್ಲೇರು ನಿತ್ಯ ಚಾವಡಿ ಮಾತ ಗೌರವಾನ್ವಿತ ಗಣ್ಯರನಾಗಲೇ ಹಾಗೂ ವೇದಿಕೆಯಲ್ಲಿರುವ ಪೋಷಕರೇ ಇಲ್ಲಿ ಉಪಸ್ಥಿತಿರುವ ಎಲ್ಲ ನಮ್ಮ ಸಮಾಜದ ಸಜ್ಜನ ಸಹೃದಯ ಬಂಧು ಬಗ್ಗೆರೆ ಮತ್ತು ಬೇರೆ ಬೇರೆ ಫಲಾನುಭವಿಗಳೇ ಪತ್ರಕರ್ತರೇ ಮಾಧ್ಯಮ ಬಂಧುಗಳೇ 1987ನೇ ಇಸವಿಯಲ್ಲಿ ಪಂಡಿತ್ ಜಯರಾಮ್ ಶೆಟ್ಟರ ನೇತೃತ್ವದಲ್ಲಿ ಸಮಾನ ಮನಸ್ಕ ಬಂಟರ ಅಂದು ಸ್ಥಾಪನೆ ಮಾಡಿದ ಸಂಸ್ಥೆ ಸರಿಸುಮಾರು 3 ವರ್ಷಗಳ ಹಿಂದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿರ್ಬೋದು. ಆದರೆ 3.5 ವರ್ಷಗಳ ಹಿಂದೆ ಇದರ ನಾಯಕತ್ವವನ್ನು ಐಕಳ ಹರೀಶ್ ಶೆಟ್ಟರ್ ಅವರು ಜವಾಬ್ದಾರಿ ತಗೊಂಡ ನಂತರ ಕಳೆದ 3 ವರ್ಷಗಳಲ್ಲಿ 248
ಮನೆ ನಿರ್ಮಾಣ ಮಾಡುವುದರ ಮುಖಾಂತರ ಮನೆಗೆ 6 ಕೋಟಿ ರೂಪಾಯಿ ಆರ್ಥಿಕ ಸಹಾಯ ನೀಡಿದ ಕೀರ್ತಿ ಜಾಗತಿಕ ಬಂಟ ಸಂಘದ ಒಕ್ಕೂಟಕ್ಕಿದೆ. ಸುಮಾರು 1150 ಕುಟುಂಬಗಳಿಗೆ ವೈದ್ಯಕೀಯ ವೆಚ್ಚಕ್ಕೆ ಸುಮಾರು 1,25,00,000 ರೂಪಾಯಿ ನಾವು ಆರ್ಥಿಕ ಸಹಾಯ ನೀಡಿದ್ದೇವೆ. 900 ಹುಡುಗಿಯರ ಮದುವೆಗೆ 1,75,00,000 ರೂಪಾಯಿ ಆರ್ಥಿಕ ಸಹಾಯ ನೀಡುವುದರೊಂದಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ 9,700 ವಿದ್ಯಾರ್ಥಿಗಳಿಗೆ 3,50,00,000 ರೂಪಾಯಿ ನೀಡಿದ ಕೀರ್ತಿ ಜಾಗತಿಕ ಬಂಟ ಸಂಘದ ಒಕ್ಕೂಟಕ್ಕಿದೆ. ಗೌರವಾನ್ವಿತರೆ, ಅದಲ್ಲದೆ ವೈದ್ಯಕೀಯ ವಿದ್ಯಾಭ್ಯಾಸ, ಇಂಜಿನಿಯರಿಂಗ್ ವಿದ್ಯಾಭ್ಯಾಸ, ತಾಂತ್ರಿಕ ವಿದ್ಯಾಭ್ಯಾಸ, ಇತರ ವಿದ್ಯಾಭ್ಯಾಸಕ್ಕಾಗಿ ಸುಮಾರು 1,25,00,000 ರೂಪಾಯಿ ನೀಡಿ ಕ್ರೀಡಾಪಟುಗಳಿಗೆ ಕ್ರೀಡೆಗೆ ಉತ್ತೇಜನ ನೀಡುವ ಮುಖಾಂತರ ಅವರನ್ನು ಗೌರವಿಸುವಂಥದ್ದು, ಪ್ರತಿಭಾ ಪುರಸ್ಕಾರ ನೀಡುವಂಥದ್ದು, ಅದರೊಂದಿಗೆ ಸುಮಾರು 60 ಲಕ್ಷ ರೂಪಾಯಿಯನ್ನು ಕ್ರೀಡಾಪಟುಗಳಿಗೆ ನಾವು ಆರ್ಥಿಕ ಸಹಾಯ ನೀಡಲ್ಪಟ್ಟಿದೆ. ಕೇವಲ ಬಂಟ ಸಮಾಜಕ್ಕೆ ಮಾತ್ರ ಅಲ್ಲ, ಇತರ ಜಾತಿ, ಇತರ ಸಮುದಾಯದವರಿಗೆ ಆರ್ಥಿಕವಾಗಿ ಯಾರು ಆರ್ಥಿಕ ಸಹಾಯ ನೀಡಿ ಅಪೇಕ್ಷೆ ಪಟ್ಟು ಅರ್ಜಿ ಸಲ್ಲಿಸಿದ್ದಾರೆ ಅಂತ ಎಲ್ಲ ಕುಟುಂಬಗಳಿಗೆ ಸುಮಾರು 65 ಲಕ್ಷ ರೂಪಾಯಿ ಆರ್ಥಿಕ ಸಹಾಯ ನೀಡಿದೆ ಜಾಗತಿಕ ಬಂಟ ಸಂಘದ ಒಕ್ಕೂಟ. ಈಗಾಗಲೇ ಸುಮಾರು 15 ಕೋಟಿಗೂ ಮೇಲ್ಪಟ್ಟು ಆರ್ಥಿಕ ಸಹಾಯವನ್ನು ಕೇವಲ 3 ವರ್ಷಗಳಲ್ಲಿ ನೀಡುವುದರೊಂದಿಗೆ ಇವತ್ತು ಈಗಾಗಲೇ ಅಧ್ಯಕ್ಷರು ಹೇಳಿದಂತೆ ಈ ಹಣ ಎಲ್ಲಿಂದ ಬಂತು, ವಿಶೇಷವಾಗಿ ದೂರದ ಮುಂಬೈ ಇರ್ಬೋದು ಅಥವಾ ಬೇರೆ ರಾಜ್ಯಗಳಿಂದ, ಅದರಲ್ಲೂ ವಿಶೇಷವಾಗಿ ಮುಂಬೈಯಲ್ಲಿ ಇವತ್ತು ನಮ್ಮ ಜಾಗತಿಕ ಬಂಟ ಸಂಘದ ಒಕ್ಕೂಟಕ್ಕೆ ದಾನಿಗಳಾಗಿ ಪೋಷಕರಿರ್ಬೋದು, ಮಹಾದೇವ ಪೋಷಕರಿರ್ಬೋದು, ಪ್ಯಾಟ್ರನ್ ಇರ್ಬೋದು, ಬೇರೆ ಬೇರೆ ನಮ್ಮ ಸಂಸ್ಥೆಗೆ ಆರ್ಥಿಕ ಸಹಾಯ ನೀಡುವುದರ ಮುಖಾಂತರ ಸುಮಾರು 16 ಕೋಟಿ ರೂಪಾಯಿ ಹಣವನ್ನು ಇವತ್ತು ದಾನಿಗಳಿಂದ ಸಂಗ್ರಹಿಸಿ 15 ಕೋಟಿಗೂ ಮೇಲ್ಪಟ್ಟು ಈಗಾಗಲೇ ನೀಡಲ್ಪಟ್ಟಿದೆ. ಕಳೆದ ಸೆಪ್ಟೆಂಬರ್ ಅಲ್ಲಿ ನಮ್ಮ ವಿಶ್ವ ಬಂಟರ ಸಮ್ಮೇಳನ ಮುಂಬೈಯಲ್ಲಿ ಜರುಗಿದೆ, ತಮಗೆಲ್ಲ ಗೊತ್ತಿದೆ. 18/9/2022 ಅಂದು ಒಂದು ಸಂಕಲ್ಪವನ್ನು ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ. ಯಾಕಂದ್ರೆ ನಾವು ಇಷ್ಟು ತನಕ ಒಂದು ಬೇರೆ ಕೊಠಡಿಯಲ್ಲಿ, ಸಣ್ಣ ಕೊಠಡಿಯಲ್ಲಿ ಕಚೇರಿ ಇತ್ತು, ನಮ್ಮದೇ ಆದ ಒಂದು ಸ್ಥಳ ನಿವೇಶನ ಬೇಕು, ನಮ್ಮದೇ ಆದ ಒಂದು ಕಟ್ಟಡ ಬೇಕು ಎನ್ನುವಂತ ಸಂಕಲ್ಪ ಮಾಡಿ ಕೇವಲ 1 ತಿಂಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮುಲ್ಕಿಯಲ್ಲಿ 64 ಸೆಂಟ್ ಜಾಗವನ್ನು ಸರಿಸುಮಾರು 3 ಕೋಟಿ ವೆಚ್ಚದಲ್ಲಿ ಖರೀದಿ ಮಾಡುವಂತ ಭಾಗ್ಯ ಇವತ್ತು ಬಂಟ ಸಮಾಜಕ್ಕೆ, ಜಾಗತಿಕ ಬಂಟ ಸಂಘಕ್ಕೆ, ಒಕ್ಕೂಟಕ್ಕೆ ಜರುಗಿದೆ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಗೌರವಾನ್ವಿತರೆ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಫಲಾನುಭವಿಗಳಿದ್ದಾರೆ. ಇವತ್ತು ವೈದ್ಯಕೀಯ ವೆಚ್ಚಕ್ಕಾಗಿ 78 ಜನರಿಗೆ ನಾವು 1,15,02,000 ರೂಪಾಯಿಯನ್ನು, 19 ಜನ ಹೆಣ್ಣು ಮಕ್ಕಳಿಗೆ ಮದುವೆ ಬಗ್ಗೆ ಸುಮಾರು 3,05,000 ರೂಪಾಯಿಯನ್ನು, ಮನೆ ನಿರ್ಮಾಣಕ್ಕೆ 43 ಕುಟುಂಬಕ್ಕೆ 22 ಲಕ್ಷ ರೂಪಾಯಿಯನ್ನು, ಇತರ ಜಾತಿಯ 15 ಕುಟುಂಬಗಳಿಗೆ 3,60,000 ರೂಪಾಯಿಯನ್ನು, ಅಂದರೆ ಒಟ್ಟು ಸುಮಾರು 44,67,000 ರೂಪಾಯಿನ ಆರ್ಥಿಕ ಸಹಾಯ. ಅದಲ್ಲದೆ ಸುಮಾರು 389 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸುಮಾರು 16 ಲಕ್ಷ ರೂಪಾಯಿಯನ್ನು ಇವತ್ತು ಈ ವೇದಿಕೆಯಲ್ಲಿ ಆರ್ಥಿಕ ಸಹಾಯ ನೀಡುವವರಿದ್ದೇವೆ ಅಂತ ಹೇಳುತ್ತಾ, ಇದೆಲ್ಲದಕ್ಕೂ ಮುಖ್ಯ ಕಾರಣಕರ್ತರು ದಾನಿಗಳು. ದಾನಿಗಳೇ ಜಾಗತಿಕ ಬಂಟ ಸಂಘದ ಒಕ್ಕೂಟದ ದೇವರು. ಅವರೆಲ್ಲ ಹಣ ನೀಡಲಿಕ್ಕೆ ಹೋಗಿ ಇವರಿಂದ ಸಂಗ್ರಹಿಸಿದ ಹಣವನ್ನು ಇವತ್ತು ನಿರಂತರವಾಗಿ ಕಾರ್ಯಕ್ರಮದ ಮುಖಾಂತರ ನೀಡ್ತಾ ಇದ್ದೇವೆ. ಇನ್ನಷ್ಟು ಕಾರ್ಯಕ್ರಮ ನೀಡುವುದರೊಂದಿಗೆ ಪ್ರತಿ 2 ತಿಂಗಳಿಗೊಮ್ಮೆ ಇಂಥ ಕಾರ್ಯಕ್ರಮ ಮಾಡ್ತಿದ್ದೇವೆ. ಕನಿಷ್ಠ 2 ತಿಂಗಳಿಗೊಮ್ಮೆ ಸುಮಾರು 35-40 ಲಕ್ಷ ರೂಪಾಯಿನ ಆರ್ಥಿಕ ಸಹಾಯ ನೀಡುವುದರ ಮುಖಾಂತರ ನಮ್ಮ ಸಮಾಜ ಆಗಿರ್ಬೋದು ಅಥವಾ ಬೇರೆ ಸಮುದಾಯದವರಿಗೆ ಆರ್ಥಿಕವಾಗಿ ಸಂಕಷ್ಟ ಯಾರಿಗೆ ಇದೆ, ಯಾರು ಅದಕ್ಕೆ ನಮ್ಮ ಗಮನಕ್ಕೆ ಬರ್ತದೆ, ಎಲ್ಲರೂ ಅರ್ಜಿ ಕೊಡದವರಿಗೂ ಕೊಟ್ಟದ್ದಿದೆ. ಯಾಕಂದ್ರೆ ನಮ್ಮ ಅಧ್ಯಕ್ಷರು ಇಡೀ ಸರ್ವೆ ಮಾಡುವ ಸಂದರ್ಭದಲ್ಲಿ ಯಾವ ಮನೆ ಇವತ್ತು ಹುಲ್ಲಿನ ಮಾಡಿನ ಮನೆ ಇದೆ, ಪ್ಲಾಸ್ಟಿಕ್ ಹೊದಿಕೆಯ ಮನೆ ಇದೆ ಅಂತ ವ್ಯಕ್ತಿಗಳನ್ನು, ಕುಟುಂಬವನ್ನು ಗುರುತಿಸಿ ಇವತ್ತು ಮನೆ ಕಟ್ಟುವ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾರೆ. ವೈದ್ಯಕೀಯ ವೆಚ್ಚ ನೀಡ್ತಿದ್ದಾರೆ. ಎಲ್ಲದಕ್ಕೂ ಮುಂದಿನ ದಿನಗಳಲ್ಲೂ ಎಲ್ಲ ದಾನಿಗಳ, ತಮ್ಮೆಲ್ಲ ಬಂಟ ಸಮುದಾಯದ ಸಹಕಾರವನ್ನು ಈ ಸಂದರ್ಭದಲ್ಲಿ ಆಚರಿಸ್ತಾ ಪ್ರಾಸ್ತಾವಿಕವಾಗಿ 2 ಮಾತನ್ನು ಮುಕ್ತಾಯ. ನಮ್ಮೊಂದಿಗೆ ಇಂದಿನ ಈ ವೇದಿಕೆಯಲ್ಲಿ ಉದ್ಘಾಟಕರಾಗಿ ಜೊತೆಯಾಗಿರುವವರು ಡಾಕ್ಟರ್ ಎನ್ ವಿನಯ್ ಹೆಗ್ಡೆ. ದೀಪದ ಸ್ಪರ್ಶವನ್ನ ನಾವೆಲ್ಲರೂ ಕಣ್ತುಂಬಿಸಿಕೊಳ್ತಾ ಇದ್ದೇವೆ.
ತುಡರಾವಡ್ ಯಶಸ್ಸುದ ತುಡರಾವಡ್ ಬರ್ಪನಂಚಿತ್ತಿನ ತೊಡಕಿನ ಮಾತೆಲ್ಲ ದೂರ ಮಲ್ಪನಂಚಿತ್ತಿನ ತೊಡರಾವಡ್ ಬಡದ ದೇವರಡ ಪ್ರಾರ್ಥನೆ ಮಂತೊಂದು ವೇದಿಕೆ ಉಪನಂಚಿತ್ತಿನ ಮಾತ ಗಣ್ಯರ ಉಪಸ್ಥಿತಿಗೆ ಬಕ್ಕೋರ ಕರೆತಾಗ ಬಂದಿಲ್ಲ. ಈ ಅರ್ಥಪೂರ್ಣ ವೇದಿಕೆಗೆ ದೀಪ ಪ್ರಜ್ವಲನೆಯ ಮೆರುಗನ್ನು ನೀಡಿದ್ದಾರೆ. ಇದೀಗಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯರಾದ ಹರಿಶೆಟ್ರೆ, ಈ ಸಮಾರಂಭದಲ್ಲಿ ಭಾಗವಹಿಸುವುದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ ಸಹಕಾರ ಮಾಡುವಂಥ ಈ ಕೆಲಸ ದೇವರು ಮೆಚ್ಚುವ ಕೆಲಸ ಅಂತ ನಾನು ಖಂಡಿತವಾಗಿಯೂ ಹೇಳಲು ಇಚ್ಛಿಸ್ತೇನೆ. ಕಳೆದ ಹಲವು ವರ್ಷಗಳಿಂದ, ಅಂದರೆ ಕಳೆದ 3 ವರ್ಷಗಳಿಂದ ಜಾಗತಿಕ ಬಂಟರ ಸಂಘದ ಮೂಲಕ ಹರಿಶೆಟ್ರು ಮಾಡುವಂಥ ಕೆಲಸ ಒಂದು ಕರ್ತವ್ಯವಾಗಿ ಅವರು ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ದೇವರು ಆಶೀರ್ವಾದ ಮಾಡಲಿ ಅಂತ ನಾನು ಭಾವಿಸ್ತೇನೆ. ಕೆಲವು ಸಮಯದ ಹಿಂದೆ ನನ್ನಲ್ಲಿ ಒಂದು ಅಪೇಕ್ಷೆ ಅವರು ಹೇಳಿದರು. ಅದನ್ನು ಹೋದ ವರ್ಷ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ನಾನೊಂದು ಸಂಸ್ಥೆ ನಡೆಸ್ಕೊಂಡು ಬರುವಂಥ ವ್ಯಕ್ತಿ. ನನ್ನ ಸಂಸ್ಥೆಯಲ್ಲಿ ಕೂಡ ಸಾವಿರಾರು ಮಂದಿ ಬಡ ಮಕ್ಕಳು ಓದ್ತಾ ಇದ್ದಾರೆ. ಮೊದಲು ಅವರ ಕಷ್ಟವನ್ನು ನಿವಾರಣೆ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಆದರೆ ನಾನೀಗ ಹರಿಶೆಟ್ರ ಹತ್ರ ಹೇಳ್ತೇನೆ, ನೀವು ಯಾವ ಅಪೇಕ್ಷೆ ನನ್ನಲ್ಲಿ ತಿಳಿಸಿದರೆ ಅದನ್ನು ನಾನು ಮಾಡಿಕೊಡ್ತೇನೆ. ಅಂದರೆ ಅದು ಈ ವರ್ಷ ಅಂತ ಹೇಳೋದಿಲ್ಲ, ಒಂದೆರಡು ವರ್ಷದ ಒಳಗೆ ನಾನು ಮಾಡಿಕೊಡ್ತೇನೆ ಅಂತ ಹೇಳ್ತೇನೆ. ನಾನು ಹಲವು ಬಾರಿ ಮನಸ್ಸಿನಲ್ಲಿ ಹರಿಶೆಟ್ರು ನನಗೆ ಬರ್ತಾರೆ. ನಾನು ಅವರನ್ನು ಕೇಳಿದ್ದನ್ನು ನಾನು ಮಾಡಲಿಲ್ಲ ಅಂತ ಒಂದು ತಪ್ಪು ನನ್ನ ಮನಸ್ಸಿನಲ್ಲಿದೆ. ಅದನ್ನು ನಿವಾರಣೆ ಮಾಡ್ತೇನೆ ಅಂತ ಕೂಡ ಹೇಳ್ತೇನೆ. ನನ್ನ ಆತ್ಮೀಯರಾದ BR ಶೆಟ್ರು ಈ ಸಭೆಯಲ್ಲಿದ್ದಾರೆ. ಅವರು ಕೂಡ ಸಾವಿರಾರು ಮಂದಿಗೆ ಸಹಕಾರ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯರಾದ ಸದಾನಂದ ಶೆಟ್ರು ಇದ್ದಾರೆ, ಬೇರೆಯವರು ಇದ್ದಾರೆ. ಎಲ್ಲರೂ ಕೂಡ ನಾವು ಒಂದು ಕಿಂಚಿತವಾಗಿ ಸಮಾಜಕ್ಕೆ, ಅಂದರೆ ನಾನು ಪ್ರಾಮುಖ್ಯವಾಗಿ ಬಂಟರ ಸಮಾಜ ಅಂತ ಹೇಳೋದಿಲ್ಲ, ಸಮಾಜದ ಎಲ್ಲ ವರ್ಗರಿಗೂ, ಬಡ ವರ್ಗದವರಿಗೆ ಸಹಕಾರ ಮಾಡ್ಬೋದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ನಾನು ನಡೆಸುವಂಥ ಸಂಸ್ಥೆಗಳಲ್ಲಿ ವರ್ಷ ಪ್ರತಿ 5-6 ಕೋಟಿಯಷ್ಟು ನಾನು ಬಡ ಮಕ್ಕಳಿಗೆ ಸಹಕಾರ ಮಾಡೋದನ್ನು ನಡೆಸಿಕೊಂಡು ಬಂದಿದ್ದೇನೆ. ಅದು ನಾನು ಮಾಡಿದ್ದಲ್ಲ, ನನ್ನ ಸಂಸ್ಥೆಯಿಂದ ನಾನು ಮಾಡಿದ್ದು. ವಿನಯ ಹೆಗ್ಡೆಯವರು 1 ರೂಪಾಯಿ ಕೂಡ ಅದರಲ್ಲಿ ಹಾಕಿಲ್ಲ, ಸಂಸ್ಥೆ ಮಾಡಿದೆ ಅಂತ ಹೇಳೋದು. ಅದನ್ನು ಕೂಡ ನಾನೊಂದು ಬಂಟರ ಸಮಾಜದ ಸಂಸ್ಥೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಆ ಸಂಸ್ಥೆಯನ್ನು ಮಾಡಿದವರು ಎಲ್ಲರೂ ಕೂಡ ನನ್ನ ಸಮಾಜದ ವ್ಯಕ್ತಿಗಳಂತ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ. ನಾನು ಹರಿಶೆಟ್ರಿಗೆ ಧನ್ಯವಾದ ಹೇಳ್ತೇನೆ. ಅಂದರೆ ನೀವು ಮಾಡುವ ಕೆಲಸ ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು, ಇನ್ನಷ್ಟು ಬಡ ಮಕ್ಕಳಿಗೆ ಸಹಕಾರ ಆಗಬೇಕು, ಇನ್ನಷ್ಟು ರೋಗದಲ್ಲಿ ಇರೋರಿಗೆ, ಈಗ AJ ಶೆಟ್ರು ಇದ್ದಾರೆ, ನಾನಿದ್ದೇನೆ, ಸುಮಾರು ದಿನಾಲೂ ನಾವು ಒಂದೂವರೆ ಸಾವಿರ ವ್ಯಕ್ತಿಗಳಿಗೆ ಆರೋಗ್ಯದ ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಆಸ್ಪತ್ರೆ, AJ ಶೆಟ್ರ ಆಸ್ಪತ್ರೆ ಅದನ್ನು ಬೇರೆ ಮಟ್ಟದಲ್ಲಿದೆ. ನಾನು ನಡೆಸುವಂಥ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷ 8 ಕೋಟಿ ಅಷ್ಟು ನಮಗೆ ನಷ್ಟ ಆಗ್ತದೆ. ಯಾಕೆಂದರೆ ಅದು ಹುಡುಗರ ಹಣ. ನಾನು ಅದಕ್ಕೆ ಒಂದು ಪಾವನೆ ಕೂಡ ಹಾಕೋದಿಲ್ಲ. ಹುಡುಗರ ಹಣದಿಂದ 7-8 ಕೋಟಿಯಷ್ಟು ಹಣದ ಸಹಕಾರ ನಾವು ಬಡ ರೋಗಿಗಳಿಗೆ ಮಾಡ್ತಾ ಇದ್ದೇವೆ. ಇದು ಸಮಾಜಕ್ಕೆ ಆ ವಿದ್ಯಾರ್ಥಿಗಳು ಮಾಡಿದ ದಾನ ಅಂತ ನಾನು ಭಾವಿಸ್ತೇನೆ. ನಾನು ಮುಂದಿನ ದಿನಗಳಲ್ಲಿ ಕಡೆಯದಾಗಿ ಹರಿಶೆಟ್ರ ಹತ್ರ ಹೇಳ್ತೇನೆ, ನೀವು ಯಾವುದನ್ನು ನನ್ನ ಹತ್ರ ಕೇಳಿದ್ದೀರಾ ನಾನು ಇದೇ ವರ್ಷ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿ ಒಂದು ವಿಶೇಷವಾದ ಗೌರವ ಗ್ರಂಥದ ಬಿಡುಗಡೆಯ ಕಾರ್ಯಕ್ರಮವನ್ನು ನಾವು ನಡೆಸಲಿಕ್ಕಿದ್ದೇವೆ. ಸ್ನೇಹಿತರೆ, ಐಕಳ ಹರೀಶ್ ಶೆಟ್ಟಿ ಅವರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು,
ಅವರ ಸೇವಾ ಯೋಜನೆ ಕಾರ್ಯಪ್ರವೃತ್ತಿಯನ್ನು ನಾವೆಲ್ಲರೂ ತಿಳಿದಿದ್ದೇವೆ. ಇದೊಂದು ದಾಖಲೆಯಾಗಿ ಉಳಿಬೇಕು ಎನ್ನುವಂಥ ಆಶಯದೊಂದಿಗೆ ಮುಂಬೈ ವಿಶ್ವವಿದ್ಯಾಲಯ ವಿಶೇಷವಾಗಿ ಸಾರ್ವಭೌಮ ಎನ್ನುವಂಥ ಐಕಳ ಹರೀಶ್ ಶೆಟ್ಟಿಯವರ ವ್ಯಕ್ತಿ ಪರಿಚಯದೊಂದು ಕೃತಿಯನ್ನು ಇತ್ತೀಚೆಗೆ ಅನಾವರಣಗೊಳಿಸಿತ್ತು. ನಮ್ಮೊಂದಿಗೆ ಅಶೋಕ್ ಕುಮಾರ್ ರೈ ಅವರ ಜೊತೆ ಮತ್ತು ಸಂಕ್ಷಿಪ್ತವಾದ ವ್ಯಕ್ತಿ ಪರಿಚಯ ಇರುವಂಥ ಸಾರ್ವಭೌಮ ಗೌರವ ಗ್ರಂಥವನ್ನ ವೇದಿಕೆಯಲ್ಲಿರುವ ನಮ್ಮ ಆದರಣೀಯ ಹಿರಿಯರು ಡಾಕ್ಟರ್ BR ಶೆಟ್ಟಿ ಸ್ಥಾಪಕ ಅಧ್ಯಕ್ಷರು ಜಾಗತಿಕ ಬಂಟ ಪ್ರತಿಷ್ಠಾನ ಮಂಗಳೂರು ಇವರು ಸೇರುವ ಎಲ್ಲರ ಮುಂದೆ ಬಿಡುಗಡೆಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸುಧಾಕರ್ ಶೆಟ್ಟಿ ಐಕಳ ಹರೀಶ್ ಶೆಟ್ಟಿ ಅವರ ಸಾಧನೆ ಹಾಗೆ ಸಂಕ್ಷಿಪ್ತವಾದಂಥ ವ್ಯಕ್ತಿ ಪರಿಚಯ, ಅವರು ನಡೆದು ಬಂದಂಥ ದಾರಿ ಏನುಂಟು ಅದೆಲ್ಲವನ್ನ ಬಹಳಷ್ಟು ವಿಸ್ತಾರವಾಗಿ ಈ ಗೌರವ ಗ್ರಂಥದಲ್ಲಿ ನಮ್ಮ ಪ್ರಧಾನ ಸಂಪಾದಕ ಮಂಡಳಿಯವರು ವಿಸ್ತಾರವಾಗಿ ನೀಡಿದ್ದಾರೆ. ವಿಶೇಷವಾಗಿ ಈ ಗ್ರಂಥವನ್ನು ಓದಿದ ಮೇಲೆ ಒಂದು ವಿಚಾರವಂತೂ ನನಗೆ ತಿಳಿಯಿತು. ಅಂದರೆ ಐಕಳ ಹರೀಶ್ ಶೆಟ್ಟಿ ಅವರು ಓರ್ವ ಅಪ್ರತಿಮ ದೇಹದಾಢ್ಯ ಪಟುವಾಗಿ ಸಾಧನೆಯನ್ನು ಮಾಡಿದವರು ಅಂತ, ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಒಂದು ಅಮೂಲಾಗ್ರವಾದಂಥ ಸಾಧನೆಯನ್ನು ನೀಡಿದ್ದಾರೆ. ಹಾಗೆ ಇಂದಿನ ದಿನ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನ ಬದುಕಿನ ಪ್ರತಿಯೊಂದು ಸಮಯವನ್ನು ಕೂಡ ವಿಶೇಷವಾಗಿ ಬಡವರ ಕಣ್ಣೀರೊರೆಸುವಂಥ ಕಾಯಕಕ್ಕೆ ಸದಸ್ಯರಿಗೆ ಪ್ರತಿ ಕಾರ್ಯಕ್ರಮದಲ್ಲಿ ನಾವು ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇಂದಿನ ದಿನ 5 ಈ ವೇದಿಕೆಯಲ್ಲಿ ನಾವು ಗೌರವಾರ್ಪಣೆಯನ್ನ ನಡೆಸಲಿಕ್ಕಿದ್ದೇವೆ. ವಿಶೇಷವಾಗಿ ಪೋಷಕ ಸದಸ್ಯರಾಗಿ ಜಾಗತಿಕ ಬಂಟರ ಸಂಘಗಳ ಸೇವಾ ಯೋಜನೆಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿರುವಂತ ಶ್ರೀಯುತ ಸಂತೋಷ್ ಶೆಟ್ಟಿ ಪಡುಬಿದ್ರಿ ಪಲ್ಲವಿ, ಶ್ರೀಧರ್ ಶೆಟ್ಟಿ ಕುಂಜಾಲು, ದಿನೇಶ್ ಶೆಟ್ಟಿ ಹೆರ್ಗ, ಅಶೋಕ್ ಕುಮಾರ್ ಶೆಟ್ಟಿ ಮಾಯರ್ಪಾಡಿ, ಸುಧೀರ್ ಶೆಟ್ಟಿ ಕೀರ್ತಿ ಬಿಲ್ಡರ್ಸ್ ಉಡುಪಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಇಂದಿನ ದಿನ ಜೊತೆಯಾಗಿರುವವರು ಆದರಣೀಯ ಹಿರಿಯರಾಗಿರುವಂಥ ಶ್ರೀ ಎ ಸದಾನಂದ ಶೆಟ್ಟಿ ಅವರು, ಅಧ್ಯಕ್ಷರು ಶ್ರೀದೇವಿ ವಿದ್ಯಾಸಂಸ್ಥೆಗಳು ಮಂಗಳೂರು, ಹಾಗೆ ಇಂಟರ್ನ್ಯಾಷನಲ್ ಬಂಟ್ಸ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರು. ಸ್ನೇಹಿತರೆ, ಮಂಗಳೂರಿನಲ್ಲಿ ಜಾಗತಿಕ ಬಂಟೋತ್ಸವ ದಾಖಲೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಸತ್ಕೀರ್ತಿ ಇರುವ ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾಗಿದ್ದವರು ನಮ್ಮ ಆದರಣೀಯ ಶ್ರೀ ಎ ಸದಾನಂದ ಶೆಟ್ಟಿ ಅವರು. ನಮ್ಮ ಬಂಟ ಸಮಾಜದ ಓರ್ವ ಹಿರಿಯ ನೇತಾರರು, ಮುಖಂಡರು, ನಿರಂತರವಾಗಿ ಸಮಾಜದ ಏಳಿಗೆಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಶ್ರೀ ಎ ಸದಾನಂದ ಶೆಟ್ಟಿ ಅವರು. ಇಂದಿನ ದಿನ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮ್ಮ ಶುಭ ಹಾರೈಕೆಯ ಮಾತಿಗಾಗಿ ತಮ್ಮನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಐಕಲ್ ಹರೀಶ್ ಶೆಟ್ಟಿ ಮಲ್ಪುನ ಈ ಕಾರ್ಯವನ್ನು ಮೇಲೆ ತಗೊಂಡ ನಿಜವಾದ ಬಂಟಗಳ ಮಲ್ಪರ ಸಾಧ್ಯ ಅಂಚಿನ ಒಂಜಿ ಲೀಡರ್ಶಿಪ್ ಕ್ವಾಲಿಟಿ ಉಂಡು ಅಂಡ ಲೀಡರ್ಶಿಪ್ ಉಂಡು. ಒಂಜಿ ಜಾಗತಿಕ ಬಂಟ ಸಂಘದ ಒಕ್ಕೂಟದ ಅಧ್ಯಕ್ಷತೆ ವಹಿಸೋ ಬೊಕ್ಕ ಒಂಜಿ ಆ ಸಂಘದ ಒಂಜಿ ಭವಿಷ್ಯದಾದಂದು ಮನಸ್ಸು ಒಂದು ಕೆಲಸ ಮಲ್ತಿನ ಐಕಲ್ ಹರೀಶ್ ಶೆಟ್ಟಿನ ಏರ್ಲ ಮಾರಪರ ಸಾಧ್ಯ. ಇದಕ್ಕೆ 250 ಇಲ್ಲು ಕಟಗೋರಿಯರು ಕೆಲವು ಕೋಟಿ ಒಂಜಿ 10,000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ 1000 ಗಟ್ಟಲೆ ಮದ್ಮಲ್ಪುನ ಪುಂಜೋಕ್ಳಿಗೆ ಸಹಾಯಧನ ಇತ್ತೆ. ಸಹಾಯಧನ ಕೊರ್ನಾಂಡದಲ್ಲ ಬದಿತ ವಿಷಯ ಪಾತ್ರನ ವಿಷಯನೇ ಇಜ್ಜಿ ಬದಿ ಇಜ್ಜಿ ಜಾತಿದ ಮದ್ಮ್ಯಾಪ್ನೇ ವಿಶೇಷ ಇತ್ತ ಅಂಡ ಒಂಜಿ ಅನ್ಪನ್ಪ ಜಾತಿದ ತತ್ತು ಬಣ್ಣಲ ತೊಂದರೆಜ್ಜಿ ಬೊಕ್ಕ ಬ್ಯಾರ್ಲೆಲ್ಲ ಕ್ರಿಸ್ತನ್ ದಕ್ಕಲನ್ನ ಅಂಡ ನಮ್ಮ ಇಲ್ಲದ ಪಿದೈ ಪೋಯ್ಲಕ್ಕನೆ ಆ ಜೋಕುಲು ಇಜ್ಜಿಂದ ಲೆಕ್ಕ ಅಂಚ ನಮ್ಮ ಅಂತರ್ಜಾತಿ ವಿವಾಹ ಉನ್ನತ ಅವು ಇತ್ತ ಪೊಂಜೋಕುಲಿಗೆ ಪೂರ ಎಜುಕೇಷನ್ ತಿಕ್ಕದನು ಅಕ್ಲಿಗೆ ಇಂಚಿನೇ ಒಂಜಿ ಹುಡುಗಿ ಹಿಂಗೆ ಕಂಡನೆ ಅವಡು ಪನ್ಪಿನ ಒಂಜಿ ಭಾವನೆ ಪುಣು ಆಶೆ ಪುಣು ಅವೇನೇ ಐಕ್ ಪೇರೆಂಟ್ಸ್ ಅಡ್ಡ ಮಲ್ಪನ್ನೇ ಬಲ್ಲಿ ಅವೇನೇ ನಮ್ಮ ಇಲ್ಲಡೆ ಅಕ್ಲೆಲ್ಲ ಬರ್ಪವಲಕ ಅಕ್ಲಿನ ಒರಿಪವಲಕ ತಗೋಡು ನಮ್ಮ ಸಮಾಜ ಬಂಡ ಒಂಜಿ ಬಾರಿ ಮಲ್ಲ ಬಂಟ ಸಮಾಜ ಬಂಡ ಇದಕ್ಕೆ ಸಮಾಜದ ಕುಲ್ಲ ಬಡವರ ಬಂಡದ ಯಾರಲ್ಲ ಇಜ್ಜಿ ಈತ ಮತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾರತ್ತ ಬಡವರತ್ತ ನಮ್ಮ ಆರ್ಥಿಕವಾದಂಥ ಪಿರಬುರ್ದ ಬಂಟ ಸಮಾಜ ಏನೆಲ್ಲ ಬಡವರಿಂದ ನೋಡ್ತಿ ಆರ್ಥಿಕವಾದ ಹೊರ ನಮಲ ಬಂಗುಡು ಬರುವ ಬೇರೆದಕ್ಕಳು ಅಂಚಿನ ಅಕ್ಲೆ ಸಹಾಯ ಮಲ್ಪುಣ ಈ ಕಾರ್ಯ ಉಂಡತ್ತ ಅಂಚಿನ ಅದ ಟೀಮ್ಲ ಭಾರಿ ಎಂಟ ಟೀಮು ದಾಲ ಪಾತ್ರಜ್ಜಿ ಅನ್ನ ಉಪಾಧ್ಯಕ್ಷ ಕನ್ನೀರೆ ವಿಶ್ವನಾಥ್ ಶೆಟ್ಟಿ, ವೈಕಲ ಸಾಯಿ, ಜಯಕಾಶ್ ಶೆಟ್ಟಿ ಇಂದ್ರಾಲಿ, ಬೋಡಿನಾಥ ಅನುಭವಿ ಭಾರಿ ಸಜ್ಜನೆ ಅಂಚನೆ ಉಲ್ತೂರು ಮೋಹನ್ ದಾಸ್ ಶೆಟ್ಟಿ ಉಳ್ಳರು ಕೋಶಾಧಿಕಾರಿ
ಪ್ರವೀಣ್ ಭೋಜ್ ಶೆಟ್ರ್ ಜೊತೆ ಕಾರ್ಯದರ್ಶಿ ಅಂಚೆನೆ ಮಾತ ಪದಾಧಿಕಾರಿಗಳು ಬಾರಿ ಒಂಜಿ ಎಡ್ಡ ಟೀಮನು ಅದನ್ನ ಲೀಡರ್ಶಿಪ್ ನಡಪೊಂದುಂಡು ಬೊಕ್ಕ ಎಂಕ್ಲೆಗ್ ದಾದ ಪಂಡ ಓ ಸಂಸ್ಥೆಲ ಅಧ್ಯಕ್ಷ ಪಂಡದ ಐಟ ಕುಳ್ಳರ ಬಲ್ಲಿ ನಂಗೆ ದಾಲ ಬೇಲೆ ಹಾಪುಂಡ ನಮ್ಮ ದಾದಾನ್ಲ ಇಂಪ್ರೂವ್ ಮಲ್ಪುಂಡ ಮಾತ್ರ ಆ ಕುಳ್ಳೋಡು ಈ ಜನ ನಮ್ಮ ಆತೆ ಜತೊಂದು ಬೇತೆಗಳು ಜಬ್ದಾರ ಬಲ್ಲಿ ಈತ ಈ ಐಕಲ್ ಹರಿಶೆಟ್ರ ಈತ ವಾ ಸಂಘ ಸಂಸ್ಥೆಲ ಈತ ಎಂಗುಲು ಸುರುಕು ದಾದನಾಂದೆನ್ಯ ಈತ ತೂನಗ ಈ ದಾನಿಲೆಡ ಈತ ಕಾಸಲು ಕನೋಡು ಅವು ಏತು ಮಲ್ಲ ಶಕ್ತಿ ಬೋಡು ಏತು ಮಲ್ಲ ಒಂಜಿ ವ್ಯವಸ್ಥೆ ಅರ್ಧ ಕೈಟೊಂಡು ಬಂದಂಡ ದಾನಿಲೆಗ್ಲೆ ಒಂಜಿ ಪಾತ್ರ ಬಂತ ದಾನ ಧರ್ಮದ ಉಡಲು ಅವು ಏಪಲ ಅಮೃತ ಪರಪುಣ ಕಡಲು ಅವು ಏಪಲ ನಮ್ಮನ್ನು ಕಾಪಾಡು ಈ ಧರ್ಮ ಬೋಲಿಪುಂಡು ಅಂಚೆ ದಾನ ಧರ್ಮ ಕೊಟ್ಟಿನಕ್ಲೆಗೆ ಒಂಜಿ ಪಾತ್ರ ಮೂಲ ದಾನ ಧರ್ಮ ಕೊಡ್ತಿನಕ್ಲು ಮಾತೆಲ್ಲ ಒಳ್ಳೆಯರು ಮೂಲು ಮಲ್ಲ ಮಲ್ಲ ಜನಕ್ಕಳು ಒಳ್ಳೆಯರು ಮಲ್ಲ ಮಲ್ಲ ಬಡ್ಡ ಸಮಾಜದ ಭಾರಿ ಎತ್ತರ ಸೇರ್ದಿನ ಮಕ್ಕಳು ಒಳ್ಳೆಯರು ನಮ್ಮ ವಿನಾಯಕಟ್ನಾಥ್ ಆರು ಆತ ಅನ್ನ ಪ್ರೀತಿ ಸಂಪಾದನೆ ಮಲ್ದೇರು ಆದರೆ ಬಂಡೇರ ಹಿಂಚೆ ಕೊಟ್ಟಿಲ್ಲ ಎನ್ನ ಸಂಸ್ಥೆಡು ಈತೀತು ಕೋಟಿ ಕೊರ್ಪನ್ ವರ್ಷಗೂ ಐದು ಮಿತ್ತು ದಾದಬೋಡು ನಮ್ಮ ಪೋಯ್ನಕ್ಲಿಗೆ ಕೊರೊಂದು ಮತ್ತು ನಾವು ಯೂಟ್ಯೂಬ್ ಇರೋಳು ಅಂಚೆ ಅರೆಗಳ ಅಂತ ಮಂಡೆ ಉಂಟು ಮಂಡೆ ಇದ್ದಾರೆ ಅದೇನೇ ಅನ್ನ ಅಂಜನೆ ಏಜ್ ಶೆಟ್ಲ ಆನ ಮೆಡಿಕಲ್ ಕಾಲೇಜ್ ಉಂಟು ಎಡ್ಡ ರೀತಿ ನಡಪನು ಬೋಡಿಸ್ನಾಥ್ ಆರ್ಲ ಸಹಾಯ ಮಲ್ಪೇರು ಇತ್ತೆ ಎಂಕುಲು ಮತ್ತೆ ಫೋನ್ ಮಲ್ತಂಡ ಬಿಲ್ ಚೇರ್ಮನ್ನ ಡಿಸ್ಕ್ರಿಪ್ಷನ್ ಪವರ್ ಅಂತ ಕೊರಳಿ ಹಾಪನು ಅಂಚ ಚೇರ್ಮನ್ ಬಂಡ ಅಂತ ಕಮ್ಮಿ ಮಲ್ತು ಕೊಡ್ಪೇರು ನಾನು ಕೊರಡೆ ಹಾಪನಾರು ಅಂಚೆ ಮಾತೆರೆಗಳ ಮೂಲ ಹೆಚ್ಚಿನ ಮಾತ ಗಣ್ಯರಿಗೆ ಬಿನ್ಯರಿಗೆ ಮಾತ ಎನ್ನ ಉಡಲ್ ಜಿಂಜಿನ ಸೊಂಬೆನ್ ತಂದದು ಎನ್ನ ಎರಡು ಪಾತ್ರ ಅಂತವ ನಮಸ್ಕಾರ ಜೈ ಹಿಂದ್ ಜೈ ಬಂಟ ಸಮಾಜದ ಒಕ್ಕೂಟದ ಅಧ್ಯಕ್ಷ ಇರಲ್ಲ ಬೇತೆ ಬೇತೆ ಸಮಾಜ ಸೇವಾ ಯೋಜನೆ ಬಕ್ಕ ಶೆಟ್ರ್ ಅಧ್ಯಕ್ಷ ಗಾದಿಗ್ ಒಂಜಿ ನಿಜಾರ್ಥವಾಯಿನಾರು ಅಧ್ಯಕ್ಷ ಒಂಜಿ ನೇತಾರರಾದಪ್ಪನ ಸದಾನಂದ ಶೆಟ್ರನ್ನ ಆ ಒಂಜಿ ಅಭಿನಂದನದ ಪಾತ್ರ ನಮ್ಮ ಮಾತೇರ್ಲ ಕೆಬಿಆಯಪ್ಪನೊಂದು ನಾನು ತುಂಬು ಡಾಕ್ಟರ್ BR ಶೆಟ್ಟಿ ಸ್ಥಾಪಕ ಅಧ್ಯಕ್ಷರು ಜಾಗತಿಕ ಬಂಟ ಪ್ರತಿಷ್ಠಾನ ಮಂಗಳೂರು ವಿಶೇಷವಾದ ಲಕ್ಷಾಂತರ ಧನ ನಮ್ಮ ತುಳುತ ಪಸರಿಸಾಯನ ಚಿತ್ತಿನ ಒಂಜಿ ಪೆರ್ಮೆತ್ತಿನಾರು ಡಾಕ್ಟರ್ BR ಶೆಟ್ರು ಇನ್ನಿತ ದಿನ ತೆರೆಗೆದ್ದುಕೊಂಡೊಂದಿಲ್ಲ ಬಂದರೆಗಳ ನಮಸ್ಕಾರ ಗಿರೀಶಣ್ಣ ಉಲ್ದಿನ ಮಾತ ವೇದಿಕೆದ ಗಣ್ಯ ವ್ಯಕ್ತಿ ಬೊಂಬಾಯಿದಾಗಲಿ ಭಾರಿ ಗಣ್ಯ ಪೋಟ್ ದೇಗ್ನಾಗ ಒಂದು ಪಟ್ನಾವಿಸ್ ಒಂದು ಭಾಷಣ ಬಂತೇರು ಐ ವಾಂಟ್ ಬಿ ಬಂಟ್ ದೇ ಪಂಡ್ಯರಾರು ಅಗಲ ಶಕ್ತಿ ಅಗಲ ಚಾಕೃತ್ಯ ರೆಸ್ಟೋರೆಂಟ್ ಬಿಸ್ನೆಸ್ ಫುಡ್ ಬಿಸ್ನೆಸ್ ಅದು ಮಾಡಿಬಿಡ್ದೆ ಬಂತಾರೆ ಇಡೀ ಭಾಷಣಗಳು ಅವು ವೈರಲ್ ಆಗ್ತದೆ ಅದಕ್ಕೆ ಕ್ರೆಡಿಟ್ ಗೋಸ್ ಟು ಯು ಆ್ಯಂಡ್ ದಾದವನ್ ಪಿಂಡ ಗೈ ಟು ಇಂಪಾರ್ಟೆಂಟ್ ಈಸ್ ಚಾರಿಟೇಬಲ್. What charity you are giving is something great. You may be today high, tomorrow may be down. What charity will give is a neck, not in the neck. If you give it, it will not affect you at all. So this is one of the example of mine. Thanks to our royal family, because I was doing extremely well. At that time, we started the World Bund Foundation, thinking the same what Harish Anna is thinking now. Ashantramanna, my brother, B.S. Shetty, we all went, R.N. Shetty, Jayapal Shetty, ಎಷ್ಟು ಮಂದಿಗೆ ಎಲ್ಲೆಲ್ಲಿ ಹೋಗಿ ಮಾಡಿದ್ರು. ಆ ಒಂದು ಸಂಸ್ಥೆಯನ್ನು ಇವತ್ತು ಒಳ್ಳೆ ಮಾಡಿ ಮೇಲೆ ಹೊಂದಿದ್ದಾರೆ AJ ಶೆಟ್ಟಿ ಮತ್ತು ಹರೀಶ್ ಶೆಟ್ಟಿ ಅವರು. ಅದೊಂದು ದೊಡ್ಡ ಪುಣ್ಯದ ಕೆಲಸ. ಈಗ ಮಾತಾಡಿದ್ರವರು ಜಾಗ ಇಲ್ಲಿ ಇಲ್ಲ ಅಂತ. ನಾನು ಒಂದು ಹೇಳ್ತೇನೆ, ಈ ಯಾವುದಾದ್ರು ಕಾಲೇಜ್ ಕದ್ರಿಯಲ್ಲಿ ಜಾಗ ನನ್ನ ಅಣ್ಣ ನೋಡಿದ್ದು ಕದ್ರಿ ಪಾಲಿಟೆಕ್ನಿಕ್ ಕಾಲೇಜಿನ ಎದುರುಗಡೆ ಆಚೆ ಹೋಗೋ ದಾರಿಯಲ್ಲಿ ಒಂದು ಕಾರ್ನರ್ನಲ್ಲಿ ಜಾಗ ಉಂಟು. ಇವರೊಂದು ಕೂಲ ಆ ಜಾಗವನ್ನು ಮಲ್ತುಕೊಡ್ಲೆ ಬಂಡ ಸಂಘ ಪೂರಾದು ದೇಶಪಾಂಡೆ ಅವ್ರ ಉಪನಾಗ ಯಾನು 1 ಕೋಟಿ ರೂಪಾಯಿಗೆಲ್ಲ ಫ್ಲಡ್ ಫೌಂಡೇಶನ್ ಕೊಡ್ತಾ ರಿಲೀಫ್ ಕೊಡ್ತೆ ಆದಾಗ ಪಂಡೆ ಅವನ ಜಾಗ ಕೊರಲೆ ಹೆಂಗೆಲ್ಲ ವರ್ಲ್ಡ್ ಬಂಡ್ ಫೌಂಡೇಶನ್ ಟ್ರಸ್ಟ್ಗಳು ಮೂಲ ನಮ್ಮ ಹಾಲ್ ಇತ್ತೀಚೆದಾಗ ಆಯ್ಕೆ ಆ ಪಂತೇರು ಮುಲ್ಪದ DC ಪುನರಾಜ್ ಸಮೇತ ಆಯ್ಕೆ ಸರ್ವೆ ಮಾಡ್ತದೆ ಸರ್ಟಿಫಿಕೇಟ್ ಕೊಡ್ತೇವೆ. ಹರೀಶಣ್ಣ ಉನ್ನೇನಂಜಿ ನಿತಿನ್ ಶೆಟ್ರ AJ ಶೆಟ್ರ ಎರಡನ್ನು ಪಂದು ಅವನಿಗೆ ಆ ಜಾಗ ಗೆತ್ತಂದು ಪೂರ ಫೈನಲ್ ಸೈಜಿನುಂಡು. ಅವು ಲಾಯ್ಕಿದ ಜಾಗ ಕಾರ್ನರ್ ಜಾಗ ಬಾರಿಸಿ ಹೋಗ್ತದೆ 1 ಎಕರೆ ಜಾಗ ಗೌರ್ಮೆಂಟ್ದ ಫ್ರೀ ಉಂಟು. ಅವನಿಗೆ ಗೆತ್ತೊನ್ನೆ ಸಮಾಜಕ್ಕೆ ನನ್ನ ತೆಡ್ಡೆ ಮಲ್ಪಂದು ಪಂದು ನಿಗಲೆ ಮಾತ್ರ ಕೊಂಚ ಪಾತ್ರೆ ಕಳಿಸ್ತೀವಿ. ಥ್ಯಾಂಕ್ಸ್. ಸೊಲ್ಮೇಲು ಡಾಕ್ಟರ್ BR ಶೆಟ್ಟಿ ಸ್ಥಾಪಕ ಅಧ್ಯಕ್ಷರು ಜಾಗತಿಕ ಬಂಟ ಪ್ರತಿಷ್ಠಾನ ಮಂಗಳೂರು.
ಅಂಚೆನ ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಒಂಜಿ ಸಂಸ್ಥಾಪಕ ಸದಸ್ಯರು ಆರ್ಲವರಿಗೆ ಅಂಡ ಕಾರ್ಯಕ್ರಮದ ಪ್ರಥಮವಾದಿ ಪಾಲ್ದಿತ್ತು ಒಂದು ಮನ್ಪಿನ ವಿಚಾರಲ ಪಂಡೇರಿ ಅಂಚಾದ ಬೊಕ್ಕರ ಅಭಿಮಾನ ಪೂರ್ವಕವಾದವೇನ ಉಲ್ಲೇಖ ಮಾಡ್ತೊಂದು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಸಂಸ್ಥಾಪಕ ಸದಸ್ಯರುಲ್ಲೇ ರೈಟ್ BR ಶೆಟ್ಲ ಒರಿ ಪನ್ಪುನ ವಿಚಾರನ ಉಲ್ಲೇಖ ಮಾಡ್ತೊಂದು ನನ್ನ ದುಂಬುಗು ವೇದಿಕೆ ನಮ್ಮೊಟ್ಟಿಗೆ ಸಾಧಕರುಲ್ಲೇರು ಸಾಧಕರಿಗೆ ಗೌರವ ಅರ್ಪಣೆದ ಕಾರ್ಯಕ್ರಮ ನಮ್ಮ ನನ್ನ ದುಂಬುಗು ನಡಪಾಯಿರಲ್ಲ ನೆತ್ತ ವರದಿನ ನಿರೂಪಣೆನ ಪುಗಾರ್ತಿದ ಕಾರ್ಯಕ್ರಮ ನಿರೂಪಕ್ಕೆ ಏನನ್ಸಿತ್ತಿನ ಪ್ರಿಯಾ ಹರೀಶ್ ಶೆಟ್ಟಿ ಮೇರೆ ನಿರೂಪಣೆ ಮನ್ಪುರಲ್ಲೇ ರರಣ ವೇದಿಕೆಗೆ ಸ್ವಾಗತ ಮಾಡ್ತಂದಲ್ಲ ಚಾವಡಿದ ಮಿತ್ತು ಓಲಗಾಯಿನಂಚಿನ ಮಾತಾ ಗಣ್ಯರೆ ಅಂಚನೆ ಈ ಲೇಸುಗ ಬೈದಿನ ಅರ್ತಿ ಬಿರ್ತಿದ ಬಿನ್ನೆರೆ ನಿಕ್ಲಿಗೆ ಮಾತ್ರೆಗಳ ಎಲ್ಲ ಉಡಲ್ದಿಂಚಿನ ಸುಲ್ಮೆಲು ಜಾಗತಿಕ ಬಂಟರ ಸಂಘ ಒಕ್ಕೂಟದ ಕೆಲಸನು ಪಂಡಿನಾಥ್ ಮುಗಿಯಂದು ನೆಕ್ ಸಾಕ್ಷಿಯಾದ ಮುರಣೆ ಮುಂಬೈಡ್ ನಡತಿನಂಚಿನ ವಿಶ್ವ ಬಂಟರ ಸಮ್ಮೇಳನ ದಾಖಲೆ ಸೃಷ್ಟಿ ಮಂದನು ಪಂಡ ತಪ್ಪ ಬಂದು ಸಮಾಜ ಸೇವೆದೊಟ್ಟಿಗೆ ಸುಮಾರು ಸಾಧಕರೇನು ಸನ್ಮಾನ ಮನ್ಪುನಂಚಿನ ಒಂಜಿ ಕಾರ್ಯನು ನಮ್ಮ ಒಕ್ಕೂಟ ಮಲ್ತೊಂದು ಬೈತಂದ್ರೆ ಇನ್ನಿಲ್ಲ ನಮ್ಮೊಟ್ಟಿಗೆ ಸುಮಾರು ಜನ ಸಾಧಕರುಲೇರು ಅಕ್ಲಿನಿತ್ಯನ ಮಿತ್ತ ಚಾವಡಿಗೆ ಲೆಪ್ಪೆ ನಮ್ಮೊಟ್ಟಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಪಟು ಆಯ್ನಂಚಿನ ಪೃಥ್ವಿರಾಜ್ ಶೆಟ್ಟಿ ಮೇರುಲೇರು ಮೇರೆ ದಯವಂತ್ ಮಿತ್ತ ಚಾವಡಿಗೆ ಬರಡು ಪಣದಿಯಾನ ಭಿನ್ನಾಯ್ತಂದುಲ್ಲೆ ಮಲ್ಲ ಮಟ್ಟದ ಸಾಧಕಿಯಾದ ನಮ್ಮೆದುರು ಪುನರ್ ಪೃಥ್ವಿರಾಜ್ ಶೆಟ್ರು ದಿವ್ಯಾಂಗ ಚೇತಕರಾಯನ ಮೇರು ಚೇತನರಾಯನ ಮೇರು ಏರೆಡ್ಲ ಕಮ್ಮಿ ಜಿ ಪನ್ಪುನೇನು ತೋಜಾದ ಕೊಡ್ತೀರು UAE ನಡತಿನ ಅಂತಾರಾಷ್ಟ್ರೀಯ ಕೆಬಿಕೆ ನಂದಿನಕಲ್ನ T20 ಕ್ರಿಕೆಟ್ ಚಾಂಪಿಯನ್ಶಿಪ್ ಗೆಲ್ಮೆ ಪಡೆತಿನ ಮಾಮಲ್ಲ ಕ್ರೀಡಾಪಟು ಮೇರು ಬೊಕ್ಕೊಂಜಿ ವಿಷಯದ ಅದನ್ ಬಂಡ ಕರ್ನಾಟಕಡು ಆಯ್ಕೆಯನ್ನ ಒರಿ ಗೊಬ್ಬುದ ಕ್ರೀಡಾಪಟು ಮೇರು ಅಂಚನೆ ಕರ್ನಾಟಕ ಕೆಬಿಗೆ ನಕಲಿನ ಟೀಮ್ದ ಕ್ಯಾಪ್ಟನ್ ಆದ್ಲ ಮೇರು ಮುಡ್ದು ಬೈದಿರು ಪೃಥ್ವಿರಾಜ್ ಶೆಟ್ಟು ನಮ್ಮ ಬಂಟೆರ್ನ ಪೆರ್ಮೆ ಬಂಡ್ರಿ ಪೊರ್ತುಡು ನಮಕ್ ಭಾರಿ ಖುಷಿ ಆಪುಂಡು ಗಣ್ಯರ್ನ ಸೇರಿಗಿಡು ಮೆರುಗಿತ್ತೆ ತಮ್ಮನದ ಮಾನದಿಗೆ ನಡಪುಂಡು ಮೇರೆಗೂ ತಮ್ಮನದ ಮಾನದಿಗೆ ಗಣ್ಯರ್ನ ಸಮ್ಮುಖಡು ನಡೆತಂಡು ದೇವರ ಮೇರೆಗೂ ಆಯುಷ ಆರೋಗ್ಯ ಸುಖ ಪ್ರತಾಪ್ ಚಂದ್ರ ಶೆಟ್ರು ದಯಮಂತ ಮಿತ್ತ ಚಾವಡಿಗೆ ಬರಡು ಪಣದು ಯಾನ ಭಿನ್ನಾಯ್ತಂದುಲೆ ಅಂಜನೆ ಮಾತಾ ಸಾಧಕರಿನ ಯಾನ ಮಿತ್ತ ಚಾವಡಿಗೆ ಎದುಕೊಂದೊಂದುಲೆ ಡಾಕ್ಟರ್ ಸಂತೋಷ್ ಶೆಟ್ಟಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮೇರ್ಲ ನಮ್ಮೊಟ್ಟಿಗೆ ಉಳ್ಳೇರು ದಯಮಂತ ಮಿತ್ತ ಚಾವಡಿಗೆ ಬರಡು ಪಣದು ಯಾನ ಭಿನ್ನಾಯ್ತಂದುಲೆ ಕ್ರೀಡೆಡು ಸಾಧನೆ ಮಲ್ದಿನಂಚಿನ ಅದ್ವಿತ್ ಡಿ ಶೆಟ್ಟಿ ಬಜಾಲ್ ಮೇರ್ಲ ಮಿತ್ತ ಚಾವಡಿಗೆ ಬರಡು ಪಣದು ಕೇನಂದುಲೆ ಅಂಚನೆ ಕ್ರೀಡೆಡು ಮಲ್ಲಮಟ್ಟದ ಸಾಧನೆ ಮಲ್ತಿನ ಸ್ಕೇಟಿಂಗ್ ಪಟು ತನ್ಮಯ್ ಎಂ ಶೆಟ್ಟಿ ಮೇರ್ಲ ತಸ್ಮೈ ಎಂ ಶೆಟ್ಟಿ ಮೇರ್ಲ ಮಿತ್ತ ಚಾವಡಿಗೆ ಬರಡು ಪಂಡು ಭಿನ್ನಾಯ್ತಂದುಲೆ ಅಂಚನೆ ಸ್ವಾತಿ ಎಂ ಶೆಟ್ಟಿ ವಲನಾಡು ಮೇರ್ಲ ಮಿತ್ತ ಚಾವಡಿಗೆ ಬತ್ತದು ತಮ್ಮರದ ಮಾನದಿಗೆನ ಪಡೆಯೋಡು ಪಣದಕ್ಕೆ ಏನಂದುಲೆ ಅಂಚನೆ ಸ್ವಾತಿ ಶೆಟ್ಟಿ ಅಜಕಾರ್ ದಯಮಂತ ಮಿತ್ತ ಚಾವಡಿಗೆ ಬರಡು ಪಣದು ಯಾನ ಭಿನ್ನಾಯ್ತಂದುಲೆ ಪ್ರತಾಪ್ ಚಂದ್ರ ಶೆಟ್ರನ ಬಗ್ಗೆ ಪನಡುಂದಾಂಡ ಬೇದ ಬೇತೆ ಕ್ಷೇತ್ರಡು ಸಾಧನೆ ಮಲ್ತಿನ ಸಾಧಕಿರ ನಮ್ಮೊಟ್ಟಿಗೆ ಒಪ್ಪನಗ ಪ್ರತಾಪ್ ಚಂದ್ರ ಶೆಟ್ರು ಬಾರಿ ಮಲ್ಲ ಮಟ್ಟುಡ ನೆಟ್ಟೆ ಮೆನ್ಕೊಂದುಲಿರ ದಾಯಂದು ಪಂಡ ಮಾಮಲ್ಲ ನಿರೂಪಕರಾದ ಪ್ರಾಧ್ಯಾಪಕರಾದ ಬೇಲೆ ಬಂತಿನ ಮೇರು ಬಹುಮುಖ ಪ್ರತಿಭೆ ಮಾನ್ಯ ಮುಖ್ಯಮಂತ್ರಿಲಿನ ಪ್ರಶಸ್ತಿಗೆ ಸಂದಿನಾರು ಮೇರು ಕುಡ್ಲದ ವಿಭಾಗೀಯ ಸರಕು ಬೊಕ ಸೇವಾ ತೆರಿಗೆದ ಕಚೇರಿಡು ವಾಣಿಜ್ಯ ತೆರಿಗೆದ ಪರಿವೀಕ್ಷಕರಾದ ಕರ್ತವ್ಯಡುಲ್ಲೆರು ಸಾಧನೆಗೂ ಓಲ ಕೊರತೆ ಅಡ್ಡಿ ಬರ್ಪುಜಿ ಪನ್ಪನೇಕ್ ನಮ್ಮ ಪ್ರತಾಪ್ ಚಂದ್ರರು ಸಾಕ್ಷಿ ಆದುಲ್ಲೆರು ಸ್ವಲ್ಪ ಶೇಕಡದಾತ್ ಕಣ್ಣು ಮೆರೆಗು ತೋಜುಜಿ ಆಂಡಲ ತೆರಿಗೆ ವಂಚಕರೇನು ಪತ್ತದು ಕೊಡ್ದು ಅಂಚಿನ ವಂಚಕರನ ಜಾಲನು ಪತ್ತಿನಲ್ಪ ಮಲ್ಲ ಮಟ್ಟದ ಸಾಕಾರ ಕೊಡ್ತಿನಾರು ನಮ್ಮ ಪ್ರತಾಪ್ ಚಂದ್ರ ಶೆಟ್ರು ನಮ್ಮ ಬಂಟೆರ್ನ ಪೆರ್ಮೆ ಪ್ರತಾಪ್ ಚಂದ್ರ ಶೆಟ್ರು ಸಂತೋಷ್ ಶೆಟ್ಟಿ ಉಲ್ಲೇರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಒರಿ ತನ್ನ ಆತು ಬಂಗದ ಬೇಲೆದ ನಡುಟ್ಲ PhD ಮಲ್ತದು ಡಾಕ್ಟರೇಟ್ ದೇತೊಂದಿನ ಸಾಧಕರು ಡಾಕ್ಟರ್ ಮಹಾದೇವಿ ಮೇರಿನ ಮಾರ್ಗದರ್ಶನಡು ಮೈಸೂರು ಒಡೆಯರ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆ
ಒಂಜಿ ಅಧ್ಯಯನ ಪಂಪಿನ ವಿಷಯದ ಬಗ್ಗೆ ಮಲ್ಲ ಅಧ್ಯಯನನು ಮೈಸೂರದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ PhD ಕೊರ್ದುವರೆಗೂ ಮಾನದಿಗೆ ಮಲ್ತನಿತ್ತೆ ಗಣ್ಯರ್ನ ಸೇರಿಗೆಡು ಮೆರೆಗ್ಲ ಮಾನದಿಗೆ ನಡಪುಂಡು ಅಂಚನೆ ಕ್ರೀಡಾಪಟುವಾಯಿನ ಅದ್ವಿರ್ ಡಿ ಶೆಟ್ಟಿ ಬಜಾಲ್ ಮೇರುಲೆರು ಮೇರ್ನ ಸಾಧನದ ಪೊಲಬುನಿಯನ್ನು ಕನ್ನಡೋಡು ಪಂಪೆ ಅದ್ವಿರ್ ಡಿ ಶೆಟ್ಟಿ ಬಜಾಲ್ 8-9 ಮೇ 2022 ಕರ್ನಾಟಕ ಸ್ಟೇಟ್ ಅಂಡರ್-20 ಜೂನಿಯರ್ ಮತ್ತು ಸೀನಿಯರ್ ಮೆನ್ಸ್ ವುಮೆನ್ಸ್ ಅಥ್ಲೆಟಿಕ್ ಮೀಟ್ ಉಡುಪಿಯ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ 110 ಮೀಟರ್ ಹರ್ಡಲ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಇದರ ರಾಷ್ಟ್ರಮಟ್ಟದ ಕ್ರೀಡಾಕೂಟವು ಅಸ್ಸಾಂನ ಗೌಹಾಟಿಯಲ್ಲಿ 6ರಿಂದ 10ರ ತನಕ ಈ ಕೂಟದಲ್ಲಿ ರಾಜ್ಯವನ್ನ ಪ್ರತಿನಿಧಿಸುತ್ತಾರೆ. ಇವರು ನಮ್ಮ ಬಂಟ ಪ್ರತಿಭೆ, ನಮ್ಮ ಹೆಮ್ಮೆಯ ಗಣ್ಯರ ಸಮ್ಮುಖದಲ್ಲಿ ಇದೀಗ ಇವರಿಗೆ ಸನ್ಮಾನದ ಗೌರವ. ಹಾಗೆ ನಮ್ಮ ಜೊತೆಗೆ ಕ್ರೀಡಾಪಟು ತಸ್ಮೈ ಎಂ ಶೆಟ್ಟಿ ಕೊಡಿಯಲ್ಬೈಲು ಇವರಿದ್ದಾರೆ. ರೋಲರ್ ಸ್ಕೇಟಿಂಗ್ನಲ್ಲಿ 2016ರಿಂದ ತರಬೇತಿ ಪಡೆಯುತ್ತಿದ್ದು ಹಲವಾರು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದ ಸ್ಕೇಟಿಂಗ್ ವಿಭಾಗದಲ್ಲಿ ಸ್ಪರ್ಧಿಸಿ 40ಕ್ಕಿಂತಲೂ ಮಿಕ್ಕಿ ಪದಕಗಳನ್ನು ಪಡೆದಿರುತ್ತಾರೆ. 2021 ಜಿಲ್ಲಾ ಮಟ್ಟದಲ್ಲಿ 3 ಬಂಗಾರದ ಪದಕ, ರಾಜ್ಯ ಮಟ್ಟದಲ್ಲಿ ಬೆಳ್ಳಿಯ ಪದಕವನ್ನ ಪಡೆದಿರ್ತಾರೆ. ಇವರು ಕೂಡ ನಮ್ಮ ಬಂಟ ಪ್ರತಿಭೆ ಹೇಳಲು ತುಂಬಾ ಹೆಮ್ಮೆಯಾಗ್ತಾ ಇದೆ. ಅವರಿದ್ದಾರೆ. ಜುಲೈ ತಿಂಗಳ 2022ರಲ್ಲಿ ನಾಗಪುರದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ರಿಲೇ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಹಾಗೂ 60 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದಿದ್ದಾರೆ. ಇವರು ಕೂಡ ನಮ್ಮ ಬಂಟರ ಹೆಮ್ಮೆಯ ಕ್ರೀಡಾಪಟು ಹೇಳಲು ತುಂಬಾ ಹೆಮ್ಮೆಯಾಗುತ್ತಿದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ದೊಡ್ಡಬಳ್ಳಾಪುರದಲ್ಲಿ ನಡೆದ ರಾಜ್ಯ ಮಟ್ಟದ ಥ್ರೋಬಾಲ್ ಪಂದ್ಯದಲ್ಲಿ ಇವರ ತಂಡವು ಪ್ರಥಮ ಸ್ಥಾನ ಗಳಿಸಿದ್ದು ಇವರು ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿದ್ದು ಕರ್ನಾಟಕ ರಾಜ್ಯವನ್ನ ಪ್ರತಿನಿಧಿಸಲಿದ್ದಾರೆ. ಸಮ್ಮುಖದಲ್ಲಿ ಇವರಿಗೆ ಇದೀಗ ಗೌರವವು ನಡೆದಿದೆ. ಕಳೆದ 3 ವರ್ಷಗಳ ಅವಧಿಯಲ್ಲಿ ಚಾರಿತ್ರಿಕವಾದ ಅನೇಕ ಮೈಲಿಗಲ್ಲುಗಳಿಗೆ ಸಾಕ್ಷಿಯಾಗಿದೆ ಎನ್ನುವುದು ವಿಶೇಷವಾಗಿ ಬಂಟ ಸಮುದಾಯ ಅತ್ಯಂತ ಹೆಮ್ಮೆ ಪಡಬಹುದಾದ ಸಂಗತಿ ಅಂತ ನಾನು ಮೊದಲಾಗಿ ಭಾವಿಸಿಕೊಳ್ಳುತ್ತೇನೆ. ಬಂಟ ಸಮುದಾಯದ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಮತ್ತು ಆರ್ಥಿಕ ಚರಿತ್ರೆಯನ್ನು ಸಿಂಹಾವಲೋಕನ ಮಾಡಿದರೆ ಒಂದೆಡೆಯಲ್ಲಿ ಮೇಲ್ಮುಖವಾಗಿ ಗುರುತಿಸಿಕೊಳ್ಳಬಹುದಾದ ಗುತ್ತಿನ ಸಂಸ್ಕೃತಿಯೂ ಇದೆ. ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಸ್ಥಳಸ್ತರದಲ್ಲಿ ನೆಲ ಸಂಸ್ಕೃತಿಯೊಂದಿಗೆ ಬೆರೆತ ಗುಡಿಸಲಿನ ಸಂಸ್ಕೃತಿಯೂ ಇದೆ. ಹಾಗೆ ನೋಡಿದರೆ ಗುತ್ತಿನ ಸಂಸ್ಕೃತಿ ಮತ್ತು ಗುಡಿಸಲಿನ ಸಂಸ್ಕೃತಿಯ ಮಧ್ಯೆ ಒಂದು ಬಗೆಯ ಸಮನ್ವಯವನ್ನು ಸಾಧಿಸಿದ, ಸಂಬಂಧವನ್ನು ಗಟ್ಟಿಗೊಳಿಸಿದ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಗುಡಿಸಲಿನ ಸಂಸ್ಕೃತಿಯೊಂದಿಗೆ ಬೆರೆತ ಲಕ್ಷಾಂತರ ಜನರನ್ನು ಪ್ರಧಾನ ವಾಹಿನಿಗೆ ತರುವಲ್ಲಿ ಬಹಳ ದೊಡ್ಡ ಮಟ್ಟದ ಕೆಲಸಗಳನ್ನು ನಿರ್ವಹಿಸಿದ ವಿಶಿಷ್ಟ ಸಂಸ್ಥೆ ಕರಾವಳಿ ಭಾಗದಲ್ಲಿ ಕರ್ನಾಟಕದಲ್ಲಿದೆ ಅಂತಾದರೆ ಅದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟಕ್ಕೆ ಸಲ್ತದೆ ಅಂತ ನಾನು ಭಾವಿಸಿಕೊಳ್ತೇನೆ. ಐಕಳ ಹರೀಶ್ ಶೆಟ್ಟಿ ಮತ್ತು ಅವರ ತಂಡ ಪ್ರವಾಹದೋಪಾದಿಯಲ್ಲಿ ನಿರ್ವಹಿಸುತ್ತಿರುವ ಕೆಲಸಗಳನ್ನು ನೋಡಿದರೆ ಒಂದೆಡೆಯಲ್ಲಿ ಅತೀವ ಸಂಭ್ರಮ, ಇನ್ನೊಂದೆಡೆಯಲ್ಲಿ ಉತ್ಸುಕತೆ, ಮತ್ತೊಂದೆಡೆಯಲ್ಲಿ ಬೆರಗು. ಅಷ್ಟು ಮಾತ್ರ ಅಲ್ಲ, ನಿರಂತರವಾಗಿ ಸಂಘಟನೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇರುವ ನಮ್ಮಂಥವರಿಗೆ ಒಂದಿಷ್ಟು ಅಸೂಯೆ, ಒಟ್ಟೊಟ್ಟಿಗೆ ಕಾಡುವ ಭಾವಗಳಿವು. ಕೊಡುಗೈ ದಾನಿಗಳ ಮತ್ತು ಇಲ್ಲದವರ ಕೊಂಡಿಯಾಗಿ ಐಕಳ ಹರೀಶ್ ಶೆಟ್ಟಿಯವರು ಮತ್ತು ಅವರ ತಂಡ ಕಳೆದ 3 ವರ್ಷಗಳ ಅವಧಿಯಲ್ಲಿ 15 ಕೋಟಿ ರೂಪಾಯಿಗೂ ಮೀರಿದ ಆರ್ಥಿಕ ನೆರವನ್ನು ನೀಡ್ತಾ ಬಂದಿದೆ ಅಂತಾದರೆ
ಬಂಟ ಸಮುದಾಯಕ್ಕೆ ಇದಕ್ಕಿಂತ ಹೆಚ್ಚಿನ ಹೆಮ್ಮೆ ಇರಲಾರದು ಅಂತ ನಾನು ಭಾವಿಸ್ತೀನಿ. ಈ ಇಡೀ ತಂಡದ ಕೆಲಸಗಳನ್ನು ನಾವು ಸೂಕ್ಷ್ಮವಾಗಿ ಮತ್ತು ನಿರಂತರವಾಗಿ ಗಮನಿಸಿಕೊಂಡು ಬಂದಿದ್ದೇವೆ. ಐಕಳ ಹರೀಶ್ ಶೆಟ್ಟಿಯವರಿಗೆ ನಿಧಿಯನ್ನು ಸಂಗ್ರಹಿಸುವ ಜಾಣ್ಮೆ ಮತ್ತು ಚಾಣಕ್ಯತನ ಇದೆ. ಅದಕ್ಕೆ ಕಾರಣ ಆದದ್ದು ಅವರ ಒಳಗಿನ ಸರಳತೆ, ಸೌಮ್ಯ ಸ್ವಭಾವ. ಎಂತಹ ಎತ್ತರದ ದಾನಿಗಳನ್ನು ಕೂಡ ತನ್ನ ಕಳಕಳಿಯ ಮನಸ್ಥಿತಿಯೊಂದಿಗೆ ಓಲೈಸಿಕೊಳ್ಳುವ, ಪ್ರೀತಿಯಿಂದ ನೋಡುವ ಮತ್ತು ಗೌರವಿಸುವ ಮನೋಭಾವವೇ ಅವರ ಸಂಘಟನಾ ಶಕ್ತಿಯ ರಹಸ್ಯ ಅಂತ ನಾನು ಭಾವಿಸಿಕೊಳ್ತೀನಿ. ಅವರ ಬಲ ಮತ್ತು ಎಡದಲ್ಲಿ ನಿಂತಿರುವ ಇಂದ್ರಾಳಿ ಜಯಕರಣ್ಣನಿಗೆ ದೊಡ್ಡ ಮಟ್ಟದ ಸಂಘಟನಾ ಶಕ್ತಿ ಇದೆ. ಜಾಗತಿಕ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶ, ಸಮ್ಮೇಳನಗಳನ್ನು ಸಂಘಟಿಸುವ ಸಾಮರ್ಥ್ಯ ಇದೆ. ಉಳ್ತೂರು ಮೋಹನಣ್ಣ ಈ ಎಲ್ಲ ಚಟುವಟಿಕೆಗಳನ್ನು ಸಮನ್ವಯಗೊಳಿಸುವ ಒಬ್ಬ ವ್ಯಕ್ತಿಯಾಗಿ ನೆಲೆಗೊಳ್ಳುತ್ತಾರೆ. ಒಂದು ಕಡೆಯಲ್ಲಿ ಐಕಳ ಹರೀಶಣ್ಣನ ನಿಧಿ ಸಂಗ್ರಹದ ಚಾಣಕ್ಯತನ, ಇಂದ್ರಾಳಿಯವರ ಸಂಘಟನಾ ಚಾತುರ್ಯ, ಉಳ್ತೂರು ಮೋಹನಣ್ಣನ ಸಮನ್ವಯ ದೃಷ್ಟಿ, ಇವೆಲ್ಲವೂ ಒಗ್ಗೂಡಿ ನಮ್ಮ ಸಮುದಾಯದ ಲಕ್ಷಾಂತರ ಜನರಿಗೆ ಬೇರೆ ಬೇರೆ ನೆಲೆಯಿಂದ ಆರ್ಥಿಕವಾದ ನೆರವು ನೀಡಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಭಾವಿಸ್ತೀನಿ. ಅಷ್ಟು ಮಾತ್ರ ಅಲ್ಲ, ಎಂತಹ ಒಂದು ಬದ್ಧತೆ ಮತ್ತು ಪಾರದರ್ಶಕತೆಯನ್ನು ಈ ಸಂಸ್ಥೆ ನಿರಂತರವಾಗಿ ಉಳಿಸಿಕೊಂಡು ಬಂದಿದೆ ಅಂತಂದರೆ, ಇವತ್ತು ಭಾರತದ ಮೂಲೆ ಮೂಲೆಯಲ್ಲಿರುವ, ಭಾರತದ ಹೊರಗಡೆಯೂ ಇರುವ ಬಂಟ ಸಮುದಾಯದ ಯಾವ ದಾನಿ ಕೂಡ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಒಂದು ಮಹತ್ವದ ಚಟುವಟಿಕೆಯನ್ನು ಸಂಘಟಿಸ್ತದೆ ಅಂತ ಆದರೆ, ಕಣ್ಣು ಮುಚ್ಚಿ ಯಾವುದೇ ಬೇರೆ ತರಹದ ಯೋಚನೆ ಮಾಡದೆ ದೊಡ್ಡ ಪ್ರಮಾಣದಲ್ಲಿ ದೇಣಿಗೆ ನೀಡುವಷ್ಟರ ಮಟ್ಟಿಗೆ ಇಲ್ಲಿಯ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ವಿದ್ಯಾದಾನದ ಚಟುವಟಿಕೆಗಳಿಂದ ಹಿಡಿದು ಮನೆ ನಿರ್ಮಾಣ ಮತ್ತು ಆರೋಗ್ಯ ನೆರವನ್ನು ನೀಡುವ ಎಲ್ಲ ಕೆಲಸಗಳನ್ನು ಯಾವುದೇ ನಿರ್ದಿಷ್ಟ ಪ್ರದೇಶದ ಗಡಿರೇಖೆಗಳನ್ನೂ ದಾಟಿ, ಮಂಗಳೂರಿನಲ್ಲಿ ಇದರ ಕಚೇರಿ ಇದೆ ಅಂದರೆ ಇದು ಮಂಗಳೂರು ಉಡುಪಿ ಪರಿಸರಕ್ಕೆ ಮಾತ್ರ ಅಲ್ಲ, ಅದನ್ನೂ ದಾಟಿ ಕುಂದಾಪುರ ಬೈಂದೂರು ಪರಿಸರದವರೆಗೂ ಆ ಚಟುವಟಿಕೆಗಳನ್ನು ವಿಸ್ತರಿಸುವ ಒಂದು ಆಯ್ಕೆ ಮತ್ತು ಆಸಕ್ತಿಯನ್ನು ಈ ಸಂಸ್ಥೆ ಹೊಂದಿದೆ. ಮಾತ್ರ ಅಲ್ಲ, ನಾವು ಕುಂದಾಪುರದಲ್ಲಿ ಯುವ ಬಂಟರ ಸಂಘವನ್ನು 10 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದಾಗ ಇದೇ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಆಗಿರುವ ಇಂದ್ರಾಳಿ ಜಯಕರಣ್ಣ ಅವರು ಸ್ಥಾಪನೆ ಮಾಡಿದ ನಂತರದಲ್ಲಿ ಐಕಳ ಹರೀಶ್ ಶೆಟ್ಟರು ನಿರಂತರವಾಗಿ ನಮ್ಮ ಸಂಘದ ಚಟುವಟಿಕೆಗಳಿಗೂ ಆರ್ಥಿಕ ನೆರವು ಮತ್ತು ಪ್ರೋತ್ಸಾಹಗಳನ್ನು ನೀಡ್ತಾ ಬಂದಿದ್ದಾರೆ. ಇಂತಹ ಒಂದು ಮಹತ್ವದ ಸಂದರ್ಭದಲ್ಲಿ ನನ್ನನ್ನು ಒಳಗೊಂಡ ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗೈದ ಎಲ್ಲರನ್ನ ಅಭಿನಂದಿಸಿದ್ದು ಈ ಕಾರ್ಯಕ್ರಮದ ಹೆಚ್ಚುಗಾರಿಕೆ ಮತ್ತು ಹೆಗ್ಗಳಿಕೆ ಅಂತ ಭಾವಿಸಿಕೊಂಡು, ಇಲ್ಲಿ ಯಾರೆಲ್ಲ ಫಲಾನುಭವಿಗಳು ಬಂದಿದ್ದೀರಿ, ನಾವೆಲ್ಲ ಸಂಘಟನೆಯಲ್ಲಿ ಒಂದಿಷ್ಟು ಅನುಭವಗಳನ್ನು ಪಡ್ಕೊಂಡಿದ್ದೀವಿ. ಎಲ್ಲ ತರಹದ ಫಲಾನುಭವಿಗಳು ಕೂಡ ಇಲ್ಲಿಂದ ಪಡ್ಕೊಂಡ ಅನುದಾನ ಮತ್ತು ಆರ್ಥಿಕ ನೆರವಿಗೆ ನಿರಂತರವಾಗಿ ಈ ಸಂಸ್ಥೆಗೆ ಕೃತಜ್ಞರಾಗಿರಬೇಕು ಅಂತ ಹೇಳಿಕೊಂಡು ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಇರುವರು ಸಾಧಕರಿಗೆ ವೇದಿಕೆಯಲ್ಲಿ ನಾವು ಗೌರವ ಅರ್ಪಣೆನ ನಡೆಸಲಿಕ್ಕಿದ್ದೇವೆ. ಇರುವರು ಸಾಧಕರನ್ನ ವೇದಿಕೆ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಬ್ರು ಪುರುಷೋತ್ತಮ್ ಶೆಟ್ಟಿ ಮುಲ್ಕಿ, ಮತ್ತೊಬ್ರು ನಿತಿನ್ ಶೆಟ್ಟಿ ಕಾವೂರು. ವೇದಿಕೆಗೆ ತಮ್ಮ ಇರುವರನ್ನು ಕೂಡ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪುರುಷೋತ್ತಮ್ ಶೆಟ್ಟಿ ಮುಲ್ಕಿ ಬಂಟರ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ನಿರಂತರವಾಗಿ ಬಂಟ ಸಮುದಾಯದ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಆಗ್ಲೇ ಹರೀಶಣ್ಣ ಉಲ್ಲೇಖವನ್ನ ಮಾಡಿದ್ದಾರೆ. ಮುಲ್ಕಿಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ 65 ಸೆನ್ಸ್ ಜಾಗವನ್ನ ಒಂದು ಸುಸಜ್ಜಿತವಾದ ಭವನದ ನಿರ್ಮಾಣಕ್ಕಾಗಿ
ಯೋಜನೆಯೊಂದಿಗೆ ನಾವಿದ್ದೇವೆ ಅಂತ. ಆ ಜಾಗದ ಪರಿಪೂರ್ಣ ರೂಪುರೇಷೆ ಏನುಂಟ, ಜಾಗದ ಖರೀದಿಯ ಎಲ್ಲ ವ್ಯವಸ್ಥೆಯನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದವರು ನಮ್ಮ ಪುರುಷೋತ್ತಮ್ ಶೆಟ್ಟಿ ಮುಲ್ಕಿ ಅವರು. ಹಾಗಾಗಿ ಅವರಿಗೆ ವೇದಿಕೆಯಲ್ಲಿ ಒಂದು ಸಣ್ಣ ಗೌರವಾರ್ಪಣೆಯನ್ನು ನಾವು ನೀಡ್ತಾ ಇದ್ದೇವೆ. ಅದರೊಂದಿಗೆ ನಿತಿನ್ ಶೆಟ್ಟಿ ಈ ಸುಸಜ್ಜಿತ ಭವನದ ಸಂಪೂರ್ಣ ಜವಾಬ್ದಾರಿಯನ್ನ, ಅದರ ನೀಲನಕ್ಷೆ ಏನುಂಟ, ಗುತ್ತಿಗೆ ಏನುಂಟ, ಅದೆಲ್ಲವನ್ನ ನಿರ್ವಹಿಸಲಿಕ್ಕಿರುವವರು ನಮ್ಮ ಹೆಸರಾಂತ ಉದ್ಯಮಿ ಕೂಡ ಹೌದು, ನಿತಿನ್ ಶೆಟ್ಟಿ ಕಾವೂರು. ಅವರು ಕೂಡ ವೇದಿಕೆಯಲ್ಲಿ ನಾವು ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಕೆಲವೇ ದಿನಗಳಲ್ಲಿ ಒಂದು ಸುಸಜ್ಜಿತವಾದಂಥ ಭವನ ಮುಲ್ಕಿಯಲ್ಲಿ ನಾವೆಲ್ಲರೂ ಕಣ್ತುಂಬಿಸಿಕೊಳ್ಳಿಕ್ಕಿದ್ದೇವೆ ಎನ್ನುವಂತ ಹೆಮ್ಮೆಯೊಂದಿಗೆ ಈವರೆಗೂ ಕೂಡ ವೇದಿಕೆಯಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮೆಲ್ಲರೂ ಜೋರಾದ ಕೈ ಚಪ್ಪಾಳೆಯನ್ನು ಯಾಚಿಸ್ತಾ ಇದ್ದೇವೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಬಾರಿ ಪೊರ್ಲುಡು ನಿರೂಪಣೆ ಮಲ್ತಿನಂಚಿನ ನಿತೇಶ್ ಶೆಟ್ಟಿ ಎಕ್ಕರ್ ದಯಮಂತ ಮಿತ್ತ ಚಾವಡಿಗೆ ಬರಡು ಒಂಜಿ ತಮ್ಮನದ ಮಾನದಿಗೆನ ಪಡೆಯೋಡು ಪಣದು ಯಾನು ಈ ಮೂಲಕ ಭಿನ್ನೈತೊಂದುಲ್ಲೆ ಗಣ್ಯರ್ನ ಸೇರಿಗೆಡು ಅರೆಗ್ ತಮ್ಮನ ಮನ ಮಲ್ತದು ಮಾನವಡು ಪಡೆದು ಯಾನು ಕೇನೊಂದುಲ್ಲೆ. ಕೀರ್ತಿ ಬಿಲ್ಡರ್ಸ್ ಸುಧೀರ್ ಶೆಟ್ಟಿ ನಮ್ಮೊಟ್ಟಿಗೆ ದಯಮಂತ ಮಿತ್ತ ಚಾವಡಿಗೆ ಬರಡು ಪಂದು ಯಾನು ಭಿನ್ನೈತೊಂದುಲ್ಲೆ. ಸುಧೀರ್ ಶೆಟ್ರು ಪಡೆದಿನಂಚಿನ ನಿತೇಶ್ ಎಕ್ಕರಿನಿ ಬಾರಿ ಪೊರ್ಲುಡು ನಮ್ಮ ಕಾರ್ಯಕ್ರಮದ ನಿರೂಪಣೆ ಮಲ್ತರು ಜೋರ್ದ ಒಂದು ತಾಟಿನ ನಿಕಲು ನಿತೇಶ್ ಶೆಟ್ಟಿ ಎಕ್ಕರಿಗೆ ಕೊರಡು ಪುಡುಪುನಂಚಿನ ಎಜೆ ಶೆಟ್ರು ಭಿನ್ನರೆ ಮದಿಪು ಕೊರಡು ಪಂದು ಯಾನು ಭಿನ್ನೈತೊಂದುಲ್ಲೆ. ಭಾಳ ಒಂದು ಸಂತೋಷವಾಗ್ತದೆ. ಈ ಒಂದು ಜಾಗತಿಕ ಬಂಟ ಸಂಘದವರು ಈ ಹರೀಶ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಇವು ಹಲವಾರು 3 ವರ್ಷದಿಂದ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಪ್ರತಿ ತಿಂಗಳಿಗೆ 2 ತಿಂಗಳಿಗೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ. ಎಲ್ಲರಿಗೂ ತಿಳಿದ ವಿಷಯ, 3 ವರ್ಷದಲ್ಲಿ ಈ 15 ಕೋಟಿ ರೂಪಾಯಿ ದಾನ ಮಾಡಿದವರು ಯಾವ ಸಂಘವೂ ನಮ್ಮ ಇಲ್ಲ. ಈ ಮೊದಲನೇದಾಗಿ ಹೇಳ್ತೇನೆ, ಈ ಒಂದು ಒಕ್ಕೂಟವು ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡ್ತಾ ಬಂದಿದೆ. ಯಾಕಂದರೆ ಅವರು ಬೊಂಬಾಯಲ್ಲಿದ್ದು ಅವರ ಬಿಸ್ನೆಸ್ ಬೊಂಬಾಯಲ್ಲಿಟ್ಟು ಅಲ್ಲಿ ಕೆಲಸ ಮಾಡಿ ಈ ಒಂದು ಸಂಘವನ್ನು ಇಷ್ಟು ಎತ್ತರಕ್ಕೆ ಬೆಳೆಸಬೇಕಾದ್ರೆ ಅವರಿಗೆ ಎಷ್ಟು ಧೈರ್ಯ ಶಕ್ತಿ ಇದೆ ಎಂದು ನಾವು ಎನಿಸ್ಬೇಕಾಗ್ತದೆ. ಅವರು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಯಾರ ಹತ್ರ ಸಹ ಕೇಳಿದರೆ ಸಹ ಅವರು ಇಲ್ಲೇ ಹೇಳಿದಿಲ್ಲ, ಎಲ್ಲ ರೀತಿಯಲ್ಲಿ ಎಲ್ಲರೂ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಆ ಸಹಾಯ ಬಂದ ಹಣವನ್ನು ಅದೇ ರೂಪದಲ್ಲಿ ಬೇರೆಯವರಿಗೆ ಸಹಾಯ ಮಾಡಿ ಎಲ್ಲ ಜನಪರ ಕೆಲಸ, ಜನಮೆಚ್ಚುವ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಆದ ಕಾರಣ ಈ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮ್ಮ ಬಂಟರು ಕೃಷಿ ಮಾಡುವವರು ಅವರು ಇಲ್ಲಿ ಒಳ್ಳೆ ಕಲಿತು ದೇಶದಲ್ಲಿ ಪರದೇಶದಲ್ಲ ಹೋಗಿ ಒಳ್ಳೆಯ ಉದ್ಯೋಗ ಮತ್ತು ಎಲ್ಲವನ್ನು ಉದ್ಯೋಗ ಬಿಸ್ನೆಸ್ ಎಲ್ಲ ಮಾಡಿ ಒಳ್ಳೆಯ ಸಂಪಾದನೆ ಮಾಡಿದ್ದಾರೆ. ಕೆಲವರು ಇಂಥ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಸಹ ಮಾಡ್ತಾ ಬಂದಿದ್ದಾರೆ. ಆದ ಕಾರಣ ಈ ಒಂದು ಕೆಲಸ ಒಳ್ಳೆಯ ರೀತಿಯಲ್ಲಿ ಹರೀಶ್ ಶೆಟ್ಟಿ ಅವರ ಮುಖಾಂತರ ನಡೀತಾ ಇದೆ. ಯಾಕಂದರೆ ಬಡವರು ಪಾಪದವರು ಲೆಕ್ಕಿಸದೆ ಈ ಒಂದು ಎಲ್ಲರನ್ನು ಒಂದೇ ವೇದಿಕೆಯಲ್ಲಿ ಕರೆಸಿ ಎಲ್ಲ ರೀತಿಯ ಒಂದು ಬಡವರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಸಲ್ಲಿ ಇಟ್ಟುಕೊಂಡಿದ್ದಾರೆ. ಅಂಥ ಒಂದು ಕೆಲಸ ಅವರಿಗೆ ಒಳ್ಳೆಯದಾಗಲಿ ಎಂದು ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ಈ ಒಂದು ಒಕ್ಕೂಟವು ಬಡವರಿಗೆ, ವಿದ್ಯಾರ್ಥಿಯವರಿಗೆ ಮತ್ತು ಮದುವೆಗೆ ಮತ್ತು ಸ್ಪೋರ್ಟ್ಸಿಗೆ ಹಾಗೆ ಹಲವಾರು ಜನರಿಗೆ ಇಂಥ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಒಳ್ಳೆಯ ಕೆಲಸವನ್ನು ಮಾಡಲಿ ಮತ್ತು ಹಲವಾರು ಜನರಿಗೆ ಅವರು ಮಾಡಿದ ಒಂದು ಒಳ್ಳೆಯ ಕಾರ್ಯಕ್ಕೆ ಅವರಿಗೆ ಪ್ರತಿ ಫಂಕ್ಷನ್ನಲ್ಲಿ ಸಹ ಅವರಿಗೆ ಸನ್ಮಾನ ಮಾಡ್ತಾ ಬಂದಿದ್ದಾರೆ. ಆದ ಕಾರಣ ಅವೊಂದು ಒಳ್ಳೆಯ ಕೆಲಸ, ಯಾರು ಒಳ್ಳೆಯ ಕೆಲಸ ಮಾಡಿದರೆ ಅವರಿಗೆ ಸನ್ಮಾನ ಮಾಡಿದರೆ ಅವರಿಗೆ ಹೆಚ್ಚು ಕೆಲಸವಂತ ಮಾಡುವಂಥ ಒಂದು ಮನಸ್ಸು ಬರ್ತದೆ, ಧೈರ್ಯ ಬರ್ತದೆ. ಅಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಎಲ್ಲ ವರ್ಗದವರಿಗೆ ಜಾತಿ ಮತ್ತು ಭೇದವಿಲ್ಲದೆ ಎಲ್ಲರಿಗೆ ಇಂಥ ಒಳ್ಳೆಯ ಸಹಾಯವನ್ನು ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಸಹ ಮುಂದೆಯೂ ಅವರು ಒಳ್ಳೆಯ ಕೆಲಸ ಮಾಡಲಿ, ಅವರು ಒಳ್ಳೆಯ ಕೆಲಸ ಮಾಡಿ ಜನ ಮೆಚ್ಚುವಂಥ ಕೆಲಸ ಮಾಡಲಿ. ಹಾಗೆ ನಾವು ಎಲ್ಲರೂ ಅವರಿಗೆ ಇಂಥ ಒಂದು ಕೆಲಸಕ್ಕೆ ಸಹಾಯವನ್ನು ಮಾಡುತ್ತಾ ಅವರು ಸಹ ಬೇರೆಯವರಿಗೆ ಸಹಾಯ ಮಾಡುತ್ತಾ ಬರುವಂಥ ಕೆಲಸವನ್ನು ಮುಂದೆಯೂ ಮಾಡಲಿ ಎಂದು ನಮ್ಮ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಎರಡನ್ನು ಮಾತು ಮುಗಿಸ್ತೇನೆ. ಎಲ್ಲರಿಗೆ ನನ್ನ ನಮಸ್ಕಾರ. ಇನ್ನು ತೂನಗ ಭಾರಿ ಖುಷಿ ಆಪುಡು. ಐಕರ ಹರೀಶ್ ಶೆಟ್ಟರ ಬಗ್ಗೆ ಒಂಜಿ ರಡ್ಡು ಪಾತ್ರ ಪನೋಡಾಪುಡು ಆರೇನು ಪುಗಾರನೇ ನತ್ತು ಎಲ್ಲ ಒಂಜಿ ಟ್ರಸ್ಟ್ ನಡಪದೆ ಪುತ್ತೂರುಡು ಬಡವರನ್ನ ಕೆಲಸ ಮಲ್ತೊಂದುಲ್ಲೆ.
ಎಲ್ಲ ದೀಪಾವಳಿಗೆ ಸುಮಾರು 25,000 ಜನಕ್ಕೂ ವಸ್ತ್ರ ವಿತರಣೆ ಮಾಡ್ಪಣ ಕಾರ್ಯಕ್ರಮಗಳು ಐಲ ಮಲ್ತೊಂದಲ್ಲ ಎನ್ನ ಟ್ರಸ್ಟ್ ಸುಮಾರು 15,000 ಎನ್ಮನೋದು ಕುಟುಂಬಗೂ ಇನಿ ಮುಟ್ಟ ಸಹಾಯ ಮಾಡ್ತದೆ ಈ 10 ವರ್ಷಡು ಬೆಕ್ಕೆ ಸಹಾಯಕ್ಕಾದ ಉಂಟುನಾರು ಐಕಲ ಹರೀಶ್ ಶೆಟ್ರು ಬಂಟ್ರನಾಕಲ ಕುಟುಂಬ ಭಾರಿ ಹಲ್ಲಿಡು ಭಾರಿ ಕುಟುಂಬಲು ಭಾರಿ ಕಷ್ಟಡೋಲ್ಲ ಏತ ಜನ ಇಲ್ಲಿಜ್ಜಂದೆಲ್ಲರು ಏತ ಜನ ಕಷ್ಟಡುಳ್ಳರು ಕೇಳ್ತಾ ಇಲ್ಲಾಗ ಕರೆಂಟ್ ಇಜ್ಜಿ ಏತ ಇಲ್ಲಾಗ ನೀರಿಜ್ಜಿ ಅಲ್ಲ ನಮ್ಮ ಸ್ವಾಭಿಮಾನ ಬಿಡಂದೆ ಅಕ್ಲಿಗೆ ಎದಿರು ಬತ್ತು ಪಾತ್ರೆ ಕೇನಿಯರಂತ ಕಷ್ಟ ಒಂದೊಂದು ನಮ್ಮ ಟ್ರಸ್ಟ್ದ ಮುಖಾಂತರ ಇನಿ ಒಂಜಿ 10-15 ಇಲ್ಲು ಕಟ್ಟದು ಕೊಡ್ತಿತ್ತಂದ ಒಟ್ಟು ಸ್ವಲ್ಪ ಇಲ್ಲು ನಮ್ಮ ಟ್ರಸ್ಟ್ದ ಮುಖಾಂತರ ಕಟ್ಟದು ಕೊಡ್ತು ಐಟು ಒಂಜಿ 10-15 ಇಲ್ಲು ಕಟ್ಟಿದ ಸಹಾಯ ಐನಾರು ಇನಿ ಐಕ್ಯರ ಹರೀಶ್ ಶೆಟ್ರು ಉವೇ ಒಂಜಿ ಫೋನ್ ಮಲ್ತಂದ ಎಲ್ಲ ದಾನೆ ಉಂಡು ಎಂಕ್ಲಿಗೆ 50,000 ರೂಪಾಯಿ ಬೋರ್ಡು ಅಡಿಷನ್ನ ಬಂದ ಇನಿಲ ಒಂಜಿ ಪಾನಾಜದ ಎಂಕ್ಲ ಇಲ್ಲಿ ಕಟ್ಟದಿತ್ತು ಪುತ್ತೂರದ ಒಂಜಿ ಪಾನಾಜ ಗ್ರಾಮದ ಒಂಜಿ ಇಲ್ಲಿ ಕಟ್ಟದಿತ್ತು ಆ ಇಲ್ಲಿ ಬರೆ ಜರಿದು ಬೂಡುದು ಅಕ್ಲಿಗೆ ಇಲ್ಲಿಜ್ಜಂದೆ ಏರ್ಲಿಕ್ಕೆ ಏನು ಅಕ್ಲಿಜ್ಜಾನ ಮುಖ ಎಂಕಲ್ ಅಡೆ ಫೋನ್ ಮಲ್ಪನಾಗ ಐಕಲ ಹರೀಶ್ ಶೆಟ್ರು ಐಕೆ ಕೂಡಲೇ 50,000 ರೂಪಾಯಿ ಕಡಪು ಮಂಜನ ಕೆಲಸ ಮಾಡ್ತಾರೆ ಒಂದು ಉದಾಹರಣೆಗೆ ಒಂಜಿ ಪಂಡ ಇಂಚಿನ ಏತ ಕಾರ್ಯಕ್ರಮಗೂ ಏತ ಬಡವರಿಗೆ ಏತ ಬಡ ಕುಟುಂಬಗಳ ಸಹಕಾರಿ ಬಂದ ಐಕಲ ಹರೀಶ್ ಶೆಟ್ರು ಬಂಟ್ರ ಸಂಘದ ಬಗ್ಗೆ ಪನ್ನಡು ನಾಡ ಎಂದ ಬಂಡ್ರ ದಾನ ಬಂಡವಾಳ ಇಜ್ಜಿ ನಮ್ಮ ದುಂಬು ದಾಖಲು ಮಲ್ತನ ಆಸ್ತಿ ಅಂತಂದ್ರೆ ನಮ್ಮ ಮಲ್ತನ ಆಸ್ತಿ ಭಾರಿ ಕಡಿಮೆ ಆದಾಗ ಏನು ಪಡ್ಪಡೆ ಬಂಡ ಕನಿಷ್ಠ ದುಂಬು ದಾಖಲು ಮಲ್ತನ ಆಸ್ತಿನೇ ನಮ್ಮ ಒರಿಪುಣಂಚಿನ ಕೆಲಸ ಅಲ್ಲ ಮಲ್ಕೊಡುವುದು ಪಡ್ಪಡೆ ಅನ್ನೋ ವಿನಂತಿ ಇನಿ ಕುಡ್ಲಾಡೆ ಒಂಜಿ ಸರ್ಕಲ್ ಜನ ಒಂಜಿ ಆಸ್ತಿ ಇದಲ್ಲ ಮಲ್ತನಂದ ಇತ್ತಂದಾಂಡ ಅವು ಬಂಟ್ರ ಸಮಾಜದ ಕೈ ತೋಜಾವಳಂಚಿನ ಸಂಗತಿ ಇತ್ತಂದಾಂಡ ನಮ್ಮ ಹಿರಿಯಗಳು ಬಿಡ್ದು ಪೋಯಿನಂಚಿನ ಆಸ್ತಿ ಹಿರಿಯರು ಒಂಜಿ ವಿಚಾರನು ಸಾಂತ್ರ ನಮ್ಮ ಕ್ವಾಲಿಟಿ ಸದಾಂಶ ಒಂದು ವಿಚಾರ ಪಂಡೇರು ಪುಂಜನ ಪೊನ್ನುಲು ಪುರ ಎಜುಕೇಶನ್ ಎಡ್ಡೆ ಉಂಡು ಆನುಲು ಪೊನ್ನುಲು ಮದಿಮ್ಯಾಪ ಆನುಲು ಬೇತ ಜಾತಿದ ಮದಿಮ್ಯಾಪನ ಪರಿಸ್ಥಿತಿ ಉಂಡು ಪಂಡದು ಒಂದು ನಿಜವಾದ ಪರಿಸ್ಥಿತಿ ಬರೋಡತ್ತೆ ಎಂದು ಇತ್ತೆ ಶುರುವಾತಲ್ಲಿ ನನ್ನ ದುಂಬುಗೂ ಆನುಲು ಪೊನ್ನು ನಾಡೊಂದು ಬೋಪುನ ಪರಿಸ್ಥಿತಿ ಉಂಡು ದಾಯಪುರ ಲೇಖ ಮಲ್ತ ಬಂಡ ಎಂಕಲ್ನ ಊರುಡೆ ಒಂಜಿ 75 ಜನ ಜವನಿರುಲ್ಲೇರು ಪೊನ್ನಿಜ್ಜಂದೆ ಮದಿಮೆಯರ ಪೊನ್ನು ನಾಡೊಂದು ಪಾಪ ಈ ಜೋಗುಲು ಒಲಾಂಡ ಒಂಜಿಗಿಟ್ಟು ಕೆಲಸ ಮಲ್ತೊಂದುಲ್ಲೇರು ಪೊಣ್ಣು ಜೋಗುಲು ಪೂರ ಡಿಗ್ರಿ ಇಂಜಿನಿಯರಿಂಗ್ ಪೂರ ಮಲ್ತದ್ದು ಮಲ್ಲ ಮಲ್ಲ ಕೆಲಸಡುಲ್ಲೇರು ಒಂಜಿ 75 ಜವನರಿಗೆ ಸಾಧಾರಣ ಜೀವನ ಮಲಪನ ಹುಡುಗರಿಗೆ ಇನಿ ಪೊನ್ನಿಜ್ಜಂದೆ ಭಾರಿ ಕಷ್ಟಡುಲ್ಲೇರು ಏರ್ಲ ಅದಕ್ಕೆ ದಾದಾನ ಮಲ್ಪೊಲಿ ಮಂಡ ಒಂಜಿ ಆ್ಯಪ್ ಮಲ್ಪುಣ್ಣ ಬೇತೆ ಬೇತೆ ಸಂವಾದ ಕೊರ್ಪುಣ್ಣ ಬಂಟ್ರ ಸಂಘವು ಬಜಿ ಎಲ್ಲೆಲ್ಲಿ ಕೆಲಸಗೂ ಸೀಮಿತ ಒಂದೇ ಮಲ್ಲ ಕೆಲಸವನ್ನು ಮಲ್ತಂದಾಂಡ ಇಂಚಿನಗಳಿಗೆ ಸಹಾಯ ಮಲ್ತಂದಾಂಡ ಪರಜಾತಿದ ಮದಿಮೆ ಮಲ್ಪುಣ ಒರಿಯು ಅಂಚಿನ ಕೆಲಸಗಳ ನಮ್ಮ ಕೈ ಪಾಡೋಡು ಐಕಲ ಹರೀಶ್ ಶೆಟ್ರು ಬೊಳೆನಾಥ್ ಕೆಲಸ ಮಲ್ತಿದ್ದಾರೆ ಇನಿ ಈ ಕಾರ್ಯಕ್ರಮಗೂ ಏನೆಲ್ಲ ನಮ್ಮ ಮಿಥುನ್ ರೈಕಲ್ಲ ಉಳ್ಳೇರು ಮಿಥುನ್ ರೈಕಲ್ ಒಂಜಿ ರಾಜಕೀಯ ದುರಿನಿ ದಾಯ ಉಲ್ಲೇಖ ಮಲ್ದೆ ಬಂದ ನಮ್ಮ ಪೂರ ಆರೆಗಿಲ ನಮ್ಮ ಆತ ಸಮಾಜದಗಳ ಸಹಕಾರ ಉಂಡು ನಮ್ಮಲ ಆರೆಗೆ ದುಂಬುದ ದಿನಟ್ಟು ಸಹಕಾರ ಮಲ್ಪನ ಅಗತ್ಯ ಉಂಡು ನಮ್ಮ ಮಕ್ಕಳಿಗೆ ನಮ್ಮ ಡೆಂಜಿ ಅವಂದೆ ಸಹಾಯ ಕೊರ್ಪುಡ ಡೆಂಜಿ ಅವಂದೆ ಬಂದ ಡೆಂಜಿ ಒರಿಯನ ಕಾರು ಪುಣಿಗೆ ಅಂಚ ಅವು ಆರಬಲ್ಲ ಐಕೊಂಡ ಡೆಂಜಿನ ಪ್ಯಾಕೆಟ್ ಇಟ್ಟು ಬಂದ ಐಕದನ್ನ ಮುಚ್ಚೋಡು ಇಜ್ಜಿಗೆ ಬಂದ ಒರಿಯನ ಕಾರು ಒರಿ ಒಯ್ಪುಡು ಅಂಚ ಆರೆಗೆ ದುಂಬುಗು ಮಾತಾಡ್ನಲ್ಲ ಸಾಕಾರ ಇಪ್ಪಡೆ ಬತ್ತು ನಂಚಿನ ಹಿರಿಯರು ಪೂರ ಲೆಪ್ಪಡದು ಹಿಂಗೆ ಪಾತ್ರ ನಂಚಿ ಒಂಜಿ ಅವಕಾಶ ಕೊಡ್ತಾರೆ ಅಕ್ಲನ ಪೂರ ಆಶೀರ್ವಾದ ನಟ್ಟೊಂದು ಕಿರಿಯರ್ನ ಪೂರ ಸಹಕಾರ ನಟ್ಟೊಂದು ಎನ್ನ ಪಾತ್ರ ಮುಗಿಪು ಜೈ ಹಿಂದ್ ಪೋಷಕ ಸದಸ್ಯರಿಗೊಂದು ಗೌರವ ಅರ್ಪಣೆದ ಕಾರ್ಯಕ್ರಮ ನಮ್ಮ ಈ ಪೊರ್ತುಕು ನಡಪವಂಗಲ್ಲ ವಿಶೇಷವಾದ ನಮ್ಮೊಟ್ಟಿಗೆ ಜೊತೆ ಒಂದು ಪುನಃ ಜೊತೆನ ಶ್ರೀಧರ್ ಶೆಟ್ಟಿ ಕುಂಜಾಲು ಶ್ರೀಯುತ ದಿನೇಶ್ ಶೆಟ್ಟಿ ಹೆರ್ಗ ಅಂಚನೆ ಅಶೋಕ್ ಕುಮಾರ್ ಶೆಟ್ಟಿ ಮೈರ್ಪಾಡಿ ಸುಧೀರ್ ಶೆಟ್ಟಿ ಉಡುಪಿ ಕೀರ್ತಿ ಬಿಲ್ಡರ್ಸ್ ಮತ್ತ ಗಣ್ಯರು ಪೋಷಕ ಸದಸ್ಯರಿಗೆ ಆತ್ಮೀಯವಾದ ಚಿತ್ತಿನ ಸ್ವಾಗತನ ಸಲ್ಲಿಕೆ ಮಾಡ್ತಂದು ಅಕ್ಲಿಗೆ ಒಂದು ವಿಶೇಷವಾದ ಚಿತ್ತಿನ ಗೌರವಾರ್ಪಣೆ ಇನ್ನಿತ ದಿನ ಈ ವೇದಿಕೆ ನಮ್ಮ ಸಲ್ಲಿಕೆ ಮಾಡ್ತಂದಲ್ಲ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ ನೆತ್ತ ಸಮಾಜ ಕಲ್ಯಾಣ ಬೊಕ್ಕ ಬೇತೆ ಬೇತೆ ರೀತಿಯ ಸೇವಾ ಯೋಜನೆಗೆ ಒಂಜಿ ತೆರಣನ ದಿಂಜಾವನ ಒಂಜಿ ಶಕ್ತಿನ ದಿಂಜಾವನ ಚಿತ್ತಿನ ಕೆಲಸ ಮಲ್ದಿನಕಲು ಅಂಚದಕ್ಲಿಗೆ ಪೊರ್ತುಗಿಂಗುಲು ಗೌರವಾರ್ಪಣೆ ಸಲ್ಲಿಕೆ ಮಾಡ್ತಂದಲ್ಲ ದಿನೇಶ್ ಶೆಟ್ಟಿ ಹೆರ್ಗ ಅಶೋಕ್ ಕುಮಾರ್ ಶೆಟ್ಟಿ ಮೈರ್ಪಾಡಿ ಸುಧೀರ್ ಶೆಟ್ಟಿ ಕೀರ್ತಿ ಬಿಲ್ಡರ್ಸ್ ಉಡುಪಿ
4 ಜನ ಪೋಷಕ ಸದಸ್ಯರು ಮಲ್ಲ ಮೊತ್ತದ ದೇಣಿಗೆ ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟ ಕೊಡ್ತು ಅನ್ಸುತ್ತಿನ 4 ಜನ ಮಹದಾನಿಲು ಸಾಧಕರು ಒಂಜಿ ಮಲ್ಲ ಕೈತಾಟಿನ ಸುರುಕಾದ್ನಿಕಲು ಮಾತಾಡ್ಲಕ್ಕೆ ಕೊರಡು ಬಂದು ವಿನಂತಿನ ಮಲ್ತೊಂದಲ್ಲ ನಮ್ಮ ವೇದಿಕೆ ಅನ್ಸುತ್ತಿನ ಮಾತ ಗಣ್ಯಮಾನ್ಯರ ಜೊತೆ ಆದ ಶಾಲದ ಗೌರವದೊಟ್ಟಿಗೆ ಪೂಗುಚ್ಚದ ಗೌರವದೊಟ್ಟಿಗೆ ವಿಶೇಷವಾದ ಮಾನಾದಿಗೆನ ಸಲ್ಲಿಕೆ ಮನ್ಪೋಡು ಪಡೆದು ಭಿನ್ನಯ ಮಲ್ತೊಂದಲ್ಲ ಶ್ರೀಧರ್ ಶೆಟ್ಟಿ ಕುಂಜಾಲು, ಸಂತೋಷ್ ಶೆಟ್ಟಿ ಹೆರ್ಗಾ, ಅಶೋಕ್ ಕುಮಾರ್ ಶೆಟ್ಟಿ ಮೈರ್ಪಾಡಿ, ಸುಧೀರ್ ಶೆಟ್ಟಿ ಉಡುಪಿ, ಕೀರ್ತಿ ಬಿಲ್ಡರ್ಸ್ ವೇದಿಕೆ ನಮ್ಮ ಮಾನದಿಗೆ ಸಲ್ಲಿಕೆ ಮಲ್ತೊಂದಿಲ್ಲ. ಪೋಷಕ ಸದಸ್ಯರಾದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ನಮ್ಮ ಸಂಸ್ಥೆಗೆ ಒಂಜಿ ತ್ರಾಣ ಜಿಂಜವನಲ್ಪ ಶಕ್ತಿನ ಜಿಂಜವನಲ್ಪ ತಮ್ಮ ಅಮೂಲ್ಯವಾದ ಶಿಕ್ಷಣ ಕೊಡುಗೆಯನ್ನು ಕೊಡ್ತೇವೆ. ಸೊಲ್ಮೇಲು ಧನ್ಯವಾದ. ಬೊಕ್ಕರೊಂದು ಜೋರಾದ ಕೈತಾಟಿ ಕೊರಡು ಮಾತೆಲ್ಲ ಧನ್ಯವಾದ. ವೇದಿಕೆ ಬರಡು ಸ್ವಾತಿ ಶಕ್ತಿನಗರ ಮಂಗಳೂರು, ಸ್ವಾತಿ ವನಜ ಬೆಲ್ದೊಟ್ಟು ಹೌಸ್ ಕೊಡ್ಮನ್ ಬಂಟ್ವಾಳ ವೇದಿಕೆ ಬರಡು, ಜ್ಯೋತಿ ಶೆಟ್ಟಿ ಬೆಲಾಲ್ ಒಳಗಿನ ಮನೆ ಕುಂದಾಪುರ, ರಂಜಿತಾ ಕುಂಟಾಡಿ ಕಾರ್ಕಳ ವೇದಿಕೆ ಬರಡು. ಐದೊಟ್ಟಿಗೆ ಬೇತೆ ಬೇತೆ ಸಂಘ ಸಂಸ್ಥೆಗಳ ಒಂಜಿ ಗೌರವಧನ ನಮ್ಮ ವಿತರಣೆ ಮಾಡ್ತಂದಲ್ಲ. ನಮ್ಮೂರ ಆಟಕೋಟ ಟ್ರಸ್ಟ್ ಕಾವೂರು ಮಂಗಳೂರು, ವಿವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್, ಡಿಸ್ಟ್ರಿಕ್ಟ್ ಲೆವೆಲ್ ಅಥ್ಲೆಟ್ ಸ್ಪೋರ್ಟ್ಸ್ ಕಮಿಟಿ ಅತ್ತಾವರ ಮಂಗಳೂರು, ಏಳಿಂಜೆ ಸೌಹಾರ್ದ ಸಹಕಾರಿ ಲಿಮಿಟೆಡ್. ದೇವಂತ ಫಲಾನುಭವಿಗಳು ವೇದಿಕೆ ಬರ್ತದೆ ಚೆಕ್ಕನ್ನು ಸ್ವೀಕಾರ ಮಾಡ್ಕೊಡು. ರಿತೇಶ್ ಸನ್ನಫ್ ಸಂಜಯ್ ಶೆಟ್ಟಿ ಹೆರೆಕಳ ಮಂಗಳೂರು, ಸಾನ್ವಿ ಕುಚ್ಚೂರು ಪೋಸ್ಟ್ ಹೆಬ್ರಿ, ಆನಂದ ಬನ್ನೂರು ಪೋಸ್ಟ್ ಪುತ್ತೂರು ತಾಲೂಕ್, ಸ್ವಾತಿ ಕಾರ್ಮಿಕ ಕಾಲೋನಿ ಶಕ್ತಿನಗರ ಮಂಗಳೂರು, ವನಜ ಬೆಲ್ದೊಟ್ಟು ಹೌಸ್ ಕೊಡ್ಮನ್ ಬಂಟ್ವಾಳ ಕಮಿಟಿ ಅತ್ತಾವರ ಮಂಗಳೂರು, ತಾರಾ ವೈಫ್ ಆಫ್ ಲೇಟ್ ಸುಧಾಕರ ಶೆಟ್ಟಿ ಏಳಿಂಜೆ ಸೌಹಾರ್ದ ಸಹಕಾರಿ ಲಿಮಿಟೆಡ್, ದೇವಕಿ ವೇದಿಕೆ ಬರಡು ನಮ್ಮ ಬೇತ ಸಮಾಜದ ಮಕ್ಕಳಿಗೆ ನಮ್ಮ ಸಹಾಯಸ್ಥಾನ ಕೊರೋದಿಲ್ಲ. ದೇವಕಿ ಮಲಯಾಳಿ ಬಿಲ್ಲವ ಸಮಾಜದಾರ ವೇದಿಕೆ ಬರಡು ಬಂದು ವಿನಂತಿ ಮಾಡ್ತಂದಲೆ. ಸುರೇಶ್ ಪೂಜಾರಿ ಸಿದ್ದಕಟ್ಟೆ ಬಂಟ್ವಾಳ ವೇದಿಕೆ ಬರಡು, ಸುರೇಶ್ ಪೂಜಾರಿ ಸಿದ್ದಕಟ್ಟೆ ಬಂಟ್ವಾಳ ವೇದಿಕೆ ಬರಡು. ಇತ್ತೀಚೆಗೆ ಕಾಂತಾರ ಪಿಕ್ಚರ್ ರಿಲೀಸ್ ಆಗಿ ವಿಶ್ವವಿಖ್ಯಾತಿ ಆಯಿತು. ಈ ದಿನ ವೃಷಭ್ ಶೆಟ್ಟಿ ಅವರಿಗೆ ಸನ್ಮಾನ ಇತ್ತು ಇಲ್ಲಿ. ಅವರು ಕಾರಣಾಂತರದಿಂದ ಹೊರದೇಶಕ್ಕೆ ಹೋಗಿದ್ದಾರೆ. ಹೊರದೇಶದಿಂದ ನಮ್ಮ ಡೈರೆಕ್ಟರ್ ಒಕ್ವಾಡಿ ಪ್ರವೀಣ್ ಶೆಟ್ರು ಫೋನ್ ಮಾಡಿದ್ದಾರೆ. ನಮ್ಮ ತುಳುನಾಡಿನ ದೈವದೇವರ ಧಾರ್ಮಿಕತೆಯ ಎಲ್ಲಿಯೂ ಕುಂದುಕೊರತೆ ಇಲ್ಲದೆ ಕಾಂತಾರ ಪಿಕ್ಚರ್ ಇತಿಹಾಸವನ್ನು ನಿರ್ಮಿಸಿದೆ. ಅದಕ್ಕೋಸ್ಕರ ನಾವು ತುಂಬ ಸಂತೋಷ ಪಡ್ತೇವೆ. ಆದರೆ ತುಳುನಾಡಿನ ದೈವದೇವರ ಈ ಪರಶುರಾಮ ಸೃಷ್ಟಿದ ಮಣ್ಣಿನ ಶಕ್ತಿಯನ್ನು ಅರಿಯದೆ ಚೇತನ್ ಅಂತ ಹೇಳುವ ಒಬ್ಬ ವ್ಯಕ್ತಿ ಬ್ಯಾಂಗ್ಳೂರಿನಲ್ಲಿ ಎಲ್ಲೋ ಆಫೀಸ್ನಲ್ಲಿ ಕುಳಿತು ತುಳುನಾಡಿನ ದೈವದೇವರು ಹಿಂದೂ ಧರ್ಮಕ್ಕೆ ಪಟ್ಟಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟು ತುಂಬ ನಾವೆಲ್ಲರೂ ತುಳುನಾಡಿನ ಎಲ್ಲ ಸಮಾಜದವರು ಅದನ್ನು ಖಂಡಿಸಬೇಕು. ಇಷ್ಟರ ಬಗ್ಗೆ ತುಂಬ ಜನರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬಂಟರ ಸಮಾಜಕ್ಕೂ ಬೇರೆ ಸಮಾಜಕ್ಕೂ ನಡುವಿನಲ್ಲಿ
ಭಿನ್ನಮತ ಹುಟ್ಟುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲ ಬಂಟರ ಸಮಾಜದವರು, ತುಳುನಾಡಿನವರು ಎಲ್ಲರೂ ಅದನ್ನು ಖಂಡಿಸ್ತೇವೆ. ಚೇತನ್ ಎಂಬವನು ತಾಕತ್ತಿದ್ದರೆ ಪಬ್ಲಿಕ್ ಪ್ಲೇಸಲ್ಲಿ ಬಂದು ಇಲ್ಲಿ ತುಳುನಾಡಿಗೆ ಬಂದು ಅಂಥ ಮಾತುಗಳನ್ನು ಆಡಲಿ, ಆವಾಗ ಈ ತುಳುನಾಡಿನ ಶಕ್ತಿ ಏನು ಅಂತ ಅವನಿಗೆ ಗೊತ್ತಾಗ್ತದೆ. ನಾವೆಲ್ಲರೂ ನೋಡಿದ್ದೇವೆ ಆ ಪಿಕ್ಚರ್. ಯಾವುದೇ ಸಮಾಜದ ಬಗ್ಗೆ ಎಲ್ಲಿಯೂ ಒಂದು ಭಿನ್ನಮತ ಆಗುವಂಥ ಯಾವುದೇ ಹೇಳಿಕೆ ಆಗಲಿ, ಯಾವುದೇ ಸನ್ನಿವೇಶವಾಗಲಿ ಅಲ್ಲಿ ಇಲ್ಲ. ನಮ್ಮ ದೈವ ಪಂಜುರ್ಲಿ ದೈವದ ಒಂದು ಶಕ್ತಿ ಏನಿದೆ ಅಂತ ಇಡೀ ಜಗತ್ತಿಗೆ ಅದು ಗೊತ್ತಾಗಿದೆ. ಇಂಥ ತಿಳಿಗೇಡಿ ಹೇಳಿಕೆಗಳನ್ನು ಕೊಡುವವರನ್ನು ಈ ಸಮಾಜದ ದುಷ್ಟ ಶಕ್ತಿಗಳಂತ ಬಹಿಷ್ಕರಿಸಬೇಕು ಅವರನ್ನು. ಇಂದು ಪತ್ರಿಕಾ ಮಾಧ್ಯಮದವರಿದ್ದಾರೆ. ಈ ಪತ್ರಿಕಾ ಮಾಧ್ಯಮದವರ ಎದುರಿಗೆ ನಾವು ನಮ್ಮ ಹೇಳಿಕೆ ಏನೆಂದರೆ, ಜಾಗತಿಕ ಬಂಟ ಸಂಘದ ಅವನು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದಿದ್ದರೆ ನಮ್ಮ ಊರಿನ ದೈವ ದೇವರು ಅವನಿಗೆ ಕ್ಷಮೆ ಖಂಡಿತ ಕೊಡುವುದಿಲ್ಲ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಐಕಳ ಹರೀಶ್ ಶೆಟ್ಟಿ ಅವರಿಗೆ. ವೇದಿಕೆಯಲ್ಲಿರುವಂಥ ನಮ್ಮ ಮುಖ್ಯ ಅತಿಥಿಗಳಾಗಿರುವಂಥ CA ಶಾಂತಾರಾಮ್ ಶೆಟ್ಟಿ, ಅಧ್ಯಕ್ಷರು ರೆಡ್ ಕ್ರಾಸ್ ಸಂಸ್ಥೆ ಮಂಗಳೂರು ದಕ್ಷಿಣ ಕನ್ನಡ, ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ತಮ್ಮ ಶುಭ ಹಾರೈಕೆಯ ಮಾತಿಗಾಗಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಈ ಒಂದು ಸಮಾರಂಭಕ್ಕೆ ನಮ್ಮ ಐಕಳ ಹರೀಶ್ ಶೆಟ್ಟರು ನನ್ನನ್ನು ಕರೆದು, ಬಹುಶಃ ಇದೊಂದು ಘನ ವೇದಿಕೆ, ದೊಡ್ಡ ದೊಡ್ಡ ಡೋನರ್ಸ್ ಇರುವಂಥ ಒಂದು ಬಹುಶಃ ಸಮಾಜದಲ್ಲಿ ದೊಡ್ಡ ದೊಡ್ಡ ಕೆಲಸವನ್ನು ಮಾಡಿದಂಥ ಇವರು ವೇದಿಕೆಯಲ್ಲಿ ಇವತ್ತು ಕರೆದು ಗೆಸ್ಟ್ ಆಗಿ ಮಾಡಿದ್ದಕ್ಕೆ ಮೊದಲಿಗೆ ಬಂಟರ ಸಂಘದ ಈ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಐಕಳ ಹರೀಶ್ ಅಣ್ಣನ ವಿಷಯ ಕೇಳಿದಾಗ ನನಗೆ ಅದ್ಭುತ. ಯಾಕಂತ ಹೇಳಿದರೆ, ಒಂದು ಕಡೆಯಲ್ಲಿ 100-200 ಕೋಟಿ 1000 ಕೋಟಿ ಸಂಪತ್ತಿರೋ ವ್ಯಕ್ತಿ ಇರ್ತಾನೆ, ಇನ್ನೊಂದು ಕಡೆ ಇವತ್ತು ದುಡಿದ್ರೆ ನಾಳೆ ಅವನಿಗೆ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಹಣ ಇದ್ದವರ ಹತ್ರ ಹಣ ತೆಗೆದುಕೊಂಡು ಹಣ ಇಲ್ಲದವರಿಗೆ ಮುಟ್ಟಿಸುವಂಥ ಒಂದು ಬಹಳ ಕಷ್ಟದ ಕೆಲಸ ಬಹುಶಃ ನನಗೆ ಅನುಭವ ಇದೆ. ಅದನ್ನು ಇವತ್ತು ಹರೀಶ್ ಅಣ್ಣ ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಖಂಡಿತ ನಾವು ಒಂದು ದೊಡ್ಡದಾದ ಒಂದು ಶಬಾಸ್ ಹೇಳಬೇಕು. ಯಾಕಂತ ಹೇಳಿದರೆ ಇವತ್ತು ನಿಮ್ಗೆ ಗೊತ್ತಿದ್ದ ಹಾಗೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಇದು ಭಾಳ ಇಂಪಾರ್ಟೆಂಟು. ಒಬ್ಬನಿಗೆ ಹೆಲ್ತ್ ಹಾಳಾದಾಗ ನಮ್ಮ ಬಂಟನಿಗೆ ನನಗೆ ಬಂಟರು ಇದ್ದಾರೆ ಅಂತ ಹೇಳುವಂಥ ಒಂದು ಶಕ್ತಿ ತುಂಬಿದ ಇದ್ದಾರೆ. ಬಹುಶಃ ಬಂಟರಲ್ಲಿ ಕಡು ಬಡವರನ್ನು ಗುರುತಿಸುವ ಒಂದು ದೊಡ್ಡ ಕೆಲಸ ಮಾಡಿದ್ದು ನಮ್ಮದು ಐಕಳ ಹರೀಶ್ ಅಣ್ಣ. ಅದಕ್ಕೆ ಅವರಿಗೆ ನಿಜವಾಗ್ಲೂ ನಮ್ಮ ಬಂಟರ ಸಂಘ ಅಭಾರಿ ಆಗಬೇಕಂತ ಹೇಳ್ತೇನೆ. ಬಹುಶಃ ಬಂಟರಿಂದ ಏನಾಗಿದೆ ಅಂತ ಹೇಳೋದಕ್ಕೆ ನಾನು 93-94 ಇಲ್ಲಿ ಬಂದಾಗ ನನಗೆ ಇರಲಿಕ್ಕೆ ಬಂಟ್ಸ್ ಹಾಸ್ಟೆಲ್ನಲ್ಲಿ ಒಂದು ವ್ಯವಸ್ಥೆ, ಒಂದು ವಾರದಲ್ಲಿ 4-5 ದಿವಸ ಚಿಕನ್ ಸುಕ್ಕದ ಊಟ, ಒಳ್ಳೆಯ ಬಿಸಿನೀರು ಒಂದು ವ್ಯವಸ್ಥೆ ಕೊಟ್ಟಿದ್ದರಿಂದ ಇವತ್ತು ನಾನು CA ಮಾಡಿ ನಿಮ್ಮ ಮುಂದೆ ಒಂದು ಸಣ್ಣ ಅಳಿಲು ಸೇವೆ ಮಾಡಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ಹಾಗಾಗಿ ಬಂಟ್ರೊಂದಿಗೆ ಇರಬೇಕು. ಇವತ್ತು ಹರೀಶ್ ಅಣ್ಣನಿಗೆ ನಾವೆಲ್ಲ ಒಂದು ದೊಡ್ಡ ಸಲಾಮ್. ಯಾಕಂತ ಹೇಳಿದರೆ ಬೊಂಬಾಯಿಂದ ಹಿಡಿದು ಬಹುಶಃ ಈಚೆ ಬೈಂದೂರಿನಿಂದ ಕಾಸರಗೋಡಿಗಿರುವ ಎಲ್ಲ ಬಡವರನ್ನು ಗುರುತಿಸಿ ಅವರಿಗೆ ಮದುವೆ ಆಗ್ಬೋದು, ಮನೆ ಆಗ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅವರನ್ನು ಕೆಲಸ ಮಾಡ್ತಾ ಇರುವುದು ನಿಜವಾಗಿ ಅವರ ಒಂದು ಈ ಒಂದು ಏನೊಂದು ಹ್ಯಾಬಿಟ್ ಇದೆ, ಇದು ಇನ್ನೂ ಕಂಟಿನ್ಯೂ ಆಗಿ ನಮಗೆಲ್ಲ ಅವರು ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಹೇಳೋದಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಬಹುಶಃ ಕೊನೆಯದಾಗಿ ನಾನು ಹೆಚ್ಚು ಮಾತಾಡುವುದಿಲ್ಲ. ಬಹುಶಃ ಯಾವುದೇ ಒಂದು ಸಣ್ಣದೊಂದು ಬಹುಶಃ ಒಂದು ಕಾಲೇಜಲ್ಲಿ ಡ್ರಾಪ್ ಔಟ್ ಆಗುವ ಅವನಿಗೆ ಎಜುಕೇಷನ್ಗೆ ಅಥವಾ ಮದುವೆ ಸಂದರ್ಭದಲ್ಲಿ ಎಲ್ಲ ಫಿಕ್ಸ್ ಆಗ್ತದೆ, ಮದುವೆಗೆ ಹಣವಿಲ್ಲ, ಮನೆ ಕಟ್ಟಲಿಕ್ಕೆ ಒಂದು ಸಣ್ಣ ಕೆಲಸ, ಇದನ್ನೆಲ್ಲ ಒಂದು ಸಣ್ಣ ಮಟ್ಟದಲ್ಲಿ ಮಾಡಿದ್ರು ಇದೊಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಚೇಂಜ್ ಆಗ್ತದೆ. ಹಾಗಾಗಿ ಇವತ್ತು ರಿಷಬ್ ಶೆಟ್ಟಿ ಅವರಿಗೆ ಒಂದು ಖಂಡನೆ ಮಾಡಿದ್ದು, ಖಂಡಿತ ಈ ರೀತಿ ನಡಿಬೇಕು. ನಮ್ಮ ಬಂಟ್ರಿಗೆ ಏನಾದರೂ ಆದರೆ ಅದನ್ನು ನಾವು ಸಭೆಯಲ್ಲಿ ಖಂಡಿಸಿ ಅವರನ್ನು ಒಂದು ಇದು ಮಾಡಬೇಕು. ಇವತ್ತು ರಿಷಬ್ ಶೆಟ್ಟಿ ಎದುರು ಒಬ್ಬ ಚೇತನ್ ಅಂತ ಹೇಳುವವ ಮಾತಾಡಿ ಒಂದು ದೊಡ್ಡದು ಇದು ಮಾಡ್ತಾ ಇದ್ದ. ಅದಕ್ಕೆ ನಮ್ಮ ಹರೀಶ್ ಶೆಟ್ಟಿ ಅವರು ಬಹಳ ಒಂದು ಈ ಸಭೆಯಲ್ಲಿ ಹೇಳಿದ್ದು ನನಗೆ ಬಹಳ ಖುಷಿ ಆಯಿತು. ಇಂಥ ಒಂದು ಓಪನ್ ಆಗಿ ನಮ್ಮ ಬಂಟ್ರಲ್ಲಿ ಹೆಚ್ಚಿನವರು ಏನಂದ್ರೆ ಸೈಲೆನ್ಸ್ ಆಫ್ ಗುಡ್ ಪೀಪಲ್ ಇಸ್ ನಾಟ್ ಗುಡ್. ಒಳ್ಳೆ ಇರ್ತಾರೆ ಆದರೆ ಅವರು ಮಾತಾಡೋದಿಲ್ಲ. ಒಂದು ಫೇಸ್ಬುಕ್ ಅಲ್ಲಿ ಒಂದು ರಿಪ್ಲೈ ಕೊಡ್ಲಿಕ್ಕೂ ಧೈರ್ಯ ಇಲ್ಲದ ರೀತಿಯಲ್ಲಿ ಸುಮ್ಮನೆ ಇರ್ತಾರೆ. ಆದರೆ ಕೆಲವು ವಿಚಾರದಲ್ಲಿ ನಾವು ಸುಮ್ಮನೆ ಇರಬಾರ್ದು. ನಮ್ಗೆ ಏನಾದರೂ ತೊಂದರೆ ಆದರೆ ಅದು ಹಿಂದೂ ಸಮಾಜದ ಅವಿಭಾಜ್ಯ ಅಂಗವಾದ ಬಂಟರ ಸಂಘ. ಹಾಗಾಗಿ ನಾವು ಖಂಡಿತ ಅದನ್ನು ಖಂಡಿಸಬೇಕಂತ ಹೇಳ್ತಾ ಮುಂದಿನ ದಿನದಲ್ಲಿ ದೊಡ್ಡ ದೊಡ್ಡ ಕೆಲಸವನ್ನ
ಹರೀಶಣ್ಣ ಮಾಡಲಿ, ಅವರ ಹಿಂದೆ ಸಣ್ಣ ಅಳಿಲು ಸೇವೆ ನಾವು ಸಹ ಮಾಡುವಂತ ಹೇಳಿ ಕೊಟ್ಟ ಅವಕಾಶಕ್ಕೆ ಹೊಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಶಾಂತಾರಾಮ್ ಶೆಟ್ಟಿ ಅವರಿಗೆ ಅಧ್ಯಕ್ಷರು ರೆಡ್ ಕ್ರಾಸ್ ಸಂಸ್ಥೆ ಮಂಗಳೂರು ದಕ್ಷಿಣ ಕನ್ನಡ. ಸ್ನೇಹಿತರೆ, ನಮ್ಮ ಮಂಗಳೂರಿನ ಒಂದು ಖ್ಯಾತನಾಮ ಸಿ ಅವರು, ಹಾಗೆ ನಮ್ಮ ಬಂಟ ಸಮುದಾಯದ ಒಂದು ಅಗ್ರಪಂಥೀಯ ಸಿ ಅವರ ಹೆಸರನ್ನು ನಾವು ನೋಡಿದ್ರೆ ಅದರಲ್ಲಿ ಬರುವಂತ ಒಂದು ಹೆಸರದು ಸಿ ಎ ಶಾಂತಾರಾಮ್ ಶೆಟ್ಟಿ ಅಂತ ನಾವು ಬಹಳಷ್ಟು ಅಭಿಮಾನ ಪೂರ್ವಕವಾಗಿ ಹೇಳ್ಬಹುದು. ಅವರ ಮಾತಿಗೆ ಮತ್ತೊಮ್ಮೆ ವಂದಿಸುತ್ತಾ, ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿರುವವರು ಶ್ರೀ ಮಟ್ಟಾರ್ ರತ್ನಾಕರ್ ಹೆಗ್ಡೆ ಅವರು, ಅಧ್ಯಕ್ಷರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ. ಮಂಕೂಟದ ಒಂದು ಸುಸಜ್ಜಿತವಾದ ಸುಂದರವಾದಂತ ಭವನದ ನಿರೀಕ್ಷೆಯಲ್ಲಿದ್ದು ಅದರ ರೂಪುರೇಷೆ ಒಂದು ನೀಲ ನಕಾಶೆಯನ್ನು ಈಗಾಗಲೇ ಅದು ಕಾರ್ಯಪ್ರವೃತ್ತಗೊಂಡಿದೆ. ಹಾಗಾಗಿ ತಾವು ಸರ್ಕಾರದ ಒಂದು ನಿಗಮದಲ್ಲಿ ತಮ್ಮ ಅಮೂಲ್ಯ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದೀರಿ. ತಮ್ಮಿಂದ ಒಂದು ಪೂರ್ಣ ಪ್ರಮಾಣದ ಹೆಚ್ಚಿನ ಸಹಕಾರದ ನಿರೀಕ್ಷೆಯನ್ನು ನಮ್ಮ ಜಾಗತಿಕ ಬಂಟರು ಸಂಘಗಳ ಒಕ್ಕೂಟದ ಪರವಾಗಿ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ಟಿ ಅವರು ತಮಗೆ ಈ ಮನವಿಯನ್ನ ನೀಡ್ತಾ ಇದ್ದಾರೆ. ತಮ್ಮ ಸಹಕಾರ ಇರಲಿ ಎನ್ನುವಂತ ಆಶಯದೊಂದಿಗೆ ಇದೀಗ ಇಂದಿನ ಈ ವೇದಿಕೆಯಲ್ಲಿ ಮಟ್ಟಾರ್ ರತ್ನಾಕರ್ ಹೆಗ್ಡೆ ಅವರು ತಮ್ಮ ಶುಭ ಹಾರೈಕೆ ಮಾತಿಗಾಗಿ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೇ ಜಾಗತಿಕ ಬಂಟರ ಸಂಘಗೂ ಒಂದು ಹೊಸ ರೂಪವನ್ನು ಕೊಡ್ತಿನಾರು ಸನ್ಮಾನ್ಯ ಐಕಳ ಹರೀಶ್ ಶೆಟ್ರು, ಬೊಕ್ಕ ಜಯಕರ್ ಶೆಟ್ರು, ಕರ್ನೀರು ವಿಶ್ವನಾಥ್ ಶೆಟ್ರು, ಉಳ್ತೂರು ಮೋಹನ್ ಶೆಟ್ರು ಮಗನ ಒಂದು ತಂಡ. ಬಹುಶಃ ಹರೀಶ್ ಶೆಟ್ರೇನ ಭಾಳ ವಿದ್ಯಾರ್ಥಿ ಜೀವನ నుంచి ಒಟ್ಟು ಇತ್ತಿನಾಗಲು ತೂತಾಯನ ಭಾಳ ಅಗ್ರೆಸಿವ್ ಆದ ಕೆಲಸ ಮಲ್ಪನಾರು. ಪತ್ತಿನ ಕಟ್ಟುನ ಕೆಲಸನು ಮುಂಬಾಡಿ ಮಲ್ನಾರು ಸನ್ಮಾನ್ಯ ಐಕಳ ಹರೀಶ್ ಶೆಟ್ರು. ಅವ್ರನ್ನೊಟ್ಟು ಅವ್ರನ್ನ ಟೀಮ್ದಗುಲ್ಲ ಈತನಂಕೆ ಬಹುಶಃ ಪಳ್ಳಿ ಜಯರಾಮ್ ಶೆಟ್ರು ಹೇಳೋ ಆರಂಭತ್ತಿನ ಬಹುಶಃ ಈ ಒಂದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಇನ್ನು ಉಂಡು ಪಂಪಿನ ತೋಜಾ ಕೊಡ್ತೀನಿ ತೊಟ್ಟುಗೋ ಹೆಂಗೆ ಭಾರಿ ಸಂತೋಷದಾದ ಬಣ್ಣಗ ಬಂಟರ್ನ ಸಮಾವೇಶ, ಬಂಟರ್ನ ಸಭೆ ಬಣ್ಣಗ ಮಲ್ಲಿಗೆದ ಪೂ, ಬಂಗಾರದ ಶಬ್ದ, ಜರಿ ಸೀರೆ, ಮಾತ ತೂಪಿನ ಚಿತ್ರ, ಮಲ್ಲ ಹಾಳು ಮಲವಲ್ಲ ಶ್ರೀಮಂತರು ಸೇರಿನ ಚಿತ್ರ ಒಂದು ಕಾರ್ಯಕ್ರಮ. ಆಗ ಇನಿತೂನಾಗ ಮಾತ ಬಡವರಿಗೆ ಒಂದು ಮಧ್ಯಮ ವರ್ಗದ ಜನಕ್ಕಲ್ಲ ಬಂಟರಿನ ಉಳ್ಳೇರು ಬಂಡ್ಬಿನ ತೋಜಾದ ಅಗಲೆಗೋಶ ಅಶಕ್ತರಿಗೆ ಶಕ್ತಿ ಕೊಟ್ಬಿಂಚಿತ್ತಿನ ಕೆಲಸನೂ ಸನ್ಮಾನ್ಯ ನಮ್ಮ ಐಕಳ ಹರೀಶ್ ಶೆಟ್ರು ಮಲ್ದೊಂದಿಲ್ಲರು. ನಮ್ಮ ಏದು ದಿನ ಬದುಕೋ ಬಂದ್ರೆ ಮುಖ್ಯ ಆಯ್ತು, ಎಂಚ ಬದುಕೇ ಬಂದ್ರೆ ಮುಖ್ಯ. ಏತು ಸಂಪಾದನೆ ಮಲ್ಪಂದು ಮುಖ್ಯ ಆಯ್ತು, ಸಮಲ್ತಿನ ಸಂಪಾದನೆ ಎಂಚ ವಿನಿಯೋಗ ಮಲ್ಪಂದು ಮುಖ್ಯ. ಇನ್ನು ಬಂಟನಗಳು ಬಣ್ಣಗ ಬಹುಶಃ ಭಾಳ ಶ್ರೀಮಂತಿಕೆತ್ತಿನಗಳು ಬಣ್ಣ ಖಂಡಿತವಲ್ಲ. ನಮ್ಮ ಶ್ರೀಮಂತಿಕೆತ್ತಿನಗಳು ಭಾಳ ಮಲವಲ್ಲ ಮನೆತನೋಡು ಇತ್ತಿನಗಳು ಮಾತಲ್ಲ ಸತ್ಯ. ಐತೊಟ್ಟಿಗೂ ನನ್ನೊಂಜಿ ನಮ್ಮ ಕನ್ನಡಿ ಬದಿಯಿಂದ ಸಮಾಜಗಳು ಬಂಟನಗಳೆಡು ಮಧ್ಯಮ ವರ್ಗದಗಳು ಬಡವರೆಲ್ಲ ನನ್ನಲ್ಲ ಉಳ್ಳೇರು ಬಂದ್ಬಿನಿ ನಮ್ಮ ಖಂಡಿತವಲ್ಲ ನಂಗೆ ತೋಜೂರು. ಐಕ ಅಗಲಿನ ಶಕ್ತಿ ಕೊಟ್ಬಿಟ್ಟು ಕೆಲಸನೋ ಸನ್ಮಾನ್ಯ ಐಕಳ ಹರೀಶ್ ಶೆಟ್ರಿನೇ ಕನಿಷ್ಠ ಬಹುಶಃ 50 ಲಕ್ಷ ರೂಪಾಯಿನ ವಿದ್ಯಾರ್ಥಿ ವೇತನ ಬೊಕ್ಕ ಇನ್ನಿತರ ಸನ್ಮಾನ ಮೋತ ಖರ್ಚು ಮಲ್ತೊಂದಿಲ್ಲ. ಯಾನ ಶ್ಲಾಘನೆ ಮಲ್ಪ ಐಕಳ ಹರೀಶ್ ಶೆಟ್ರು ಬೊಕ್ಕರ್ನ ತನ್ನ ಖಂಡಿತವಲ್ಲ ಈ ಕೆಲಸವನ್ನು ಮುಂದುವರ್ಪಲೆ ದೇವರನ ಅನುಗ್ರಹ ಉಂಡು. ಬೊಕ್ಕ ದುಡ್ಡು ಬಹುಶಃ ಇನ್ನು ಮುಲ್ಕಿಡ ಒಂಜಿ ಮಲ್ಲ ಒಂಜಿ ಬಂಟರ ಸಮುದಾಯ ಒಂಜಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬೊಕ್ಕ ಬಂಟರ ಭವನ ಮಲ್ಪನ ಒಂಜಿ ಡ್ರೀಮ್ ಒಂಜಿ ಕನಸುನು ತೂವೊಂದುಲ್ಲೇರು ಸನ್ಮಾನ್ಯ ಜಾಗತಿಕ ಬಂಟರ ಸಂಘದಗಳು ಮುಲ್ಕಿಡು ಜಾಗಲಾಗೆ ತಂದು ಬಂಡೇರು. ಐಕ ಬಹುಶಃ ದೊಡ್ಡದ ಕೊರತೆ ಬರಂದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಲೆತ್ತದ ಮುಂಬೈಡು ಬಾರಿ ಮಲ್ಲ ಸಭೆಯನ್ನು ಮಲ್ಲೇರಾರೆ. ಐತೊಟ್ಟಿಗೂ ಬೇತೆಲ್ಲ ರೀತಿ ಇಲ್ಲ ದುಡ್ಡನ್ನು ಕೊಟ್ಟನ ಬಹುಶಃ ಮಸ್ತ್ ಜನಗಳನ್ನ ಸಂಪರ್ಕಲಾಗ್ತಾರೆ. ಇನ್ನೇ ಸಂತೋಷದ ಬಣ್ಣಗ ಎಂಡೆಲ್ಲ ಒಂದು ಮನವಿನ ಕೊಡ್ತಾರೆ. ಹೆಂಗೆಲ್ಲ ಪೂರ್ಣ ಸರ್ಕಾರಿ ಸಂಸ್ಥೆ ಐಕೊಂಜಿ ಕಾನೂನದ ಕಟ್ಟಳೆ ಮತ್ತು ಇತಿಮಿತಿ ಮತ್ತು ಬಣ್ಣದ ಉಂಡು. ಯಾನೊಂದು ಕಡೆಗೆ ದೈವದ ನೇಮ ಪೋಯ ದೈವದ ನೇಮ ಪೋನಾಗ ಮಾರಿ ಮಲ್ಲ ಸಭೆಟ್ಟು ಪ್ರಸಾದಕ್ಕೆ ತಂಡ್ರೆ ಎತ್ತೇರು ಶಾಂತಿಯಾರು ಗುತ್ತು ಬಣ್ಣದು ಪ್ರಸಾದಕ್ಕೆ ಎತ್ತಿನ ಪೋನಾಗ ಪ್ರಸಾದ ಪತ್ತೊಂದೇ ಒಳ್ಳೆಯರು ದೈವದ ಕೈಟ್ ಹೋಗಿ ಮನವಿ ಉಂಟು ಕೋಲ ಕಟ್ಟಿದ್ದಾರೆ. ಎನ್ನ ಬಂಡಾರ ಬರ್ಬಿನ ಜಾಗಗೆ ಹೆಂಗೆ ಕೊಂಚ ರಸ್ತೆ ಮಲ್ತು ಕೊರಡು ಎನ್ನ ಜಾಗಗೆ ಇರ್ಬೋದಾರೆ ಬಂದ ಹೆಂಗೆ ಹೊಸ ಅನುಭವ. ಇನ್ನೇ ಅಧ್ಯಕ್ಷಾದಿಯನ್ನು ಸುಮಾರು 2 ವರ್ಷಗಳು ಸಾಧ್ಯಜ್ಞಾದ ಮಟ್ಟಿಗೆ ಕೆಲಸ ಮಲ್ಲ ಬೊಕ್ಕ ಸಾಧಾರಣ 2,000 ಅರ್ಜಿಲು ಹೋದ ವರ್ಷಕ್ಕೊಂದು 300-400 ಅರ್ಜಿ ವಿಲೇವಾರಿ ಮತ್ತೆ ಈಗ ದುಡ್ಡು ಕೊಟ್ಟರೆ ಹಾಕ್ಬಿಡು. ಹೆಂಗೆ ಹೊಸದು ಬಂದಾಗ ದೈವನಿಗೆ ಹೆಣ್ಣು ಹೆಂಗೊಂದು ರಸ್ತೆ ಮಲ್ತು ಕೊರಲೇ ಬಣ್ಣದು ಕಡೆಗೆ ಪೋಯಿನ ನಮ್ಮ ಕ್ರಿಯಾ ಯೋಜನೆ ರಸ್ತೆನ ತೀರ್ದು ರಸ್ತೆ ಕೆಲಸ 20 ಲಕ್ಷ ರೂಪಾಯಿದ ಕೆಲಸ ಆದ ಕಡೆಗೆ ದೈವಗಳಿಗೆ ಖಂಡಿತವಲ್ಲ ಗೌರವ ಕೊಡೋಣ. ನಮ್ಮ ದೈವ ದೇವರೇ ನಮ್ಮ ಬಂದಾಗಲು ಪ್ರತಿಯೊಬ್ಬರ ಇಲ್ಲದ ಮನೆ ಮಂಚಾಯತ್ ಇದು ಪಂಜೂರಿ ಯಾವ್ದು ಪರ್ಯಾವು ಧೂಮವತಿ ಯಾವ್ದು ಪರ್ಯಾವು ಈ ದೈವಲ್ಲಿ ನಮ್ಮಂದೇ ನಮ್ಮ ಬೋಧಿನಾಗಲು ಕಡೆಗೆ
ಐಕ್ ಕೊರೋಡ ಪಂಡ ಉದ್ದೇಶ ಕೊರತೀನಿ ಕೆಲಸದ ಆಪಡು ಅಂಚಾದೀನಿ ಹರೀಶ್ ಶೆಟ್ಟರು ಒಂದು ಮನವಿ ಕೊಡ್ತಾರೆ ನಾನು ಸುರುಟೆ ಪಂಡ ಸರ್ಕಾರಿ ಸಂಸ್ಥೆ ಪಣದು ಇತ್ತೆ ಮಿತ್ತಿದ ಉಲಾಯಿಡ್ ಸರ್ಕಾರ ಕಡಪಡುದು ಏತು ಕೊರ ಸಾಧ್ಯ ಉಂಡು ಆತ ಕೊರಪ ಪಂಡ ಪಣದ ಖಂಡಿತವಾದ ನಿಜವಾದ ಅರ್ಥಡು ಇನಿ ಬಂಡ್ ಸಂಘದ ಕೆಲಸನೂ ಮಲ್ತೊಂದುಳ್ಳರು ಬಂಟೆರ್ನಾಗೆಲ್ಲ ಸಮಾನತೆ ಮಾತ್ರ ಶ್ರೀಮಂತೆ ಪಕ್ಕ ಬಡವೆಂಬ ಸಮಾನತೆ ಬರ ಹೋಲ್ತುಂಡಲ್ಲ ನಮ್ಮ ಬಂಟೆರ್ನಗಳು ದಾಂತಿ ಜಾಗಚ್ಚಿ ಅಂಡರ್ ವರ್ಲ್ಡ್ ನಮನೆ ಅಪ್ಪರ್ ವರ್ಲ್ಡ್ ನಮನೆ ಮಿಸ್ ವರ್ಲ್ಡ್ ನಮನೆ ಮಿಸಸ್ ವರ್ಲ್ಡ್ ನಮನೆ ಬೊಕ್ಕ ಚಲನಚಿತ್ರ ನಮನೆ ನಾಟಕಗಳ ನಮನೆ ವಕೀಲರ್ನಗುಲ್ಲ ಬಂಟೆರ್ನಗಲು ಡಾಕ್ಟರ್ನಗುಲ್ಲ ಬಂಟೆರ್ನಗಲು ಇನ್ನು ವಿಜ್ಞಾನಿನಗುಲ್ಲ ಬಂಟೆರ್ನಗಲು ఒక ಮಾತ ಕ್ಷೇತ್ರಗಳ ಬಂಟೆರ್ನಗಲು ಉಳ್ಳೇ ಬಂದ್ರೆ ಅತ್ಯಂತ ಸಂತೋಷ ಒಂದುಂಡು ಇಂಜಿನಿಯರ್ಸ್ಗೆ ತೊಂಡೆಲ್ಲ ಪೂರ ಬಂಟೆರ್ನಗಲೇ ಬಂಟೆರ್ನಗಲಿನ ಮೀರಿಸಾರೆ ನಮಗೆ ಎರಗಲ ಸಾಧ್ಯನೇ ಹೆಚ್ಚಿ ಆ ಕಾಲುಳ್ಳ ನಮ್ಮ ಸಮಾಜದ ಮಾತ ವರ್ಗದ ಜನಕಲೇ ನಮ್ಮ ಲೀಡರ್ ಆದಿತ್ತದೆ ನಮ್ಮ ಗೆರೆಪಾಂಡ್ಯನು ಬೇತಗಳು ದಾಂಟದ ಸೇರು ஆனால் இன்னைக்குல ಸಮಾಜದ ಪರಿವರ್ತನೆ ಆನಂದಾಂಡಲ ನಮ್ಮ ಪಾತ್ರ ಮೀರಿದು ಪೋಯರಂದಾಂಡಲ ಬಂಟರನ್ನು ಮೀರಿಸೋರು ಎದಗಳ ಸಾಧ್ಯ ಆತಜಿ ಬಂಟನ ಅತ್ಯಂತ ಸಂತೋಷವಾದುಂಡು ಆ ನಿಟ್ಟಿನ ಅಶಕ್ತ ವರ್ಗ ಉದಾಹರಣೆ ಮಲ್ಪೆ ನಮ್ಮ ಯಾನು ವಿನಯನ್ನೇ ಅಧ್ಯಕ್ಷರಾದ ಯಾನು ವಿದ್ಯಾವರ್ಧಕ ಸೆಂಟ್ರಲ್ ಸ್ಕೂಲ್ ಬಂಟ ಸಂಸ್ಥೆ ಕರೆಸ್ಪಾಂಡೆಂಟ್ ಸಂಚಾಲಕ ಕೆಲಸ ಮಾಡ್ತಂದಿಲ್ಲ ಇನ್ನು ಅನೇಕ ದಿನ ಒಂದೊಂದು ಫೋನ್ ಬರೋದು ಪುಡು ಕೋಡೊಂದು ರಾತ್ರಿ ಫೋನ್ ಬರ್ತಾರೆ ರೇಖಾ ಶೆಟ್ಟಿ ಬಣ್ಣದ ಏನ ಕಂಡನೆ ಮೂರ್ದೇರು ಇನ್ನು ಅರೆಗೆ ಆಸ್ಪತ್ರೆ ಬಿಲ್ ಕಟ್ಟರೆ ದುಡ್ಡು ಇಚ್ಚಿ ಎನ್ನ ರಡ್ಡು ಜೋಕುಲು ಇರಿನ ಶಾಲೆಗೆ ಕಲ್ಪುವೇರು ಒಂದು ಫೀಸ್ದ ರಿಯಾಯಿತಿ ಕೊರಲಿ ಬಂದು ಹಿಂಚಿನ ಫೋನ್ ಕಾಲ್ ಪ್ರತಿದಿನ ಬರೋ ಒಂದು ರೀತಿ ಹೆಂಗುಲ್ಲ ಸಾವಿರಾರು ವಿದ್ಯಾರ್ಥಿ ಒಂದು ಸಂಸ್ಥೆ ರೆಂಡು ಮಲ್ಪನಾಗ ಎತ್ತೋ ಜೋಕ್ಲೆಗೆ ದೊಡ್ಡ ಚಿನ್ಮೆ ಕಾರಣಕ್ಕೂ ಆಗಲು ಎಜುಕೇಷನ್ ವಂಚಿತರ ಅವರ ಬಲ್ಲಿ ಬಂದ್ಮೇಲೆ ಆ ಒಂದು ಇಚ್ಛೆ ಒಂದು ಆಗಲಿಗೆ ಸಹಾಯ ಮಲ್ಪನ ಕೆಲಸನು ಉಚಿತವಾದ ಶಿಕ್ಷಣ ಕೊಡುವ ಕೆಲಸವನ್ನು ನಮ್ಮ ಮಾತಲ್ಲ ನಮ್ಮ ಕಿಂಚಿತ್ ಮಟ್ಟಿಗೆ ಮಲ್ತೊಂದಿಲ್ಲ ಐಕಳ ಹರೀಶ್ ಶೆಟ್ಟರು ಬೇಕಾಗಲ್ಲ ತಂಡ ಮಲ್ಲ ರೀತಿಯಲ್ಲಿ ಮಲ್ತೊಂದಿಲ್ಲರು ಶ್ಲಾಘನೀಯ ಆಗಲಿಗೆ ದೇವರ ಅನುಗ್ರಹ ಮಲ್ತದ ಮಿತ್ತಗಿಲ್ಲ ಬಂಟ ಸಂಘದ ಒಂದು ಪ್ರತೀಕ ಆಗಲು ಒಂದು ಬಂಟ ಸಂಘನು ಬಡವರೇನ ಅಶಕ್ತರೇನ ಗೆದ್ದ ಬತ್ತನ ಒಂದು ಕೆಲಸ ದುಂಬುಗಳ ಮಲ್ಪಡ ಬಂದು ಪಡೆದ ಅವಕಾಶ ಹೊಂದಿಸದ ಎನ್ನೆರಡು ಪಾತ್ರ ಮುಗುಪೆ ಜೈ ಹಿಂದ್. ಜಾಗತಿಕ ಬಂಟರ ಸಂಘ ಒಕ್ಕೂಟ ಇಂದೆತ್ತ ವಾರ್ಷಿಕ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದ ಈ ಪೊರ್ಲುದ ತೂಕದ ವೇದಿಕೆ ಬಹುಶಃ ರಾಜ್ಯಕ್ಕೆ ವ್ಯಕ್ತಿ ಆಗ್ಬೇಕು ಸುಮಾರು ವೇದಿಕೆಗೆ ಬೋಪ ಆಂಡ ಇನ್ನಿತ ನಿಜವಾಯಿನಲ್ಲ ತೂಕವಾಯಿನ ಇಂಚಿನ ವೇದಿಕೆ ಗೌರವವಾಯಿನ ಇಂಚಿನ ವೇದಿಕೆ ಆತ್ಮಾಭಿಮಾನ ಆಪನ ಇಂಚಿನ ವೇದಿಕೆ ದಯಗ್ ಬಂಟ ಸಮಾಜದ ಕೀರ್ತಿನ ಇಡೀ ವಿಶ್ವಕ್ಕೆ ಪರಿಚಯ ಮಲ್ತಿನಂಚಿನ ಅಗ್ರಗಣ್ಯ ವ್ಯಕ್ತಿನ ಕುಳಿತಿನಂಚಿನ ವೇದಿಕೆ ಇನ್ನಿತ ವೇದಿಕೆ ಅಂಚೆ ಐಗೋಸ್ಕರ ಬಾರಿ ತೂಕದ ವೇದಿಕೆ ಎಂದು ಬಂದ್ಬೋದು ಅವು ಬಿ ಆರ್ ಶೆಟ್ಟರ್ ಆದಿಪ್ಪಾಡು ಎ ಜೆ ಶೆಟ್ಟರ್ ಆದಿಪ್ಪಾಡು ವಿನಯ್ ಹೆಗ್ಡೇರ್ ಆದಿಪ್ಪಾಡು ಸದಾನಂದ್ ಶೆಟ್ಟರ್ ಆದಿಪ್ಪಾಡು ಮಾತಾಡಿದ ಮಿಗಿಲಾದ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಯ್ನ ಐಕಳ ಹರಿಸನ್ನೆ ಬಹುಶಃ ತೂಕದ ವೇದಿಕೆ ದಾಯಕ್ ಬಂದ್ಬಿಟ್ಟು ಬಂಡ ಶಾಲೆಡೆಂಕುಲು ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಲ್ಪುನಾಗ ಕೇರ್ ಆಫ್ ಅಡ್ರೆಸ್ ಎಂದು ಪಾಡುವ ಬಿ ಆರ್ ಶೆಟ್ರ್ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆದ ಕುಲು ಏರು ದುಬೈ ಪೋಯಡಲ್ಲ ಈಗ ಕೇರ್ ಆಫ್ ಅಡ್ರೆಸ್ ಬಿ ಆರ್ ಶೆಟ್ರನ್ನ ನಿಜವಾದ ಬಂಟೆರ್ನಕ್ಲಿಗೆ ಪೆರ್ಮೆಕ ನಪುನಂಚಿನ ಕೆಲಸ ಕಾರ್ಯ ಮಲ್ತಿನಂಚಿನ ಗಣ್ಯ ರೂಪುನಂಚಿನ ವೇದಿಕೆ ನಿಜವಾದ ಅರ್ಥಪೂರ್ಣವಾಯಿನಂಚಿನ ವೇದಿಕೆ ತೂಕದ ವೇದಿಕೆ ಐಕಲ ಹರೀಶ್ ಶೆಟ್ರ್ ಮಲ್ಪುನಂಚಿನ ಕೆಲಸ ಕಾರ್ಯ ಯಾನು ಅತಿಥಿ ಆದ ಬೈದಿನತ್ತು ಯಾನು ಅರ್ನೊಟ್ಟಿಗೆ ಅಳಿಲು ಸೇವೆ ಮಲ್ಪುನಂಚಿನ ಒಂದು ಕಾರ್ಯಕರ್ತೆ ಆದ ಬೈದಿನಿ ದಯಪಂಡ ಇನ್ನಿಲ್ಲ ಹರಿಸನೆ ಮೂಲ್ಕುಲೊಂದಿತ್ತಿರನಲ್ಲ ಕಾಂಡೆ ಮೂಡು ಬಿದ್ದಿಟ್ಟು ಮೂಜಿ ಕಟ್ಟಿಟ್ಟು ಹರಿಸನ 25 ಸಾವಿರದ ಚೆಕ್ ಪಟ್ಟಿದ್ದು ಬೈದೆ ನಿನಿ ಕಾಂಡೆಲ್ಲ ದಯಪಂಡ ಹರಿಸನ್ನಾಗಿ ಏಪೆಂಗುಲ್ ಫೋನ್ ಮಲ್ಪುನಾಗಲ್ಲ ಆ ಪೂಜಿ ಇಂದು ಬಂದ್ ಪೂಜಾರಿ ಅಶಕ್ತ ಜನಕ್ಲೆಗ್ ಅವು ಜಾತಿ ತುವಂದ ಧರ್ಮ ತುವಂದ ಎನ್ನ ಗುರುಕುಲಿ ಎಪ್ಪಲ ಬಂದ್ಪೇರು ಮನುಷ್ಯನ ಜೀವನಡು ತಾಟಿ ಬೊಟ್ಟು ನಂಚಿನ 10 ಬಿರೆಲಾಯ್ಜಿನ ಮಲ್ಲೆಜ್ಜಿಗೆ ಒರೇ ಕಷ್ಟ ಡುಪ್ಪುನಾಗ ఆయన ಜಾತಿ ತುವಂದೆ ఆయన ಧರ್ಮ ತುವಂದೆ ఆయన ಕಣ್ಣೀರು ಒಚ್ಚು ನಂಚಿನ ಒಂಜಿ ಬಿರೆಲ ಅವ್ರಿಗೆ ಖಂಡಿತವಾದ್ಲ ಹರಿಸನ್ನೇ ಅವು ಏತೋ ಜನಕ್ಕೆಲ್ಲ ಕಣ್ಣೀರು ಒಚ್ಚು ನಂಚಿನ ಒಂಜಿ ಬಿರೆಲ ಆತೇರ್ ಪನ್ಪುಲೇಕ್ ಸಾಕ್ಷಿಯಾದುಲ್ಲೇರ್ ಪನ್ಪುನೆತ್ತ ಪಾತೇರನ್ ಪನೊಂದು ಬಹುಶಃ ಹರಿಸನ್ನೇ ರಿಷಬ್ ಶೆಟ್ಟರ್ನ ವಿಷಯ ಪಾತೇರಿಯರು ಹರಿಸನ್ನೇ ಸುಮಾರು ಯುವಕರ ನಕ್ಲೆಗಿನಿ ಒಂಜಿ ಅಭಿನಂದನೆ ಮಲ್ಪುನಂಚಿನ ಕಾರ್ಯಕ್ರಮ ಮಲ್ತೇರಿ ಪ್ರತಿಭೆಲೆಯನ್ನು ಗುರುತಿಸಾದ ಆ ಪ್ರತಿಭೆಲೆಗೆ ಸನ್ಮಾನ ಮಲ್ಪುನಂಚಿನ ಕೆಲಸ ಕಾರ್ಯ ಮಲ್ತೇರಿ ರಿಷಬ್ ಶೆಟ್ರಿನ ಇನ್ನು ಇಡೀ ಲೋಕದ ಕುಲೆ ಇನಿ ಪುಗಾರೊಂದುಲ್ಲೇರಿ ರಿಷಬ್ ಶೆಟ್ರ್ ಕಾಂತಾರ ಮಲ್ತೇರಿ ರಿಷಬ್ ಶೆಟ್ರ್ ಕಾಂತಾರ ಮಲ್ತದ್ದು ಇನಿ ಬಂಟ ಸಮುದಾಯಕ್ಕೆ ಪುದರ್ ಕನಪುನಂಚಿನ ಕೆಲಸ ಕಾರ್ಯ ಮಲ್ತೇರಿ ಆಂಜ ರಿಷಬ್ ಶೆಟ್ರ್ ಆಯರೆ ಬೈದಿನಂಚಿನ ಬಂಗ ಆ ಪೊರ್ತುಡು ನಮ್ಮ ಕೈಪತ್ತು ನಂಚಿನ ಕೆಲಸ ಕಾರ್ಯ ಮಲ್ದೋಡು ರಿಷಬ್ ಶೆಟ್ರ್ ಆಪರೇಟ್ ದುಂಬು ಪ್ರಶಾಂತ್ ಶೆಟ್ಟಿ ಆದಿತ್ತೇರಿ ಆರ್ ಕಿರಾಡಿ ಪನ್ಪುನಂಚಿನ ಒಂಜಿ ಊರುಡು ಕುಂದಾಪುರುಡು ಒಂಜಿ ಎಲ್ಲಿಯ ಊರುಡು ಒಂಜಿ ಕನ್ನಡ ಮಾಧ್ಯಮ ಶಾಲೆಡ್ ಕಲ್ತದ್ದು
ಬಹುಶಃ ಏತೋ ಭಂಗ ತೂದು ಬೇತೆ ಬೇತೆ ಉದ್ಯಮಗಳನ್ನು ಮಲ್ತದ್ದು ನೀರು ಸಪ್ಲೈದ ಕೆಲಸ ಕಾರ್ಯ ಮಲ್ತೇರು, ಹೋಟೆಲ್ ನಡತದೇರು, ಹೋಟೆಲ್ ಲಾಸ್ ಆದಿತ್ತು ನಂಚಿನ ಸಂದರ್ಭ ಸುಮಾರು ಚಿತ್ರಲಿಡು ಅಸಿಸ್ಟೆಂಟ್ ಡೈರೆಕ್ಟರ್ ಆದ ಕೆಲಸ ಮಲ್ತದ್ದು ಕಡೆಕಾನಗಾರಿಗೆ ಯಶಸ್ವಿ ದಿಕ್ಕಂಡು ಎನ್ನ ಉದ್ದೇಶ ಹೆಂಚಿನ ಬಂಡ ರಿಷಬ್ ಶೆಟ್ಟಿ ನಂಚಿನ 1 ಲಕ್ಷ ಜನ ನಮ್ಮ ಬಂಟ ಸಮುದಾಯ ಅಡುಲ್ಲೇರು ಅಕ್ಲೇನು ಪ್ರತಿ ಒಡಿಯಲ್ಲ ಏರೆಗೆ ಅರ್ಹತೆ ಉಂಡ ಏರೆಡ ಪ್ರತಿಭೆ ಉಂಡ ಅಂಚಿನಕ್ಲೇನು ಗುರುತಿಸದು ಶಾಶ್ವತವಾದ ಅಂಚಿನ ಪ್ರತಿಭೆಲೆಗೆ ಪ್ರೋತ್ಸಾಹ ಕೊರ್ಪುನಂಚಿನ ಒಂಜಿ ವ್ಯಕ್ತಿನ ನಮ್ಮ ಗುರುತಿಸವನಂಚಿನ ಕೆಲಸ ಕಾರ್ಯ ಮಲ್ಪೋಡು ರಿಷಬ್ ಶೆಟ್ಟಿ ನಂಚಿನ ಲಕ್ಷಗಟ್ಟಲೆ ಜನಕ್ಕೂ ನಮ್ಮ ಬಂಟ ಸಮುದಾಯ ಅಡುಲೇರು ಅವ್ರು ರಾಜಕೀಯ ಕ್ಷೇತ್ರಡಾದಿಪ್ಪು, ಧಾರ್ಮಿಕ ಕ್ಷೇತ್ರಡಾದಿಪ್ಪು, ಕ್ರೀಡಾ ಕ್ಷೇತ್ರಡಾದಿಪ್ಪು, ಬೇತೆ ಬೇತೆ ಕ್ಷೇತ್ರ ಇಂಚಿನ ಕ್ಷೇತ್ರ ಉಪ್ಪುನಾಗ ಪ್ರತಿ ಒರಿ ವ್ಯಕ್ತಿಗೆ ಒರಿಯ ಸಾಧನೆ ಮಲ್ಪುನ ಮುಟ್ಟ ಆಗಿ ಬೆರಿಸಾಯದ ಒಂಜಿ ಬಂಟ ಡೋನರ್ನ ಗುರುತಿಸವನಂಚಿನ ಕೆಲಸ ಕಾರ್ಯ ಮಲ್ಪೋಡು ಅಪನಾಗ ಖಂಡಿತವಾದ್ಲ ನಮ್ಮ ಒಂಜಿ ಬಿ ಆರ್ ಶೆಟ್ರ್ ಹತ್ತು ಲಕ್ಷ ಬಿ ಆರ್ ಶೆಟ್ರ್ ನಮ್ಮ ಬಂಟ ಸಮುದಾಯ ಉಪ್ಪೇರು, ಒಂಜಿ ವಿನಯ ಹೆಗ್ಡೇರ್ ಹತ್ತು ಲಕ್ಷ ವಿನಯ ಹೆಗ್ಡೇರ್ ನಮ್ಮ ಬಂಟ ಸಮುದಾಯ ಉಪ್ಪೇರು, ಒಂಜಿ ರಿಷಬ್ ಶೆಟ್ಟಿ ಹತ್ತು ಲಕ್ಷ ರಿಷಬ್ ಶೆಟ್ಟಿ ಎಂಕಲ ಬಂಟ ಸಮುದಾಯ ಉಪ್ಪೇರು ಒಂದು ಎಂಕಲ ಒಂಜಿ ಹರೀಶನ್ನ ಖಂಡಿತ ಮನಸ್ಸು ಮಲ್ತೇಂಡಲ್ಲ ದಯಪಂಡ ಇನಿ ಹರೀಶನ್ನೇ ನಮ್ಮ ಯುವ ಪ್ರತಿಭೆ ಒಂಜಿ ಕ್ರಿಕೆಟರ್ಗೆ ಸನ್ಮಾನ ಮಲ್ತೇರು ಅರ್ನ ನನದ ಜೀವನಗ್ ಖಾಲಿ ಒಂಜಿ ದಿನ ಸನ್ಮಾನ ಮಲ್ಪುನತ್ ಅರ್ನ ಇಡೀ ವರ್ಷ ಅರ್ನ ಕರಿಕ್ಯುಲರ್ ಆಕ್ಟಿವಿಟಿಗೆ ಒಂಜಿ ಡೋನರ್ ನಮ್ಮ ನಾಡ್ದು ಕೊರಿಯಂದಾಂಡ ಖಂಡಿತವಾದ್ಲ ಆ ಸಾಧನೆ ಖಾಲಿ ರಾಷ್ಟ್ರ ಮಟ್ಟಗತ್ತು ಅಂತಾರಾಷ್ಟ್ರ ಮಟ್ಟಕ್ಕೆ ಮಟ್ಟು ನಂಚಿನ ಕೆಲಸ ಕಾರ್ಯ ಹಾಪುಂಡು ಇಂಚಿನ ಸುಮಾರು ಪ್ರತಿಭೆಲುಲ್ಲ ಬಹುಶಃ ಇನಿ ವಿದ್ಯಾರ್ಥಿ ವೇತನ ಕೊರೊಂದುಲ್ಲೇರು ಸುಮಾರು ಯುವಕಿಯರ್ನ ಕೊಲ್ಮೂಲುಲ್ಲೇರು ಹರೀಶಣ್ಣನ ಅವಡು ವೇದಿಕೆ ಕುಲ್ದಿನಂಚಿನ ಮಾತೆರ್ನ ಆಸೆ ಹೆಂಚಿನ ಬಂಡ ನನ್ನ ಬರ್ಪುನಂಚಿ ನಿಕ್ಲೆಗೆ ದಾಯಕ ವಿದ್ಯಾರ್ಥಿ ವೇತನ ಕೊರ್ದು ಪ್ರೋತ್ಸಾಹ ಮಲ್ಪುನ ಬಂಡ ನನ್ನ ಬರ್ಪುನಂಚಿನ ದಿನಟ್ ಎಂಕುಲ್ ಪೂರ ತೀರ್ಥ ಚಾವಡಿ ಕುಲ್ಲು ನಲೆ ಕಾವಡು ಮಿತ್ತದ ಚಾವಡಿ ಏರ್ ಕುಲ್ಲೋರ್ ಬಂಡ ಆ ಯುವಕಿಯರ್ನ ಕುಲು ಏರ್ ವಿದ್ಯಾರ್ಥಿ ವೇತನ ದೆತ್ತೊಂದು ಊರುದ ಪುದಾರಿ ನೆಡ್ಡೆ ಮಲ್ತದು ಈ ಸಮಾಜದ ಪುದಾರಿ ನೆಡ್ಡೆ ಮಲ್ತದು ಒಂಜಾಳೊಂಜಿ ದಿನ ಪೇಪರ್ DC ಆದ IAS ಆಫೀಸರ್ ಆದ ರಾಜಕಾರಣಿ ಆದ ಕ್ರಿಕೆಟರ್ ಆದ ನಿಕುಲು ಪೇಪರ್ ನಿಕಲ ಪುದರ್ ಬತ್ತಂದಾಂಡ ಏಪ ನಿಕುಲ್ ಈ ವೇದಿಕೆ ಬರ್ತದೆ ಇಂಚಿನ ಕಾರ್ಯಕ್ರಮದ ದೀಪ ಪ್ರಜ್ವಲನ ಮಲ್ತಂದಾಂಡ ಆ ಪೊರ್ತುಡು ಎಂಕ್ಲೆಗ್ ಈ ವೇದಿಕೆ ನಿಕ್ಲೆನ್ ಸನ್ಮಾನ ಮಲ್ತಿನೆಕ್ ಸಾರ್ಥಕ ಆಪುಡು ಬಂದ್ಪುರೆತ ಪಾತೆರನ್ ಪನೊಂದು ಅಂಚ ಸುಮಾರು ಯುವ ವೇದಿಕೆಲೆಗ್ ಯುವಕಿಯರ್ ನಕ್ಲೆಗ್ ಸಹಕಾರ ಕೊರ್ಪುನಂಚಿನ ಈ ವೇದಿಕೆ ಅಂಚನೆ ಇಡೀ ವೇದಿಕೆ ಅತ್ಯಂತ ಕಿರಿಯ ವಯಸ್ಸಿನ ಯುವಕ್ಕೆ ಎತ್ತಂದಾಂಡ ಅವು ಯಾನ್ ಎಂಕಲ ನಿಖಲ ಬಂಟ ಸಮುದಾಯದ ಸಹಕಾರ ಸದಾಕಾಲ ಉಪ್ಪಡ್ ಬಂದ್ಪುನೆತ ಪಾತೆರನ್ ಬರೊಂದು ಪಾತರ ಖುಷಿಯಾದಿತ್ತನ ಜೋರಾದ ತಾಟಿ ಬತ್ತು ಎಂಕ್ಲೆಗ್ಲ ಆಶೀರ್ವಾದ ಮಲ್ಪಲೆ ಬಂದ್ಪುನೆತ ಪಾತೆರ ಬಂದು ಎರಡು ಪಾತೆರ ವೀರ ಜೈ ಇನ್ ಜೈ ತುಲ್ನಾಡ್ ಸೊಲ್ಮೇಲು ಮಿಥುನಣ್ಣ ಪಿಲಿನಲಿಕೆ ನಮ್ಮ ಜಾನಪದ ಕ್ರೀಡೆಗೆ ಒಂದು ವಿಶೇಷವಾದ ನಕ್ಷತ್ರ ಮುತುವರ್ಜಿನ ನಿರಂತರವಾದ ಕೊರೊಂದುಪ್ಪನ ನಮ್ಮ ಒಂಜಿ ಪೆರ್ಮೆದ ಬಂಟೆ ಮಿಥುನ್ ರೈಕಲು ಇರ ಪಾತೆರಗ ಸೊಲ್ಮೇನ ಸಂದಾಯತ ಮಲ್ತೊಂದು ಧನ್ಯವಾದನ ಸಲ್ಲಿಕೆ ಮಲ್ತೊಂದು ನಮ್ಮೊಟ್ಟಿಗೂ ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಒಂದು ಶೈಕ್ಷಣಿಕ ಆ ಒಂಜಿ ಯೋಜನೆದ ದೊಂಡ ಐತೋರಿ ಸಂಚಾಲಕರಾದ ಕೆಲಸ ಮಲ್ತೊಂದುಪ್ಪನಾರು CA ಸದಾಶಿವ ಶೆಟ್ರ್ ಏನತೇನ ವೇದಿಕೆ ಮಾನಾದಿಗದ ಮಲ್ಲ ಭಿನ್ನರಾದುಲ್ಲೇರು ಶೈಕ್ಷಣಿಕವಾದ ನಮ್ಮ ಬಂಟ ಸಮುದಾಯದ ಪ್ರತಿಭೆಲು ದುಂಬರುಡು ಪಂಚಿತ್ತಿನ ಆಶಾ ಎತ್ತಿನಾರು CA ಸದಾಶಿವ ಶೆಟ್ರು ಒಂಜಿ ಎರಡು ಪಾತೆರಡು ಬಂದು ಕೇನೊಂದುಲೆ ಯಾಂದಲ ಭಿನ್ನತ್ತಿ ಯಾನ್ ಇಲ್ಲದ ಇದೆ ಹರೀಶನ್ನ ನಮ್ಮ ಮಾತೆರ್ಲ ಪ್ರೀತಿ ಮಲ್ಪುವ ಅವು ದ್ಯಾ ಮಲ್ಪುವ ಕೆಲ್ಲೆಗೆ ದ್ಯಾಗಿಂದ ನಮ್ಮ ಇಡೀ ಸಮಾಜನೇ ಪ್ರೀತಿ ಮಲ್ತೊಂದುಲ್ಲೇರು ಐಟ ಹತ್ರ ಅವ್ರಿಗೆ ನಮ್ಮ ಮಾತೆರ್ಲ ಕೂಡ್ದು ಪ್ರೀತಿ ಮಲ್ತೊಂದುಲ್ಲ ನನ್ನ ಬರ್ಪಿನಿಜ ದಿನೋಡು ಆ ಇಂಚನೇ ಪ್ರೀತಿಗೆ ಪಾತ್ರ ಆಡೋದು ಬಂದು ಯಾನು ಆ ದೇವಡ್ಡ ಕೇನೊಂದುಲ್ಲೆ ಯಾನ್ ಮುನ್ಪ ಬದ್ದದು ಉಂತಿನ ದಿನ ಒಂಜಿ ಪರ್ಪಸ್ ಉಂಡು ಪರ್ಪಸ್ ಅದನ್ನು ಬಂಡ ಹರೀಶನ್ನೇ ಅಲ್ಪ ಊಡು ಪೊನ್ನಗ ಅಲ್ಪ ಎಡಡ್ಡೆ ಇಂಟೆಲಿಜೆಂಟ್ ಜೋಕುಲು ಉಳ್ಳೇರು ಅಂಡ್ ಅಕಲು ದಾದಾ ಪೇರು ಬಂಡ ಪತ್ನೆ ಕಲ್ತಿ ಬಕ್ಕ ಅಕಲು ಡ್ರಾಪ್ ಮಲ್ಪೇರು ಬಂಡ ಅಕಲಿಗೆ ಆ ಎಜುಕೇಶನ್ ಒಂದು ದುಂಬುಕೊಂಡು ಫಿನಂಚಿನ ತಾಕತ್ತು ಪೂಜೆ ಬ್ಯಾಂಕ್ ದಗಲು ಲೋನ್ ಕೊರ್ಪೇರು ಎಜುಕೇಶನ್ ಲೋನು ಅಂಡ್ ಏರೇ ಕೊರ್ಪಿನಿ ಮಾತ ಪೇಪರ್ ಇತ್ತಿನ ಕಲೆಗೆ ಕೊರ್ಪಿನಿ ಪೇಪರ್ ದಾಂತಿನ ಕಲೆಗೆ ಏರ್ಲ ಲೋನ್ ಕೊರ್ಪುಜರು ಐಟಾದ್ರ ಅಕಲ್ನ ವಿದ್ಯಾಭ್ಯಾಸ ಉಂದುದು ಪೋಪುಂಡು ಮಸ್ತ್ ಜನ ಎಡೆಡ್ಡ ಬಡತನ ಇದ್ದಿನ ಎಡೆಡ್ಡ ಇಂಟೆಲಿಜೆಂಟ್ ಚಿಲ್ಡ್ರನ್ ಉಳ್ಳೇರು ಅಕಲಿನ ಅಪ್ಲಿಫ್ಟ್ ಮಲ್ಪಡೋದು ಬಂದ್ಬಿಟ್ಟು ನಾವು ಉದ್ದೇಶಡು ಹರೀಶನ್ನೇ ಮರಳಿ ಒಂದು ಮೀಟಿಂಗ್ ಮಲ್ತೇರು ಐಟೊಂದು ಯೋಜನೆಯನ್ನು ಪಾಡಿಯರು ಆ ಯೋಜನೆದ ಅದನ್ನು ಬಂಡ ನಮ್ಮ ಜೋಕುಲ ಕಲ್ಪನಾ ಜೋಕುಲೆಗೆ ಅವೇನು ಲೋನ್ದ ಲೆಕ್ಕ ಸ್ಕಾಲರ್ಶಿಪ್ ಕೊರ್ಪಿನಿ ಈ ಸ್ಕಾಲರ್ಶಿಪ್ ಕೊರ್ದು ಅವಿನ ಹಾಕಲು ಎಜುಕೇಶನ್ ಆಗ್ಬೇಕ ಪಿರ ಕೊರೋಡು ಇನಿ ಆ ಯೋಜನೆದ ಏನನ್ನ ಕನ್ವೀನರ್ ಮಲ್ತೇರು
ಒಂಜಿ ಹೊಸ ಗಾಡಿ ತಂದು ಪೆಟ್ಟಿಗೆ ಹೈಕೋರಿ ಡ್ರೈವರ್ ಬೋರ್ಡು ಯಾನ ಆ ಯೋಜನೆದ ಡ್ರೈವರ್ ಮಾತ್ರ ಅಂಚಾದ ಬರ್ಪಿಂತಿನ ಜಿನೋಟು ಎಂಕುಲು ಈ ಸರಿ ದಾಲ ಕೊರ್ರೆ ಆಪ್ಜಿದ್ದೆ ಅದನ್ನು ಬಂಡ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ನಮ್ಮ ಒಂದಿನ ಡಿಸ್ಪರ್ಸ್ ಮಾಡ್ಕೊಂಡು ಈ ಯೋಜನೆದಾದ ಸ್ಕೀಮ್ ಯಾವ್ದನ್ನು ಬಂಡ ದಿಕ್ಕಲೆಗ್ ಒಂಜಿ ಲೋನ್ ಕೊಟ್ಬಿಡು ಅವು 10th ಸ್ಟ್ಯಾಂಡರ್ಡ್ ಪಾಸ್ ಆಗ್ಬೇಕ ಹೈಯರ್ ಎಜುಕೇಶನ್ ಮಲ್ಪರೆ ಈ ಹೈಯರ್ ಎಜುಕೇಶನ್ ಮಲ್ಪರೆ ನಿಗಲೆ ಕ್ವಾಲಿಫೈ ಆಗೋದಂದ್ರೆ ಒಂಜಿ 5 ವರ್ಷ ತಗೊಂಡು 5 ವರ್ಷ ಕ್ವಾಲಿಫೈ ಆಗ್ಬೇಕ ನಿಕಲು ಆ ದೊಡ್ಡ ಕದ್ದದು ಸಂಘವು ಇರಕೋಡು ಅವು ಲೋನದ ಲೆಕ್ಕ ಮಾತ್ರ ಐಕೆ ಇಂಟ್ರೆಸ್ಟ್ ಇಜ್ಜಿ ಬಕ್ಕ ಆ ಲೋನ್ ನಿಕಲು ಕಂತು ಕೊಟ್ಟ ಪಿರಕೊಟ್ಟ ಕಂತು ಕೊಟ್ಟ ಅವು ಬೇತೆ ಜೋಕಲಿಗೆ ನಮ್ಮ ಗೊರ್ಪಿನ ಒಂಜಿ ವ್ಯವಸ್ಥೆ ಉಂಟು ಇತ್ತ ಎಂಕಲ್ ನಂಗೆ ಬೋಡ್ದಿನ ಒಂಜಿ 5 ವರ್ಷ ಸಫರಾಪ 5 ವರ್ಷಕ್ಕೂ ಎಂಚಂಡ ಮಲ್ತದ ಎಂಕುಲು ಹರೀಶಣ್ಣನ ನೇತೃತ್ವಡು ದೊಡ್ಡ ಕಲೆಕ್ಟ್ ಬಂತದ್ದು 5 ವರ್ಷದ ವ್ಯವಸ್ಥೆ ಮಲ್ಪುವ ಇತ್ತ ಇಲ್ಲಿ ಮರಡಿ ಎಂಕುಲು ಪಾತ್ರಿ ಅದು ಇತ್ತನೆ ನಮ್ಮ ಒಂಜಿ 20 ಲಕ್ಷದ ವ್ಯವಸ್ಥೆ ಆತಂಡು ಒಂದು ಬರ್ಪಿನ ಅಕಾಡೆಮಿಕ್ ಇಯರ್ ಕೊರ್ರೆ ಒಂಜಿ ವ್ಯವಸ್ಥೆ ಆಲ್ರೆಡಿ ಆತಂಡು ನೆಟ್ಟು ಕೊಡಂಜಿದಾದ ಬಂಡ ನಮ್ಮ ಜೋಕುಲು ನಮ್ಮ ಒಟ್ಟಿಗೆ ಉಪ್ಪುವ ಮಂಡ ಹಾಕಲು ಬಣ್ಸಂಗದ ಬಿತ್ತು ಮಸ್ತ್ ಮೋಕೆ ಬೋಡು ದಾಗದ ಮಂಡ ಹಾಕಲು ಐತ ಬೆನಿಫಿಟ್ ತಂದೇರು ಸೊ ದಟ್ ದೇ ವಿಲ್ ಬಿ ಗೆಟ್ ಕನೆಕ್ಟೆಡ್ ನಮ್ಮ ಸಂಘದ ಒಟ್ಟು ಕನೆಕ್ಟ್ ಆಪೇರು ಬಕ್ಕ ಹಾಕಲು ಬತ್ತದು ಪಾಕ ಜೋಕುಲು ದುಡ್ಡು ಹೆಚ್ಚು ಕೊರಲ್ಲ ಸಾಧ್ಯ ಪಿರಾಕಂತದ್ದು ಎಂಕುಲು ಬಣ್ಸಂಗೋಡು ಪ್ರಿಯ ಮುಂಬೈದ ಬಣ್ಸಂಗೋಡು 3 ಕೋಟಿ ಮುಟ್ಟ 5 ಮುಟ್ಟ ಡಿಸ್ಪರ್ಸ್ ಬಂದೇರು ಐಟ್ 28 ಲಕ್ಷ ರೂಪಾಯಿ ಆಲ್ರೆಡಿ ಪಿರ ಬೈದನು ಅವತ್ತೊಂದು ಪಾಕ ಜೋಕುಲು ಕೊಡ್ತೀನಿ ಹೆಚ್ಚು ದುಡ್ಡು ಪಾಡ್ದು ಪಿರ ಕೊಡ್ತಾರೆ ಎಂಕ್ ತೋಜಿನ ಒಂದು ಭಾರಿ ಅಡ್ಡ ಸ್ಕೀಮು ಈ ಸ್ಕೀಮು ನಮ್ಮ ಅವೇನು ಧೂಮಪಾತ ಪೋಪ ಬಕ್ಕ ನೆತ್ತ ಕೊಡೊಂದು ಜವಾಬ್ದಾರಿ ನಮ್ಮ ಕಲೆಕ್ಷನ್ ಜವಾಬ್ದಾರಿ ಏನ್ ಮಾಡ ಇದು ಡಿಸ್ಬರ್ಸ್ಮೆಂಟ್ ಇಂಚ್ ಹಾಪಿದ ಬಂಡ ಆ ಏರಿಗೆ ಮತ್ತೆ ಅಪ್ಲಿಕೇಶನ್ ಕೊರ್ರೆ ಉಂಡ ಅಕಲು ಆ ವಲಯದ ಬಣ್ಸಂಗ ಹೋದು ಅಕಲ್ಲ ಒಂಜಿ ಎಪ್ರೂವ್ ದೇತ ನೋಡು ಎಪ್ರೂವ್ ಬಂಡ ಒಂಜಿ ರೆಕಮೆಂಡೇಶನ್ ಲೆಟರ್ ಆ ರೆಕಮೆಂಡೇಶನ್ ಲೆಟರ್ ವರ್ಲ್ಡ್ ಬಣ್ಸ್ದ ಫೆಡರೇಷನ್ ಆಫೀಸ್ ಕಡಪಂಡ ನಮ್ಮ ಅವೇನು ಕೂಡ ಸ್ಕ್ರೀನಿಂಗ್ ಮತ್ತದು ಏರಿಗೆ ಅಗತ್ಯ ಉಂಡ ನೀಡ್ ಬೇಸ್ಡ್ ಅವೇನು ಡಿಸ್ಪರ್ಸ್ ಮಾಡ್ಕೊಂಡು ಅವತ್ತಂದ ಈ ಹೊಲದಕಲ್ಲ ಒಂಜಿ ರೆಸ್ಪಾನ್ಸಿಬಿಲಿಟಿ ಉಂಡು ಆ ಜೋಕುಲು ಮೂಮೆಂಟ್ ಆಪ ಎಂಚ ಮೂಮೆಂಟ್ ಆಪ ಅಕಲ್ನ ಸಕ್ಸಸ್ ಎಂಚ ಮತ್ತೆ ಸ್ಟಡಿ ಮತ್ತದು ಅಕಲು ಎಜುಕೇಶನ್ ಕಂಪ್ಲೀಟ್ ಆಗಿಬತ್ತದು ಅಕಲ್ನ ಪಿರತಾಗದ ಆ ದೊಡ್ಡ ಕಂದು ಕೂಡ ಬಣ್ಸಂಗ ವರ್ಲ್ಡ್ ಬಂಡ್ ಕೊರ್ಪಿಲಕ್ಕ ಅಕಲ್ನ ಜವಾಬ್ದಾರಿಲ ಉಂಡು ಮಂಡ ಒಂದು ರಡ್ಡು ಒಂದು ಟೈ ಅಪ್ ಅರೇಂಜ್ಮೆಂಟ್ ಮಂಡ ವರ್ಲ್ಡ್ ಬಂಡ್ ಪ್ಲಸ್ ರೀಜನಲ್ ಬಂಡ್ಸ್ ಒಂದು ಅಕಲೆಗಳ ಒಂಜಿ ಎಡ್ಡ ಆಪರ್ಚುನಿಟಿ ಅವತ್ತಂದ ಓ ಬಣ್ಸಂಗ ಓಡ್ ರಿಚ್ ಉಂಡ ಅಕಲು ಅಂತ ಕಲೆಕ್ಷನ್ ಮತ್ತದ ಈ ಕಂಟ್ರಿಬ್ಯೂಷನ್ ಈ ಫಂಡ್ ಕೊರಲಿ ಫಂಡ್ ಬಕ್ಕ ನಮ್ಮ ಜೋಗ ಒಂಜಿ ಕಲ್ತದ್ದು ನಮ್ಮ ರಡ್ಡು ಮಲಮಲ್ಲ ಡೋನರ್ ಉಳ್ಳೇರು ಹರೀಶನ್ನೇ ಪಂಡೇರು ಒಂಜಿ ಕನನ್ಯ ಸದಸ್ಯವನ್ನೇ ಬಕ್ಕ ಒಂಜಿ ಆರ್ಗಾನಿಕ್ ಪ್ಲಾಸ್ಟಿಕ್ಸ್ ಇಂಡಸ್ಟ್ರೀಸ್ ಅಕಲು ನಂಗೆ ಮಸ್ತ್ ಸಹಾಯ ಮಾಡ್ತಾರೆ ನಮ್ಮ ಜೋಕುಲು ಕಲ್ತಿ ಬಕ್ಕ ಒಂಜಿ 2-3 ಜೋಕುಲು ಅಂಚೆನೆ ಆಯ್ಕೊಂಡ 5 ಬಕ್ಕ ನಂಗೆ ದಾದಬೋದು ಅಕಲ್ ಕೊಡ್ತಿನ ಮನಸ್ಸು ಅಕಲೆಲ್ಲ ಬತ್ತಿರಂದ ನಮ್ಮ ಸಂಸ್ಥೆಗೆ ದಾಲ ಕಮ್ಮಿ ಆಪುಜಿ ಮಂಡ ಜೋಕುಲೆ ಕಲ್ಪನೆಗೆ ಬೋಡುತ್ತಿನ ವ್ಯವಸ್ಥೆ ಆಪುನು ಬಂದು ಹೆಚ್ಚಿ ಪಾತ್ರೆಜಿ ಇಂದು ಬಕ್ಕ ಹರೀಶನ್ನ ಮಸ್ತ್ ಧನ್ಯವಾದ ಕೊಡ್ಪ ಅವತ್ತಂದ ಏನನ್ನು ಈ ಯೋಜನೆದ ಕನ್ವೀನರ್ ಮಲ್ತಿನಾಗ ಅರೆಗಲ ಏನು ಅರೆಗಲ ಆರ್ನ ಟೀಮ್ಗಳು ಏನೋ ಧನ್ಯವಾದ ಮತ್ತೊಂದು ನಿಗಲೆ ಮಾತ್ರೆಗಳನ್ನು ಎನ್ನ ಧನ್ಯವಾದ ಕೊಡು ಎಲ್ಲ 2 ಪಾತ್ರೆಯನ್ನು ಮುಗಿಪು ಥ್ಯಾಂಕ್ ಯು. ನನ್ನ ದುಂಬುಗು ನಮ್ಮ ಸಭಾ ಕಾರ್ಯಕ್ರಮದ ಗುರುಕಾರ್ಮದ ಪಾತ್ಯಾರ ನಮ್ಮ ಕಾರ್ಯಕ್ರಮದ ಗುರುಕಾರ್ಲು ಐಕಳ ಹರೀಶ್ ಅಣ್ಣೆ ಅಂಡಾರೆ ಇಕಡ ಸ್ವಾಗತ ಭಾಷಣ ಮಂತ್ರಿನ ಹತ್ರ ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಉಪಾಧ್ಯಕ್ಷರಾದಪ್ಪನ ಕರ್ನೆರೆ ವಿಶ್ವನಾಥ್ ಶೆಟ್ರ್ ಐಕಳ ಹರೀಶ್ ಅಣ್ಣನ ಮಾತ ಒಂಜಿ ಸೇವಾ ಯೋಜನೆದಾದ ಉಂಡು ಐಟ ಮಾತೆಟ್ಲ ಸಕ್ರಿಯವಾದ ಒಂಜಿ ಪರಮಾಪ್ತರಾದ ಜೊತೆ ಆದಪ್ಪನಾರು ಕರ್ನೆರೆ ವಿಶ್ವನಾಥ್ ಶೆಟ್ರ್ ನನ್ನ ದುಂಬುಗು ಈ ಕಾರ್ಯಕ್ರಮದ ಗುರುಕಾರ್ಮದ ನೆರಟ ನನ್ನ ಪಾತ್ಯರನ ಸೇರಿದಿನ ಮಾತಿನ ತುಂಬದಕ್ಕೆ ದೀವೋಡು ಪಂದಿರಡ ವಿನಂತಿ ಮಾಡ್ತಂದಲ್ಲ ಕರೀನ ಒಂಜಿ 3 ವರ್ಷ ತುಂಬ ಐಕಳ ಹರೀಶ್ ಶೆಟ್ರ್ ನೆತ್ತ ಅಧ್ಯಕ್ಷತೆಗೆ ತೊಂಡೆ ಜಾಗತಿಕ ಬಣ್ ಸಂಘದ ಈ ಜಾಗತಿಕ ಬಣ್ ಸಂಘ ಉಂಡು ಬಂದಲ ಜನಗಳಿಗೆ ಗೊತ್ತುತ್ತುಜಿ ಆ ಪುರ್ತುಡು ಈ ಜಾಗತಿಕ ಬಣ್ ಸಂಘವು ಪರ್ಮನೆಂಟ್ ಆಯ್ನ ₹1 ಇನ್ಕಮ್ ಉಜ್ಜಿ ಒಂಜಿ ಆಫೀಸ್ ಒಂಜಿ ಜಾಗ ದಾಲಜ್ಜಿ ಖಾಲಿ ಜಾಗತಿಕ ಬಣ್ ಸಂಘ ಪುದರ್ ಮಾತ್ರ ಒಂಜಿತ್ತು ರಿಜಿಸ್ಟರ್ಡ್ ಫರ್ಮು ಕೆಲವು ಅಧ್ಯಕ್ಷರ ಅಕಲ ಟೈಮ್ಡು ಅಕಲಿಗೆ ಆಯ್ನದ್ದು ಬೇಲೆಪುರ ಮಲ್ದೇರು ಹರೀಶ್ ಶೆಟ್ರ್ ಅಧ್ಯಕ್ಷತೆ ಗೆತೋನಿ ಬೊಕ್ಕ ಅದು ಎಂಚ ಗೆತ್ತೊಂದರೆ ನಿಂಗೆ ಗೊತ್ತುಜಿ ಅಂಡ ಗೆತೋನಿ ಬೊಕ್ಕ ಅನ್ನೋ ಒಂಜಿ ಆಲೋಚನೆ ಕೊಡು ಒಂದೇನು ಇಂಜನೆ ಮಲ್ಪಡು ಬಂದದು ವೆರಿ ಫಸ್ಟ್ ಸಾರ್ ಒಂಜಿ ನೂದು ಇಲ್ಲಿ ಮಲ್ಪುಗ ಪಂಪಿನ ಒಂಜಿ ಅನೌನ್ಸ್ ಮಲ್ತೇರು ಬೊಕ್ಕೇನು ಪಂಪೇರು ಈ ನೂದಿಲ್ಲಿ ಎಂಚ ಮಲ್ಪುನು ಒಂದು ಅಂಡ ಇನಿ 250 ಇಲ್ಲಿ ಈ ಸಮಾಜಗೂ ಕೊರ್ದು ಹ್ಯಾಂಡ್ ಓವರ್ ಮಲ್ತ ಅದನ್ನ ಇಟ್ಟು ಬಾರಿ ಶೋಕ್ ಮಲ್ತು ಅಗಲು ಸುಖಮಯವಾದ ಉಳ್ಳೇದು ಏತೋ ಇಲ್ಲು ಪೂರ್ಣ ಮಲಮಲ್ಲ ಗುತ್ತುದ ಇಲ್ಲುಲ್ಲ ಇಟ್ಟು ಬರೀ ಪುರ ಮೂರ್ದು ಬರೀ ಬರಿದ ಪುರ ಕೆಲವು ಇಲ್ಲು ಪುರಲ್ಲ ಕೆಲವು ಪುರ ಸೋರಿನ ಅಂತಿಲ್ಲ
ಇನಿ 15 ಕೋಟಿ ರೂಪಾಯಿ ಬೊಂಬಾಡಿಗೆ ಅಂತದ್ದು ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗೆ, ಶಿವಮೊಗ್ಗ, ಚಿಕ್ಕಮಗಳೂರದಲ್ಲ ಕೆಲವರು ಫಲಾನುಭವಿಗಳು ಈಡೆ ಬರ್ಬೇಕು. ಸಾವಿರಾರು ವಿದ್ಯಾರ್ಥಿಗಳಿಗೆ ಪುರ ಎದೋ ಜನಕ್ಕೆ ವಿದ್ಯಾಭ್ಯಾಸ ಕೊರಿಪಿನ ವ್ಯವಸ್ಥೆ ಎಲ್ಲ ಆಗ್ತದೆ. ಹಾಸ್ಪಿಟಲ್ ಎಮರ್ಜೆನ್ಸಿ ಎರಡರ ಕೇಂದ್ರ ಸಾಧ್ಯ ಅದಾಗ ಪಾರ್ಬತ್ತದ ಅನಗ ಮೂಲ ಆಫೀಸಡಿ ಬತ್ತನೆ ಎಮರ್ಜೆನ್ಸಿ ಇಲ್ಲ ಸಹಾಯ ಮಲ್ದಿನ ಎದೋ ಕೇಸು ನಂಚಿನ ಪುರ ಬಾಲೆನ್ 11 ಪುಂಜು ಬಾಲೆನ್ 11 ಹಾಸ್ಪಿಟಲ್ ದೊಡ್ಡಗಟ್ಟೆ ಬಂದು ಬಾಲೆನ್ 11 ಸೀದಾ ಆಫೀಸ್ ಬರ್ತದೆ. ಅದಾಗ ಚಕ್ಕೋದು ಆ ಬಾಲೆ ಮಾತ್ರ ಬದುಕಿದ್ದಿ ಅಂಡ ಇಮಿಡಿಯೇಟ್ ಒಂಜಿ ಅವೇನು ಐಸಿಯು ಪಾಡ್ದು ಬದುಕವನ್ನು ಪ್ರಯತ್ನ ನಮ್ಮ ಮಲ್ಲ ಒಂಜಿ ಪುಂಡು ಬಾಲೆಗೆ ಎಜುಕೇಷನ್ಗೆ ವ್ಯವಸ್ಥೆ ಎತ್ತಜಿ ಅಲ್ಲಿ ಎಜುಕೇಷನ್ ಮಲ್ಪಾದು SLC ಇಡ್ಬೇಕು, PUC ಮಲ್ಪಾದು ಅಲ್ಲಿ PUC ಪಾಸ್ ಅಂದಾಗ ಅಲ್ಲಿ ಆಜು ಮಾರ್ಕೆ ತಂದಲು ಇನಿ ನಿಟ್ಟೆ ಕಾಲೇಜಲ್ಲಿ ಅಲ್ಲಿ ಇಂಜಿನಿಯರಿಂಗ್ ಮಲ್ತಂದಲು ಅಲ್ಲ ಕೋಡತ್ ಮಾಡಿ ರಿಸಲ್ಟ್ ಬರ್ತಂದು ಗ್ರೇಡ್ ಕೊರ್ಪೇರು 18 ಪೂರ ಸಬ್ಜೆಕ್ಟ್ಲ 18 ಯಾನುದೇನು ದಯಪಟ್ಟು ಕೆಲವು ಇಲ್ಲಾಡು ಉಡುಪಿ ಪುರ ಪೋಂಡ, ಕುಂದಾಪುರ ಸೈಡ್ ಪುರ ಪೋಂಡ ಹೆಚ್ಚಿನ ಸಾಧ್ಯತೆ ಎಂಗುಲ್ಪುರ ವಿಟ್ಲಾಪುರ ಪೋನಾಗ ಖಾಲಿ 4 ಸೀಮೆಗೂಲು ಪಾಡ್ದು ಪ್ಲಾಸ್ಟಿಕ್ದ ಮಿತ್ತು ಪಾಡ್ದು ಅಂಚಿನ ಇಲ್ಲಾಡು ನಗುಲ್ಲ ಉಳ್ಳೇರು ಅಂಚಿನ ಒಂಜಿ ಬೇಲೆ ಇಡೀ ವಿಶ್ವದ ಮನೆ ಮಾತಾಡ್ತಾನೆ ಅಂಡ ಒಂದು ಕೆಲಸ ಇಡೀ ಉತ್ತರ ಬಲ್ಲಿ ಪಂಪಿನ ಒಂಜಿ ನಿಟ್ಟಿಡು ಹರಿಶೆಟ್ರು ನಮ್ಮ ದಾನಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ರು ಆನಂದನ ಅಗಳ ಪತ್ತದ್ದು ಸದಾಶಿವಣ್ಣಗೆ ಮನೆಗೆ ಒಂಜಿ ಎರಡು ಜಾಗ ತೋಯ್ಪೋಯ ಮುಲ್ಕಿಡಿ ಐಟು ಒಂಜಿ ಜಾಗನ 25 ಸೆನ್ಸನ್ ಹೈವೇ ಟಚ್ ಜಾಗನ ಗೆತ್ತೊಂದಿಗಳು ನೆತ್ತ ಪೂರ ದೊಡ್ಡ ಯಾನ್ ಕೊರ್ಪಂದ್ ಪಂಡೇರು ಐಟು ಒಂಜಿ ಪರ್ಮನೆಂಟ್ ಈ ಒಂಜಿ ಕೆಲಸ ಉತ್ತರ ಬಲ್ಲಿ ನಿರಂತರವಾದ ನಡಪಡು ನಮ್ಮ ಉಲ್ಲನ 5 ಜನ ಬೇತ ವಿಷಯ ಅಂಡ ಈ ಕೆಲಸ ಸಮಾಜಕ್ಕೂ ಪ್ರಯೋಜನ ಆಪಿನ ಕೆಲಸ ನಿರಂತರವಾದ ಉಂತೋಡು ಐಕೊಂಜಿ ಪರ್ಮನೆಂಟ್ ಇನ್ಕಮ್ ಬೋರ್ಡ್ ಪಂಡ ಸೊಸಡು ಜಾಗ ಗೆತ್ತೊಂದು ಐಟು ಒಂಜಿ ಒಂಜಿ ಕಮರ್ಷಿಯಲ್ ದಾದಾಂಡ್ಲ ಒಂಜಿ ಇನ್ಕಮ್ ಬರ್ಪಿನಂಚಿನ ವರ್ಷ ಒಂಜಿ 5 ಲಕ್ಷ 1 ಕೋಟಿ ಬರ್ಪಿನಂಚಿನ ಒಂಜಿ ವ್ಯವಸ್ಥೆ ಮಲ್ತೊಂದು ಈ ಒಂಜಿ ಸಮಾಜದ ಕೆಲಸ ನಿರಂತರವಾದ ಸಾಗೋಡು ಪಂಪಿನ ಒಂಜಿ ಮಲ್ಲ ಕೆಲಸ ಎಲ್ಲ ಆ ಒಂದುಂಡು ಏನು ಹೆಚ್ಚಿಗೆ ಪಾತ್ರ ಪೋಪುಜಿ ಆಲ್ರೆಡಿ ಲೇಟ್ ಆಗ್ತದೆ ಇತ್ತ ನಿಂತಿನ ಮುಲ್ಲೇರು ಬೇಲೆ ಮಲ್ತೊಂದುಲ್ಲೇರು ಆಲ್ರೆಡಿ ಜಾಗ ಬರೋ ಫಿಲ್ ಆಗ್ತದೆ ನೀವು ಫೋನ್ ಹತ್ತುವಲ್ಲಿ ಮುಲ್ಕಿ ಮುಟ್ಟ ಅನಾಗ ಲೆಫ್ಟ್ ಸೈಡ್ ಉಂಡು ಮುಲ್ಕಿ ಒಂಜಿ ಅರ್ಧ ಕಿಲೋಮೀಟರ್ ಒಂದು 1/4 ಕಿಲೋಮೀಟರ್ ಈಗಾರ ಲೆಫ್ಟ್ ಸೈಡ್ ಐತ ಫಿಲ್ಲಿಂಗ್ ಅಂತ ಆಗಿದ ಜಾಗ ಉಂಡು ಆಗಿದ ಕಂಪೌಂಡ್ ಅದು ಕಂಪೌಂಡ್ ಎಲ್ಲ ಮಲ್ತದೆ ರತ್ನಗರೆಂಡೆ ಉಳ್ಳೇರು ಅದು ಪಂಡಿತ ಭರವಸೆ ಕೊರಿಯರ್ ನಂಗೆ ಅಂಚಿನ ಬೇತಲಪುರ ನಮ್ಮ ರಾಜಕೀಯ ಹಿಡಿತನಗುಲು ನಮ್ಮ ನೇತಾರನಗುಲು ದಾನಿಲಪುರ ಭರವಸೆ ಗೊತ್ತಿರೋ ಬಾರಿ ಶೋಕದ ಒಂಜಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಲ್ಪನ ಪುರ ಪ್ಲಾನ್ ಉಂಡು ಯಾನು ವಿಷಯ ಒಬ್ಬತ್ತು ನಮ್ಮ ದೊಡ್ಡ ಕೇರ್ನ ಬಾರಿ ಮಲ್ಲ ವಿಷಯ ಕಾಣಲಗದ ಹರಿಶೆಟ್ರು ಫೋನ್ ಮಲ್ಪುನಿಯರಿಗೆ ದೊಡ್ಡ ಕೇರ್ನಗಲಿ ಅಕುಲು ಇನಿ ಬಡ್ಡ ಒಂದು ನೆಗೆಟಿವ್ ಆಚಾರ ಎಡಲ್ಲ ಕೂಡ ಮನದಾನಿಗೆ ಕೂಡ ಫೋನ್ ಮಲ್ಪೇರ ಆಗಲ್ಲ ಮೂಡ್ತುದು ಕೂಡ ಕೇಳ್ಬೇರು ಒದ್ದದಲ್ಲ ಹೆಲ್ಪ್ ಮಲ್ಪಲೆ ಅವಳು ದೊಡ್ಡಜಿ ಪ್ರತಿ ತಿಂಗಳು ನಮ್ಮ 25 ಲಕ್ಷ 30 ಲಕ್ಷ ರೂಪಾಯಿ ಈ ಕೊಂಚ ಕಾರ್ಯಕ್ರಮಕ್ಕೆ ನಮ್ಮ ಡಿಸ್ಟ್ರಿಬ್ಯೂಷನ್ ಮಲ್ಪುವ 22-30 ಲಕ್ಷ ರೂಪಾಯಿ ತಿಂಗಳು ಒಲ್ತು ಅನ್ಪಿನಿ ₹1 ಒಂದು ದಾನಿಲ್ದ ಕೈಕಾರ ಪದ್ಧತಿ ಕನ್ನಡು ದೊಡ್ಡ ಕೇರ್ನಾಥ್ ಮಲ್ಲ ಒಂದು ಎಂಬೆನ್ಸಿಂಗ್ ಕೆಲಸ ಓಲ್ಲಜ್ಜಿ ಕೊರ್ಪಿನಗುಲು 8 ಜನಗಳು ಅಂಡ ಬಂದ್ಪೇರು 8 ಬೇಲೆ ಮಲ್ತೊಂದಲ್ಲಾರು ಕೊರ್ಪೇರು ಸುರುಟು ಸ್ಟಾರ್ಟ್ ಮಾಡ್ಕೊಂಡಾಗ ನಮ್ಮ ಇಂಚಿನ ಬೇಲೆ ಮಲ್ಪೋದು ಗೊತ್ತಿತ್ತು ಅಂಡ ಇತ್ತ ಮಸ್ತ್ ದಾನಿಲ್ಪುರ ರೆಡಿ ಆಗ್ತೇವೆ 8 ಬೇಲೆ ಒಂದುಂಡು ಪ್ರತಿ ಒಂಜಿ ವಿಷಯಗಳಿಗೆ ಗೊತ್ತುಂಡು ಏರಿಗೆ ಪೋಪುಂಡು ಎಂಕುಲ್ ಕನ್ಪಿನ ಪ್ರತಿ ಒಂಜಿ ರೂಪಾಯಿನ ಎಂಕುಲ್ ಫಲಾನುಭವಿಗಳಿಗೆ ಕರೆಕ್ಟ್ ಆದ ಮುಟ್ಟವ ₹1 ಲಂಚ ಜಾಬುಜಿ ಒಂಜಿ ಇಲ್ಲು ಒಂಜಿ ಅಪ್ಲಿಕೇಶನ್ ಕೊರಿಯಡ ಆ ಇಲ್ಲ ನಿಮ್ಗೆ ಸರ್ವೆ ಮಲ್ಪರಪ್ಪ ಇನ್ನು 25 ಇಲ್ಲ ಅಂತಂದ ಆ ಇಲ್ಲದ ಅಪ್ಲಿಕೇಶನ್ ಬಚ್ಚಿಬಿಟ್ಟ ಆ ಇಲ್ಲ ಅನ್ಬೋದು ಸರ್ವೆ ಮಲ್ದ ಕೆಸರ್ಗಲ್ಲು ಬಾಡ್ನ ಪೋತ ಇಲ್ಲಿ ಓಕೆಯಲ್ಲಿ ಪೋತ ಅಂಜ ನೆಂಗುಲ್ ಏತ್ ಸರಿ ಪೋಡು ಬೈಂದೋಡು ಪತ್ತಿನ ಬಿಟ್ಲ ಇಂಜುಡುಪುರ ಈತ ಮಲ್ಲ ಏರೋಡು ಇಂಜೆ ಕಾರಣದಲ್ಪ ಕುದುರೆ ಮುಖದಡಿ ಮುಟ ಪೋತ ಅಂಚಿನ ಪುರ ಬೇಲೆ ಎಂಗುಲ್ ಮಲ್ತೊಂದಿಲ್ಲ ಯಾನ್ ಬಂದ್ಬಿನಿ ಇನಿ ಕೊನೆ ₹1 ಈ ಸಮಾಜಕ್ಕೂ ಪ್ರಯೋಜನವಾಡು ವಿದ್ಯಾಭ್ಯಾಸಕ್ಕೆ ತನ್ನ ಜೋಗುಲು ಖಂಡಿತ ಮಿತ್ರನ್ನೇ ಬಂಡರು ನಿಗುಲು IAS ಅವಾರ್ಡು IPS ಅವಾರ್ಡು ಮಲ್ಲ ಜನಕುಲ ಅವಾರ್ಡು ಬಂದು ಅಂಚವಿನ ಎಂಗಲಿಗೆ ಆಯ್ತಾ ರಿಸಲ್ಟ್ ದಿಕ್ಕೋಡು ಇದು ಇನಿಯರ್ಲ ಒಂಜಿ ಪೊಣ್ಣ ಮದ್ನಾಗೆ ದೊಡ್ಡಿಗೆ ತೊಂಡೊಂಡ ಅಲ್ಲಿ ಮದ್ನಾದಿನ ತುಲು ತೂಪನ ಮಾಡಿ ಡೈವೋರ್ಸ್ ಹೋಗುದು ಬರೋ ದಿನಾಲಕ್ಕೇನುವ ಆದ ಬಲ್ಲಿ ಅಕುಲು ಇಡೀ ಜೀವಮಾನ ಕಡನೆ ಪುಟ್ಟಿದ್ದು ಜೊತೆಯಾದ ಬಾಳಿದ ಅಕುಲು ಸುಖ ಸಂಸಾರ ಅನ್ನಪೋಡು ಅದಾಗ ನಮ್ಮ ಈ ದೊಡ್ಡ ಕೊರ್ಲಿಕ್ಕೆ ಒಂಜಿ ಖಂಡಿತ ಒಂಜಿ ಪುಣ್ಯ ಪೋಡು ಇನಿ ಹೆಲ್ತ್ ಸಂಬಂಧ ಅಕುಲು ಆರೋಗ್ಯ ಕೊರಡು ಮಾತರಿಗಿಲ್ಲ ಈ ಸಮಾಜಕ್ಕೂ ಶುಭವಾಡು ಬಂದು ಹಾರೈಸ ಒಂದು ಇತನ ನಮ್ಮತ್ತೆ ಬಿಲ್ಡಿಂಗ್ ಮಲ್ಪರೆಂಡು ನಮ್ಮ ಪೇಪರ್ ವರ್ಕ್ ಪೂರ ಮಸ್ತ್ ಬಾಕಿ ಉಂಡು ಅಂಚಾದ ನಮ್ಮ ಒಂಜಿ ಈ ಸಂಸ್ಥೆಗೆ ಕುಡೊಂಜಿ ಸಪೋರ್ಟಿಂಗ್ ಈ ಬೇಲೆಪುರ ಮಲ್ಪರೆ ನಮ್ಮ ನೆತ್ತ ತುಂಬುದಾರು ಕೋಶಾಧಿಕಾರಿ ಆದಿತ್ತಾರೆ ಗೊಲ್ಲಾಡಿ ಬಾಲಕೃಷ್ಣ ರೇಗುಲು ಅರೆ ನಮ್ಮ ಈ ಒಂಜಿ ಪೇಪರ್ ವರ್ಕಿಗೆ ಐಕಿನಕ್ಕೆ ತೂವರ ಮೇಲ್ವಿಚಾರಣೆ ಮಲ್ಪರೆ ಒಂಜಿ ಅರೆ ನಮ್ಮ ಒಂಜಿ ಅರೆ ಒಂಜಿ ಪವರ್ ಕೊರೊಂದಿಲ್ಲ ಆರ ವೇದಿಕೆ ಬರ್ತದೆ ಅಧ್ಯಕ್ಷರ ಒಂಜಿ ಪೂಗುಚ್ಚಕ್ಕೆ ತಂದು ಅದೊಂದು ಅಧಿಕಾರವನ್ನು ಸ್ವೀಕಾರ ಮಲ್ಪಡು ಬಂದಿ ಅಂತ ಏನೊಂದಿಲ್ಲ ಈಗ ಪ್ರತಿ ಒಂಜಿ ಎಟ್ಲ ವಿಚಾರಲೇರು ಏನೇನು ಅಪ್ರೋಚ್ ಹೊಡ್ಡಲ್ಲ ಅರೇನೆ ಇದು ಒಂಜಿ CM ನಡೆ ಪಾತ್ರ ಬಂಡಲ್ಲ ಪಾತ್ರ ಬರ್ಕೊಂಡು ಒಂಜಿ ಕೆಪಾಸಿಟಿ ಇತ್ತ ಜನ ಅದು ಅರಿಗೆ ಅರಿ ಸಂಸ್ಥೆ ಲಾಯ್ಕ್ ಮತ್ತು ಬೇಲೆ ಮಲ್ಪಡೆ ಬಂದು ನಮ್ಮ ಶುಭ ಹಾರೈಕೆ ಮಲ್ಪಡೆ ಅರಿಗೊಂಜಿ ಲಾಯ್ಕಿದ ಕ್ಲಾಪ್ ಮಾಡ್ರು ಮಾತಿರಲ್ಲ
ಅಂಚನೆ ನಮ್ಮೊಟ್ಟಿಗೆ ಸಾಧಕೇರ್ನ ಅವನ ಸನ್ಮಾನದ ಕಾರ್ಯಕ್ರಮ ಬಾರಿ ಪೊರ್ಲು ನಡಪಾದಕೋರ್ ನನ್ನ ಜೊತೆನ ಈ ಜಿಲ್ಲೆದ ಪುಗಾರ್ತದ ಕಾರ್ಯಕ್ರಮ ನಿರೂಪಕಿ ಪ್ರಿಯಾ ಹರೀಶ್ ಅರಗಂಜಿ ವೇದಿಕೆಡು ಗೌರವಾರ್ಪಣೆ ಸಲ್ಲಿಕೆ ಮನ್ಕೊಡು ಪಣದ ಐಕಡ ಹರೀಶ್ ಅನ್ನಡ ವಿನಂತಿ ಮಲ್ತಂದಲ್ಲ ಪ್ರಿಯಾ ಹರೀಶ್ ವೇದಿಕೆ ಬರಡು ಪಂದಿರಡ ವಿನಂತಿ ಮಲ್ತಂದಲ್ಲ ಪ್ರಿಯಾ ಹರೀಶ್ ಬರೀ ಪೊರ್ಲಗಂಟದ ಸ್ವರ ಮಾಧುರ್ಯದ ವೃತ್ತಿ ಕಾರ್ಯಕ್ರಮ ನಿರೂಪಕಿ ನಮ್ಮ ಕುಡ್ಲ ವಾಹಿನಿಡ ದುಪ್ಪು ಅತ್ತನಾಂಡ ನಮ್ಮ ಉಭಯ ಜಿಲ್ಲೆಡ ನಿರಂತರವಾದ ಕಾರ್ಯಕ್ರಮನ ಕೊರೊಂದುಪ್ಪುನಾರೆ 98% ಅಂಕ ಸೆಕೆಂಡ್ PUC ಅಂಚನೆ ವೇದಿಕೆಗೆ ಸ್ವಾಗತ ಮಾಡ್ತಂದುಲ್ಲೆ ದಕ್ಷ ಡಾಕ್ಟರ್ ಆಫ್ ಜಗದೀಶ್ ಶೆಟ್ಟಿ SLC 98.56 ಅಂಕ ಪಡೆತಿನಾರು ಶೆಟ್ಟಿ ಅನಿಕೇತ್ ನಿಶಿ ಸನ್ ಆಫ್ ನಿಶಿಕಾಂತ್ ಶೆಟ್ಟಿ ಕುಂಟಾಡಿ ಕಾರ್ಕಳ 99.5% SLC ಸಂಜನಾ ವಿ ಶೆಟ್ಟಿ ರಿತಿಕಾ ಡಾಕ್ಟರ್ ಆಫ್ ಶಂಕರ್ ಶೆಟ್ಟಿ ಸಂಜನಾ ವಿ ಶೆಟ್ಟಿ ಡಾಕ್ಟರ್ ಆಫ್ ವಿಜಯ್ ಶೆಟ್ಟಿ ವೇದಿಕೆ ಬರಬೇಕು. ನಿಕೇತನ್ ಸನ್ ಆಫ್ ಮನೀಷಾ ಶೆಟ್ಟಿ ಬ್ರಹ್ಮಾವರ SLCಯಲ್ಲಿ 98% ಅಂಕ ಗಳಿಸಿರುತ್ತಾರೆ. ಪೂರ್ವಿಕಾ ಪಿ ಶೆಟ್ಟಿ ಡಾಕ್ಟರ್ ಆಫ್ ವಿಕ್ರಮ್ ಶೆಟ್ಟಿ ಉಡುಪಿ SLCಯಲ್ಲಿ 98% ಅಂಕ. ಹರ್ಷಿತಾ ರೈ ಡಾಕ್ಟರ್ ಆಫ್ ಪ್ರಸನ್ನ ಕುಮಾರ್ ಆರ್ಯಾಪು ಪುತ್ತೂರು 99.52. ಶ್ರೇಯ ಎನ್ ಶೆಟ್ಟಿ ನಿತ್ಯಾನಂದ ಕಾಸರಗೋಡು ಡಾಕ್ಟರ್ ಆಫ್ ನಿತ್ಯಾನಂದ ಕಾಸರಗೋಡು 99% ಅಂಕ. ತನುಶ್ರೀ ಪಿ ಶೆಟ್ಟಿ SLCಯಲ್ಲಿ 98%. ತನುಶ್ರೀ ಪಿ ಶೆಟ್ಟಿ ಡಾಕ್ಟರ್ ಆಫ್ ಪ್ರಕಾಶ್ ಎಸ್ ಶೆಟ್ಟಿ ಕೆಂಜಾರ್ ಕೂಳೂರು ಕಾಸರಗೋಡು SLCಯಲ್ಲಿ A+ ಗ್ರೇಡ್. ಕೃಷಾ ಡಾಕ್ಟರ್ ಆಫ್ ಸಂಜೀವ ಕಾಸರಗೋಡು ಕೇರಳ SLCಯಲ್ಲಿ A+ ಗ್ರೇಡ್. ವೈಷ್ಣವಿ ಜೋಗಿ ಡಾಕ್ಟರ್ ಆಫ್ ಭಾಸ್ಕರ್ ಜೋಗಿ ಕಡಬ ಪುತ್ತೂರು 98% ಅಂಕವನ್ನು ಪಡೆದಿರ್ತಾರೆ. ಡಾಕ್ಟರ್ ಆಫ್ ನಿತ್ಯಾನಂದ ಕಾಸರಗೋಡು ತನುಶ್ರೀ ಪಿ ಶೆಟ್ಟಿ ಡಾಕ್ಟರ್ ಜೊತೆ ಕಾರ್ಯದರ್ಶಿಲ ದುಪ್ಪನ ಪ್ರವೀಣ್ ಭೋಜ ಶೆಟ್ರ್ ಒಂಜಿ ರಡ್ಡು ಪಾತೆರಡು ಬಂದೆರಡ ವಿನಂತಿ ಮಾಡ್ತಂದಲ್ಲ ಪೂರ ಬಂಟ ಬಾಂಧವರಿಗೆ ಅಂಚನೆ ಮೇಲೆ ಸೇಜಿತ್ತಿನ ಪೂರ ಅತಿಥಿಗಳು ಐಕ ಹರೀಶ್ ಶೆಟ್ರು ಕೂಡ್ದು 14 ಜನವರಿ 2018 ಇಡೀ ನಮ್ಮ ಬಂಟ ಸಮಾಜಕ್ಕೆ ಒಂಜಿ ಎಡ್ಡ ದಿನ ಆನಿ ವರ್ಲ್ಡ್ ಬಂಟ್ ಪಂಪಿನ ಫೆಡರೇಷನ್ ದ ಸಾಹಸ ಪುರುಷ ಸಿಂಹ ಒಂತೆ ಜೈದಿತ್ತಲ ಐಕಲ ಹರೀಶಿನ ವೇಷ ಪಾಡ್ದು ಡೆತ್ ಲಕದು ಉಂಟುದು ಆಗಿ ತಿಂಗೊಳ್ಡೆ ಉಡುಪಿಡು 25,000 ಜನತ ವಿಶ್ವ ಬಂಟರ ಸಮ್ಮಿಲನ ಮಲ್ತದು ಗರ್ಜನೆ ಮಲ್ಪರ ಶುರುವಾತಿನ ಆ ಐಕಲ ಹರೀಶ್ ಶೆಟ್ರು ಆ ಐಕಲ ಹರೀಶ್ ಶೆಟ್ಟಿನ ಪೊರ್ಲುದ ತೆಲಿಕೆಗೆ ಬೊಕ್ಕ ಕುರ್ಮಿಲ್ ಗುತ್ತದ ಕುರ್ಮಿಲ್ ತರದ ಪೊರ್ಲುಗು ಜನಕುಲು ಮರಳದು ಮಾತ ನಮ್ಮ ಬೊಂಬಾಯಿದ ಜನಕುಲು ಪೂರ ಡೊನೇಷನ್ ಕೊರ ಶುರು ಮಲ್ತೇರು ಇತ್ತ ಮಿಥುನ್ ಶೆಟ್ರು ಬಂಡೇರು ಜೋಕುಲು ಉಂದೆನ್ ತೂವಡು ನನ್ನ ಅಗಲು ಬತ್ತ ಮಿತ್ತುಕುಲು ಯಾನ ಐಟು ಒರಿ ಸ್ಯಾಂಪಲ್ ಮಿಥುನ್ ಶೆಟ್ ನೆಟ್ 40 ವರ್ಷದ ಪಿರಾವಡು
ಮುಂಬೈಡ್ 15 ದಿನ ರೋಡ್ಡು ಗೆತ್ತಿದು ಇನ್ನು ಈತ ಮಲ್ಲ ಸಭೆಟ್ ಮಿತ್ತುಕೊಳ್ಳುವ ಪನ್ನಗ ನಿಗುಲ್ಲ ಅಂಚನೆ ಎನ್ನೋಡೊಂದು ಪಂದು ಎನ್ನ ಒಂದು ವಿಶ್ವಾಸ ಕುಡಂಜಿ ಬಂಡೆ ಸೊನ್ಪತ್ತೊಂಬ ಮಾರ್ಗ ತಿಗುತ್ತಿನ ಮಾತೆರೆಲ್ಲ ಮೂಲೊಂದು ಬಂದು ಎಂಕಲ ತಿಗೊಂದುತ್ತನು ಸೊನ್ಪತ್ತೊಂಬ ಆಂಡ ಯಾನ್ ಬುಲ್ತೊಂದು ಬರೊಂದಿತ್ತೆ ದೇಪನ್ನಗ ನೂದು ತಿಗುದಿಜಿ ಎನ್ನ ಅಮ್ಮಿರ್ ಮಾಸ್ಟರ್ ನಿಕ್ ನೂದುಗಾನಿ ದೆಪ್ಪರೆ ಬಂದು ದೆಪ್ಪರ ದಾನಿ ನಿಕ್ ಸನ್ನಿ ಬಂದು ಪಿಡಬಡೊಂದಿತ್ತೇರು ಸೊನ್ಪತ್ತೊಂಬ ತಿಕ್ಕಿನ ಆವು ಆತ ಖುಷಿ ಆಡಿಂದಿ ಅನುಕೂಲೆಗೆ ಈ ಜೋಕ್ಲೆ ತಿಕ್ಕಿನ ಎನ್ನ ಬಾಲ್ಯದ ಒಂಜಿ ವಿದ್ಯಾಭ್ಯಾಸ ನೆನೆಪಾಂಡು ಬೊಕ್ಕ ಈ ಐಕಲ ಹರೀಶ್ ಶೆಟ್ರ ನೇತೃತ್ವಡು ಸುಮಾರು ವರ್ಲ್ಡ್ ಬಂಡ್ಸ್ ಫ್ಯಾಮಿಲಿ ಫಂಡ್ ಡೈರೆಕ್ಟರ್ ಒಂಜಿ 14 ಪೇಟ್ರನ್ ಮೆಂಬರ್ ಒಂಜಿ 116 ಬೊಕ್ಕ ಪೂರ ಮೆಂಬರ್ ನಗಲು 150 ಜನ ಬಿಟ್ಟವ್ಲೇರು ನಮ್ಮ ಬಂಟ ಬಾಂಧವ್ಯದ ವಿನಂತಿದಾದ ಪನ್ನಗ ಆಯ್ನಾದ ಜನ ಐಕ್ ಮೆಂಬರ್ ಆದು ಸೇರ್ದು ಫುಲ್ ನಂಗೆ ಸಪೋರ್ಟ್ ಮಲ್ಪಡೊಂದು ಪನ್ನೊಂದು ಬೊಕ್ಕ ನಮ್ಮ ಜಾಗದ ಬಿಲ್ಡಿಂಗ್ ಕಟ್ಟಲಿಕ್ಕೆ ಮಾತ ಜನಕ್ಕುಲ್ಲ ಪೂರ ಫಿನಾನ್ಷಿಯಲಿ ಸಪೋರ್ಟ್ ಮಲ್ಪಡು ಪನಂದು ನಾನು ಎನ್ನ ರಡ್ಡು ಪಾತ್ರ ಮುಗಿವೆ. ಥ್ಯಾಂಕ್ ಯು. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಕಾರ್ಯದೊಟ್ಟಿಗೆ ಹರ್ಷನೊಟ್ಟಿಗೆ ಸಕ್ರಿಯವಾಯಿನಂಚಿತ್ತಿನ ತನ್ನ ಅಮೂಲ್ಯವಾಯಿನಂಚಿತ್ತಿನ ಒಂಜಿ ಸೇವೆನ ಬೇತೆ ಬೇತೆ ಸಮಾಜ ಸೇವೆ ಕೊರೊಂದು ಪುನರ್ ಅಂಚಾದ ಏರ್ನ ಪಾತ್ಯರಾಗಿ ಬೊಕ್ಕರ ತೆರೆತಗ್ಗ ಬಂದು ನಾನು ದುಂಬುಗು ನಮ್ಮ ಸಭಾ ಸಂಪ್ರದಾಯದಂಚನೆ ಸಭಾ ಕಾರ್ಯಕ್ರಮದ ಅಕೇರಿದ ಭಾಗ ಬರೊಂದಲ್ಲ ಅಬೇಡ್ ದುಂಬು ಪಿರವರ ನೆಕ್ಲೆ ಮಾತೆರಗ್ಲೆ ನೆನಪು ಮಾಡ್ತಂದಲ್ಲ ದಾದ ಅಂದ್ಕೆಂಡ ಬೇತೆ ಬೇತೆ ಬಂಟರ ಸಂಘದ ನಮ್ಮ ಪದಾಧಿಕಾರಿಗಳು ಸದಸ್ಯರಿಗೆ ಮಾತೆರೆಗ್ಲ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಕಚೇರಿ ಆಫೀಸ್ದ ಮಿತ್ತ ಮೇಟು ವನಸ್ಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಬೈದಿನ ಮಾತ ಬಿನ್ನೆರೆಗೆ ಫಲಾನುಭವಿಗಳಿಗೆ ಮಾತೆರೆಗ್ಲ ಈ ಸಭಾಭವನದ ತೀರ್ಥಮರ್ಗಿಳ್ಳು ವನಸ್ಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಮಾತೆರ್ಲ ಗಮನಿಸೋಡು ಬಂದು ವಿನಂತಿನ ಮಲ್ತಂದು ನಾನು ದುಂಬುಗ ವೇದಿಕೆ ನಂಚಿತ್ತಿನ ಮಾತೆರೆಗ್ಲ ಧನ್ಯವಾದನ ಸಲ್ಲಿಕೆ ಮನ್ಪು ನಂಚಿತ್ತಿನ ಕಾರ್ಯಕ್ರಮ ನಮ್ಮ ನಡಪ ಹೊಂದಿಲ್ಲ ವೇದಿಕೆ ನಮ್ಮೊಟ್ಟಿಗೆ ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಕೋಶಾಧಿಕಾರಿ ಆದಪ್ಪನ ಉಳ್ತೂರು ಮೋಹನ್ ದಾಸ್ ಶೆಟ್ರು ನಮ್ಮೊಟ್ಟುಗೊಳ್ಳೇರೆ ಮಾತೆರೆಗ್ಲ ಸೊಲ್ಮೇನ ಧನ್ಯವಾದನ ಸಲ್ಲಿಕೆ ಮನ್ಪುಡು ಬಂದು ಎರಡಕ್ಕೆ ಹೊಂದಲ್ಲ ಎಲ್ಲ ತಮ್ಮೆಲ್ಲರ ಉಪಸ್ಥಿತಿಯನ್ನು ಸ್ಮರಿಸುತ್ತಾ ಕಾರಣಾಂತರದಿಂದ ತಮ್ಮನ್ನು ವೇದಿಕೆಗೆ ಕರೆಯಲಾಗಲಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಅದು ಅಲ್ಲದೆ ಇಂದಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ತಮಗೆಲ್ಲರಿಗೂ ಒಂದೇ ಮಾತಿನಿಂದ ಧನ್ಯವಾದವನ್ನು ಹೇಳುತ್ತಾ ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸುತ್ತೇವೆ. ಜೈ ಹಿಂದ್, ಜೈ ಬಂಟ್ಸ್.
ಪೂಜಾ ದಕ್ಷಿಣ ಕನ್ನಡ ಕೊಯ್ಕುಡೆ ಅಡ್ರೆಸ್ ಲಾವಣ್ಯ ಸುರತ್ಕಲ್ ಮಂಗಳೂರು, ಅನುಷಾ ಶೆಟ್ಟಿ ತಲಪಾಡಿ ಮ್ಯಾಂಗ್ಳೂರು, ಜಾಹ್ನವಿ ಆರ್ ಶೆಟ್ಟಿ ಕಾವೂರು, ಪ್ರಧಾನ್ ಜೆ ಶೆಟ್ಟಿ ಕಸಬ ಬಂಟ್ವಾಳ, ಶ್ರೀಶಾ ಎಸ್ ಶೆಟ್ಟಿ ಮೇರೆ ಮಜಲು ಬಂಟ್ವಾಳ, ಮೇರ ಮಜಲು ಮೇರೆ ಮನೆ, ಹರ್ಷಿತಾ ಡಿ ಶೆಟ್ಟಿ ಕೊಯ್ಕುಡೆ, ಅನನ್ಯ ಶೆಟ್ಟಿ ಚಂದ್ರಶೇಖರ್ ಶೆಟ್ಟಿ ಕಾವೂರು, ಆಶೀಶ್ ಕುಕ್ಕಿಕಟ್ಟೆ ಉಡುಪಿ, ತ್ರಿಷಾ ಶೆಟ್ಟಿ ಕೊಲ್ನಾಡು ಸಾಲೆತ್ತೂರು, ತ್ರಿಷಾ ಶೆಟ್ಟಿ, ಶಮಾ ಜೀರೈ ಕೊಲ್ನಾಡು ಸಾಲೆತ್ತೂರು, ಸಂಭ್ರಮ್ ಬಿ ಶೆಟ್ಟಿ ಮ್ಯಾಂಗ್ಳೂರು ಅತ್ತಾವರ ಮ್ಯಾಂಗ್ಳೂರು, ಅನ್ವೇಷ್ ಸ್ವಲ್ಪ ಬೇಗ ಬಂದಿದ್ರೆ ಅನ್ವೇಷ್ ಶಿಶಿರ್ ಬಿ ರೈ ನಾವು ಹೆಣ್ಣ, ಆಯುಷ್ ಆರ್ ಶೆಟ್ಟಿ, ಪ್ರಖ್ಯಾತ್ ಪಿ ಶೆಟ್ಟಿ ಇನ್ನಂಜೆ ಉಡುಪಿ, ಶಿಶಿರ್ ಬಿ ರೈ, ಸಿಂಚನ ಸಿಂಚನ ಮಾಡಾವ್ ಪುತ್ತೂರು, ನಿಷ್ಪಿತಾ ರೈ ಮಾಡಾವ್ ಪುತ್ತೂರು, ಮಿಥುನ್ ಶೆಟ್ಟಿ ಕಡಬ, ಸ್ನೇಹ ಆಳ್ವ ಉಪ್ಪಲ, ಭೂಮಿಕಾ ಎಂ ರೈ ಪುತ್ತೂರು ಮೆಲ್ಮಜಲು, ತೇಜಸ್ ರೈ ಕೊಲ್ತಿಗೆ, ಕಾರ್ತಿಕ್ ರೈ ಬಿ ಪುತ್ತೂರು ಕೈಯೂರು, ಪುನೀತ್ ಜಿ ಶೆಟ್ಟಿ ಕಡಬ ಪುತ್ತೂರು, ಅಪೇಕ್ಷಾ ಕೆ ಜೆ ಶೆಟ್ಟಿ ಆರ್ಯಾಪ ಪುತ್ತೂರು, ಹರ್ಷಿತಾ ಕುಮಾರ್ ಕಾಸರಗೋಡು ಕೇರಳ, ಆದಿತ್ಯ ಪ್ರಸಾದ್ ರೈ ಕೊಟ್ಟೆಕಾರ್, ತನ್ವಿ ಜೆ ಶೆಟ್ಟಿ ಕಾಪು ಉಡುಪಿ, ರಕ್ಷಿತ್ ಶೆಟ್ಟಿ ಕುಕ್ಕಂದೂರ್ ಕಾರ್ಕಳ, ಅಪೇಕ್ಷಾ ರೈ ಎ ಪುತ್ತೂರು, ಪ್ರತೀಕ್ ಭಂಡಾರಿ ಮಂಕಿ ಸ್ಟ್ಯಾಂಡ್ ಮ್ಯಾಂಗ್ಳೂರು, ವೈಷ್ಣವಿ ಅದ್ಯಪ್ಪಾಡಿ ತ್ರಿಷಾ ಶೆಟ್ಟಿ ಸರಿ ತ್ರಿಷಿತಾ ಶೆಟ್ಟಿ ತ್ರಿಷಿತಾ ದೇವಲಕುಂಡ ಉಡುಪಿ, ಮನ್ವಿತಾ ಶೆಟ್ಟಿ ಕೋಟೆಕಾರ್ ಮ್ಯಾಂಗ್ಳೂರು, ಅನ್ವಿತಾ ಮಾಬಲ್ ಶೆಟ್ಟಿ ಪಾವೂರ್ ಮ್ಯಾಂಗ್ಳೂರು, ಧನ್ಯ ದಾಮೋದರ ದೇವಾಡಿಗ ಮುಲ್ಕಿ ಮ್ಯಾಂಗ್ಳೂರು, ಮಂದಿರಾ ಶೆಟ್ಟಿ ಬೈಂದೂರು ಉಡುಪಿ, ಕೀರ್ತನ ಎಸ್ ಶೆಟ್ಟಿ ಬಜಿಪೆ ಮ್ಯಾಂಗ್ಳೂರು, ಭೂಮಿಕಾ ಶೆಟ್ಟಿ ಬಜಿಪೆ, ಯಶಸ್ವಿನಿ ಶೆಟ್ಟಿ ಗುರುಪುರ, ನಿತೀಶ್ ಡಾಟರ್ ಆಫ್ ಉದಯ್ ಶೆಟ್ಟಿ ಬನಶಂಕರಿ ಬ್ಯಾಂಗ್ಳೂರು, ಹಾರ್ದಿಕ್ ಪೂಂಜಾ ಸನ್ ಆಫ್ ಶ್ರೀಧರ್ ಪೂಂಜಾ ಸಾಲೆತ್ತೂರು, ಕೀರ್ತನ್ ಶೆಟ್ಟಿ ಸನ್ ಆಫ್ ವಸಂತ್ ಶೆಟ್ಟಿ ಸಾಲೆತ್ತೂರು, ಡಾಟರ್ ಆಫ್ ರಾಮಣ್ಣ ಶೆಟ್ಟಿ ಬಂಟ್ವಾಳ ತುಂಬೆ, ಅಶ್ವಿನಿ ಡಾಟರ್ ಆಫ್ ಸುರೇಂದ್ರ ಶೆಟ್ಟಿ ಕೊಡ್ಲಾಡಿ ಕುಂದಾಪುರ, ಪ್ರಜ್ವಲ್ ಸನ್ ಆಫ್ ಸದಾಶಿವ ಶೆಟ್ಟಿ ಕೊಡ್ಲಾಡಿ ಕುಂದಾಪುರ,
ಶ್ರಾವ್ಯ ಡಾಟರ್ ಆಫ್ ಉಮಾನಾಥ ಶೆಟ್ಟಿ ಶಂಕರ್ ನಾರಾಯಣ ಕುಂದಾಪುರ. ರೋಜಾ ಡಾಟರ್ ಆಫ್ ನಾಗರಾಜ್ ಶೆಟ್ಟಿ ಗುಲ್ವಾಡಿ ಕುಂದಾಪುರ. ವಿಶ್ವನಾಥ್ ಜೆ ಶೆಟ್ಟಿ ಸನ್ ಆಫ್ ಜಯರಾಮ್ ಶೆಟ್ಟಿ ಕುಂದಾಪುರ. ಸುಜಯ್ ಶೆಟ್ಟಿ ಸನ್ ಆಫ್ ಸಂಜೀವ ಶೆಟ್ಟಿ ಉಲ್ಲೂರು ಕುಂದಾಪುರ. ಪೃಥ್ವಿನ್ ಶೆಟ್ಟಿ ಸನ್ ಆಫ್ ರಾಜೀವ ಶೆಟ್ಟಿ ಕುಂದಾಪುರ. ಸುಮಂತ್ ಬಿ ಶೆಟ್ಟಿ ಸನ್ ಆಫ್ ಬಾಲಕೃಷ್ಣ ಶೆಟ್ಟಿ ಕರ್ಕುಂಜೆ ಕುಂದಾಪುರ. ಶ್ರದ್ಧಾ ಶೆಟ್ಟಿ ಡಾಟರ್ ಆಫ್ ಶಿವರಾಮ್ ಬಿ ಶೆಟ್ಟಿ ಅತ್ತೂರು ಕಾರ್ಕಳ. ನೇಹಾ ಡಾಟರ್ ಆಫ್ ಸುಂದರ್ ಶೆಟ್ಟಿ ಹಾವಂಜೆ ಉಡುಪಿ. ಪೂಜಾ ಶೆಟ್ಟಿ ಡಾಟರ್ ಆಫ್ ನಾರಾಯಣ್ ಶೆಟ್ಟಿ ಬಜಾಲ್ ಮ್ಯಾಂಗ್ಳೂರ್. ಶ್ರೇಯಸ್ ಆಳ್ವಾ ಸನ್ ಆಫ್ ಹರೀಶ್ ಆಳ್ವಾ ಉಪ್ಪಳ ಕಾಸರಗೋಡು. ಶಿಫಾಲಿ ಡಾಟರ್ ಆಫ್ ಗೋಪಾಲಕೃಷ್ಣ ಶೆಟ್ಟಿ ಕುಲೈ ಮಂಗಳೂರು. ಭಾವನಾ ಶೆಟ್ಟಿ ಡಾಟರ್ ಆಫ್ ದಿವಾಕರ್ ಗುಲ್ವಾಡಿ ಕುಂದಾಪುರ. ತ್ರಿಷಾ ಡಾಟರ್ ಆಫ್ ವಸಂತ್ ಶೆಟ್ಟಿ ಕರಂಬಾರು ಬೆಳ್ತಂಗಡಿ. ಸಿದ್ಧಾಂತ್ ಬಿ ಸನ್ ಆಫ್ ಬಾಲಕೃಷ್ಣ ಶೆಟ್ಟಿ ಮಂಕಿ ಸ್ಟ್ಯಾಂಡ್. ಅಖಿಲೇಶ್ ಸನ್ ಆಫ್ ಶರತ್ ಕುಮಾರ್ ಶೆಟ್ಟಿ ಕಟ್ಬೆಲ್ತೂರು ಉಡುಪಿ. ಚಂದ್ರಿಕಾ ಶೆಟ್ಟಿ ಡಾಟರ್ ಆಫ್ ತಿಮ್ಮಪ್ಪ ಶೆಟ್ಟಿ ಕುಂಜತ್ತೂರು ಕಾಸರಗೋಡು. ಆಶೀಶ್ ಶೆಟ್ಟಿ ಸನ್ ಆಫ್ ರಘುರಾಮ್ ಶೆಟ್ಟಿ ಕುಂದಾಪುರ್. ಸುಧಾತ್ ಶೆಟ್ಟಿ ಸನ್ ಆಫ್ ಸುಜನ್ ಮನೋಹರ್ ಶೆಟ್ಟಿ ಕಂಡ್ಲೂರು ಕುಂದಾಪುರ. ಛಾಯಾ ಡಾಟರ್ ಆಫ್ ಸುಧಾಕರ್ ಶೆಟ್ಟಿ ಇನ್ನಂಜೆ ಉಡುಪಿ. ದಿಶಾ ಎಸ್ ಶೆಟ್ಟಿ ಡಾಟರ್ ಆಫ್ ಶಶಿಧರ್ ಶೆಟ್ಟಿ ಕಾಪು ಉಡುಪಿ. ವಿಘ್ನೇಶ್ ಶೆಟ್ಟಿ ಸನ್ ಆಫ್ ಸುಧಾಕರ್ ಶೆಟ್ಟಿ ಕಾಪು ಉಡುಪಿ. ತನುಶ್ರೀ ವಸಂತ್ ಶೆಟ್ಟಿ ಡಾಟರ್ ಆಫ್ ವಸಂತ್ ಶೆಟ್ಟಿ ಹೆಜಮಾಡಿ ಉಡುಪಿ. ಜನ್ಯ ಉಮೇಶ್ ಶೆಟ್ಟಿ ಡಾಟರ್ ಆಫ್ ಉಮೇಶ್ ಶೆಟ್ಟಿ ಉಡುಪಿ. ತ್ರಿಷಾ ಯು ಶೆಟ್ಟಿ ಡಾಟರ್ ಆಫ್ ಉಮೇಶ್ ಶೆಟ್ಟಿ ಬೆಳಪು ಉಡುಪಿ. ದರ್ಶಿನಿ ಯು ಶೆಟ್ಟಿ ಡಾಟರ್ ಆಫ್ ಉದಯ್ ಶೆಟ್ಟಿ ಕಾಪು ಉಡುಪಿ. ಸ್ಫೂರ್ತಿ ಡಾಟರ್ ಆಫ್ ಸೂರಪ್ಪ ಶೆಟ್ಟಿ ಅಂಗಡಿಬೆಟ್ಟು ಕುಂದಾಪುರ. ಪ್ರತೀಕ್ಷಾ ಡಾಟರ್ ಆಫ್ ಮಾಬಳ ಶೆಟ್ಟಿ ಆಳೂರು ಕುಂದಾಪುರ. ಭೂಮಿಕಾ ರೈ ಡಾಟರ್ ಆಫ್ ಪದ್ಮಪ್ರಸಾದ್ ರೈ ಪಾಲ್ತಡಿ ಪುತ್ತೂರು. ಸ್ವರಾಜ್ ಬಿ ಶೆಟ್ಟಿ ಸನ್ ಆಫ್ ಬೇಬಿ ಶೆಟ್ಟಿ ಬೈಂದೂರು ಕುಂದಾಪುರ. ಪುನೀತ್ ಕುಮಾರ್ ಸನ್ ಆಫ್ ಬಾಲಕೃಷ್ಣ ಶೆಟ್ಟಿ ಉಪ್ಪಳ ಕಾಸರಗೋಡು. ಸಜನ್ ರೈ ಸನ್ ಆಫ್ ಭೋಜರಾಜ್ ರೈ ಕುಂಬ್ಳ ಕಾಸರಗೋಡು. ನಿಹಾರ್ ಎಂ ಶೆಟ್ಟಿ ಸನ್ ಆಫ್ ಮೋಹನ್ದಾಸ್ ಶೆಟ್ಟಿ ಕಡಬ ಪುತ್ತೂರು. ಶ್ರಾವ್ಯ ಎನ್ ಶೆಟ್ಟಿ ಡಾಟರ್ ಆಫ್ ನಿತ್ಯಾನಂದ ಶೆಟ್ಟಿ ಕೊಡ್ಲಮುಗರ್ ಕಾಸರಗೋಡು. ಲಿಖಿತಾ ಡಾಟರ್ ಆಫ್ ತಿಮ್ಮಪ್ಪ ಶೆಟ್ಟಿ ಕಡಬ ಪುತ್ತೂರು. ಅನಿರೀಕ್ಷಿತಾ ಡಾಟರ್ ಆಫ್ ಲೇಟ್ ಮೋಹನ್ ರೈ ಕೆಯೂರು ಪುತ್ತೂರು. ಪರೀಕ್ಷಿತಾ ಜೆ ಶೆಟ್ಟಿ ಡಾಟರ್ ಆಫ್ ಜಗದೀಶ್ ಶೆಟ್ಟಿ ಪೆರುವಾಜೆ ಸುಳ್ಯ. ನಿರೀಕ್ಷಾ ಜೆ ಶೆಟ್ಟಿ ಡಾಟರ್ ಆಫ್ ಜಯಪ್ರಕಾಶ್ ಶೆಟ್ಟಿ ಆರ್ಯಪು ಪುತ್ತೂರು. ಆಫ್ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಕಾಸರಗೋಡು. ಪಲ್ಲವಿ ಡಾಟರ್ ಆಫ್ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಕಾಸರಗೋಡು. ಪ್ರಾಪ್ತಿ ರೈ ಡಾಟರ್ ಆಫ್ ಪ್ರಶಾಂತ್ ಕಡಬ ಪುತ್ತೂರು. ವೈಶಾಲಿ ಡಾಟರ್ ಆಫ್ ರವೀಂದ್ರ ಶೆಟ್ಟಿ ನಿಟ್ಟೂರು ಪುತ್ತೂರು. ನಮ್ರತಾ ಶೆಟ್ಟಿ ಡಾಟರ್ ಆಫ್ ಭರತ್ ಶೆಟ್ಟಿ ಮೂಡ್ಬೆಳ್ಳೆ ಉಡುಪಿ. ಶ್ರೀಶಾ ಜಿ ಶೆಟ್ಟಿ ಡಾಟರ್ ಆಫ್ ಗೋಪಾಲಕೃಷ್ಣ ಶೆಟ್ಟಿ ಹೆಬ್ರಿ ಉಡುಪಿ. ಶ್ರದ್ಧಾ ರೈ ಡಾಟರ್ ಆಫ್ ಪ್ರಭಾತ್ ಕುಮಾರ್ ಬೆಟ್ಟಂಪಾಡಿ ಪುತ್ತೂರು. ಪ್ರತೀಕ್ ಕುಮಾರ್ ಸನ್ ಆಫ್ ಕೃಷ್ಣ ಶೆಟ್ಟಿ ಒಕ್ವಾಡಿ ಕುಂದಾಪುರ.
ನಿಸರ್ಗ ಕಕ್ಕುಂಜೆ ಉಡುಪಿ. ಸ್ಪರ್ಶ ಡಾಟರ್ ಆಫ್ ಕುಶಾನಂದ ಶೆಟ್ಟಿ ಇಚ್ಲಂಪಾಡಿ ಕಾಸರಗೋಡು. ಅಮೃತ ಡಾಟರ್ ಆಫ್ ಬಾಲಕೃಷ್ಣ ಕಲ್ಲಡ್ಕ ಬಂಟ್ವಾಳ. ಸೌಜನ್ಯ ಡಾಟರ್ ಆಫ್ ರಾಮ ಶೆಟ್ಟಿ ಕಾಲ್ತೋಡು ಕುಂದಾಪುರ. ಆಶಿತಾ ಡಾಟರ್ ಆಫ್ ಉದಯ್ ಶೆಟ್ಟಿ ಗೋಳಿಹೊಳೆ ಉಡುಪಿ. ಶ್ರುತಿ ಡಾಟರ್ ಆಫ್ ಶೇಖರ್ ಶೆಟ್ಟಿ ಚಿಟ್ಟೂರು ಉಡುಪಿ. ಶರಣ್ ಪಾಲಿಮಾರ್ ಉಡುಪಿ. ತೃಪ್ತಿ ರೈ ಡಾಟರ್ ಆಫ್ ಹರೀಶ್ ರೈ ವೀರಕಂಬ ಬಂಟ್ವಾಳ. ಶ್ರೇಯಾ ಡಾಟರ್ ಆಫ್ ಗಣೇಶ್ ರೈ ಇಚ್ಲಂಪಾಡಿ ಕಾಸರಗೋಡು. ಅನನ್ಯ ಶೆಟ್ಟಿ ಡಾಟರ್ ಆಫ್ ರಾಜು ಶೆಟ್ಟಿ ಮರೋಳಿ ಮ್ಯಾಂಗ್ಳೂರು. ರಶ್ಮಿತಾ ಡಾಟರ್ ಆಫ್ ಬಾಲಕೃಷ್ಣ ಶೆಟ್ಟಿ ಕೈಯಾರ್ ಕಾಸರಗೋಡು. ಸೃಜನ್ ಸನ್ ಆಫ್ ಜಯಂತ್ ಶೆಟ್ಟಿ ಕೊರ್ಗಿ ಕುಂದಾಪುರ. ಭವಿಷ್ಯ ಡಾಟರ್ ಆಫ್ ಶಾಂತರಾಜ್ ಶೆಟ್ಟಿ ವಿಟ್ಲ ಬಂಟ್ವಾಳ. ವಂಶಿ ಶೆಟ್ಟಿ ಡಾಟರ್ ಆಫ್ ಸದಾನಂದ ಶೆಟ್ಟಿ ಮುಕ್ಕ ಸುರತ್ಕಲ್. ಗೌತಮಿ ಶೆಟ್ಟಿ ಸನ್ ಆಫ್ ಪದ್ಮನಾಭ ಶೆಟ್ಟಿ ಕೆಮ್ರಾಲ್ ಮ್ಯಾಂಗ್ಳೂರು. ಶಬರೀಶ್ ಸನ್ ಆಫ್ ಸದಾಶಿವ ಶೆಟ್ಟಿ ಆಸೋಡು ಕುಂದಾಪುರ. ಶ್ರೀಶಾ ಡಾಟರ್ ಆಫ್ ಹರೀಶ್ ಶೆಟ್ಟಿ ಅಧಿಕಾರಿ ಬೆಟ್ಟು ಮ್ಯಾಂಗ್ಳೂರು. ಸ್ಮೃತಿ ಶೆಟ್ಟಿ ಡಾಟರ್ ಆಫ್ ಸುರೇಂದ್ರ ಶೆಟ್ಟಿ ಅಶೋಕ್ ನಗರ ಮ್ಯಾಂಗ್ಳೂರು. ಚೈತನ್ಯ ಡಾಟರ್ ಆಫ್ ಭಾಸ್ಕರ್ ಶೆಟ್ಟಿ ಕುಂಬ್ಳೆ ಕಾಸರಗೋಡು. ಸಾಕ್ಷಿ ಶೆಟ್ಟಿ ಡಾಟರ್ ಆಫ್ ಸುಜಿತ್ ಶೆಟ್ಟಿ ಪಿಲಾರ್ ಉಡುಪಿ. ತನ್ವಿ ಡಾಟರ್ ಆಫ್ ವಿಜಯ್ ಕುಮಾರ್ ರೈ ಕೋಟೆಕಾರ್. ತನ್ವಿತಾ ಡಾಟರ್ ಆಫ್ ಸುಭಾಷ್ ಶೆಟ್ಟಿ ಉಳಿಪಾಡಿ ಮ್ಯಾಂಗ್ಳೂರು. ರಿತ್ವಿಕ್ ಜೆ ಶೆಟ್ಟಿ ಡಾಟರ್ ಆಫ್ ಜಗದೀಶ್ ಶೆಟ್ಟಿ ಗುಡ್ಡೆ ಅಂಗಡಿ ಮೂಡಬಿದ್ರೆ. ದಿಶಾಂತ್ ಸಾಲ್ವಡಿ ಪೋಸ್ಟ್ ಕುಂದಾಪುರ. ಪೃಥ್ವಿನ್ ಕೆರಡಿ ಕುಂದಾಪುರ. ಚೈತ್ರ ಆಳ್ವ ಡಾಟರ್ ಆಫ್ ಗಣೇಶ್ ಆಳ್ವ ಕೈಯಾರ್ ಕಾಸರಗೋಡು. ಜ್ಯೋತಿ ಡಾಟರ್ ಆಫ್ ಭಾಸ್ಕರ್ ರೈ ಪೇರ್ಲಂಪಾಡಿ ಪುತ್ತೂರು. ನಾಗಲಕ್ಷ್ಮಿ ಡಾಟರ್ ಆಫ್ ಶ್ರೀಮತಿ ಇಂದಿರಾನಗರ್ ಬ್ರಹ್ಮಾವರ. ಸಾರ್ಥಕ್ ಶೆಟ್ಟಿ ಡಾಟರ್ ಆಫ್ ಶ್ರೀಲೋಲ ಶೆಟ್ಟಿ ಬಜ್ಪೆ. ಶ್ರೀಶಾ ಡಾಟರ್ ಆಫ್ ಸುರೇಶ್ ಶೆಟ್ಟಿ ಎಡಪದವು. ಸೌಮ್ಯ ಶೆಟ್ಟಿ ಡಾಟರ್ ಆಫ್ ಸದಾನಂದ್ ಶೆಟ್ಟಿ ಎಡಪದವು. ಕೌಶಿಕ ಹೆಗ್ಡೆ ಡಾಟರ್ ಆಫ್ ಸುಶೀಲಾ ಶೆಟ್ಟಿ ಕೋಟೆಮಕ್ಕಿ ಕುಂದಾಪುರ. ಬೆಳ್ತಂಗಡಿ. ದೇವಿ ಪ್ರಸಾದ್ ಸನ್ ಆಫ್ ಪ್ರಕಾಶ್ ಶೆಟ್ಟಿ ಕುಂದಾಪುರ. ಪ್ರಜ್ಞಾ ರೈ ಡಾಟರ್ ಆಫ್ ಧನಂಜಯ್ ರೈ ಕೋಡಿಕಲ್. ಪ್ರಣೀಶ್ ಸನ್ ಆಫ್ ಸುರೇಶ್ ಶೆಟ್ಟಿ ಚಿಕ್ಕಮೂಡ್ನೂರು ಪುತ್ತೂರು. ಶ್ರೇಯಸ್ ಶೆಟ್ಟಿ ಸನ್ ಆಫ್ ಸತೀಶ್ ಶೆಟ್ಟಿ ಮಂಗಲ್ಪಾಡಿ ಕಾಸರಗೋಡು. ಭುವನೇಶ್ ಸನ್ ಆಫ್ ಜನಾರ್ದನ್ ಶೆಟ್ಟಿ ವಾಮದಪದವು ಬಂಟ್ವಾಳ. ಪ್ರಥಮ್ ಶೆಟ್ಟಿ ಸನ್ ಆಫ್ ಪ್ರಶಾಂತ್ ಶೆಟ್ಟಿ ಮಣಿಯೂರು ಉಡುಪಿ. ಕೀರ್ತಿ ಶೆಟ್ಟಿ ಡಾಟರ್ ಆಫ್ ಮಧುಕರ ಶೆಟ್ಟಿ ಇನ್ನಂಜೆ ಉಡುಪಿ. ತೃಪ್ತಿ ಡಾಟರ್ ಆಫ್ ಕಿಶೋರ್ ಶೆಟ್ಟಿ ಎರ್ಮಾಲ್ ಉಡುಪಿ. ಶ್ರೀಶಾ ಶೆಟ್ಟಿ ಸನ್ ಆಫ್ ಶಶಿಧರ್ ಶೆಟ್ಟಿ ಮುಲ್ಕಿ. ದೀಪಶ್ರೀ ಡಾಟರ್ ಆಫ್ ದಿವಾಕರ್ ಶೆಟ್ಟಿ ಬಜ್ಜಗೋಳಿ ಕಾರ್ಕಳ. ಹರ್ಷಿತಾ ಶೆಟ್ಟಿ ಡಾಟರ್ ಆಫ್ ಪ್ರಭಾಕರ್ ಶೆಟ್ಟಿ ಕಾರ್ಕಳ. ಖುಷಿ ಶೆಟ್ಟಿ ಡಾಟರ್ ಆಫ್ ಸಂತೋಷ್ ಶೆಟ್ಟಿ ಕೊಪ್ಪ.
ಸ್ಫೂರ್ತಿ ಹೆಗ್ಡೆ ಡಾಟರ್ ಆಫ್ ರೋಹಿತಾಶ್ವ ಹೆಗ್ಡೆ ಅಳಪೆ. ಸನ್ನಿಧಿ ಡಾಟರ್ ಆಫ್ ನಾರಾಯಣ್ ಶೆಟ್ಟಿ ಶಂಕರ್ ನಾರಾಯಣ ಕುಂದಾಪುರ. ಭೂಮಿಕಾ ಶೆಟ್ಟಿ ಡಾಟರ್ ಆಫ್ ಅಶೋಕ್ ಶೆಟ್ಟಿ ಕಾರ್ಕಳ. ಗಗನ್ ಶೆಟ್ಟಿ ಸನ್ ಆಫ್ ದಯಾನಂದ್ ಶೆಟ್ಟಿ ಕವತ್ತಾರ್ ಮುಲ್ಕಿ. ಖುಷಿ ಶೆಟ್ಟಿ ಉಡುಪಿ. ಐಶ್ವರ್ಯ ಕುಂದಾಪುರ. ಅಮಿಷಾ ಡಾಟರ್ ಆಫ್ ಹರೀಶ್ ಬೊಂಡಂತಿಲ ಮ್ಯಾಂಗ್ಳೂರ್. ನಿಧಿ ಡಾಟರ್ ಆಫ್ ಬಾಲಕೃಷ್ಣ ಶೆಟ್ಟಿ ಪುದು ವಿಲೇಜ್ ಬಂಟ್ವಾಳ. ಮನ್ವಿತಾ ಶೆಟ್ಟಿ ಡಾಟರ್ ಆಫ್ ಸುಧೀರ್ ಕುಮಾರ್ ಶೆಟ್ಟಿ ಮಂಗಳ್ ದೇವಿ ಮ್ಯಾಂಗ್ಳೂರ್. ಶ್ರೇಯಾ ಹೆಗ್ಡೆ ಡಾಟರ್ ಆಫ್ ಜಯದೇವ್ ಹೆಗ್ಡೆ ಅಲ್ಬಾಡಿ ಹೆಬ್ರಿ. ಪ್ರಸ್ತುತಿ ಡಾಟರ್ ಆಫ್ ಶಿವರಾಮ್ ಶೆಟ್ಟಿ ಕಸಬಾ ಬಂಟ್ವಾಳ. ಲಾಸ್ಯ ಶೆಟ್ಟಿ ಬೈಕಾಡಿ ಬ್ರಹ್ಮಾವರ. ಶ್ರುತಿ ಶೆಟ್ಟಿ ಡಾಟರ್ ಆಫ್ ವಿಜಯ್ ಕುಮಾರ್ ಶೆಟ್ಟಿ ಹೆಬ್ರಿ. ಪ್ರಣೀಶ್ ಶೆಟ್ಟಿ ಎಲ್ಲಾರೆ ಹೆಬ್ರಿ. ಭುವನ ಡಾಟರ್ ಆಫ್ ಸುಜಾತ ಶೆಟ್ಟಿ ಹೆಬ್ರಿ. ರಿತಿಕಾ ಡಾಟರ್ ಆಫ್ ಜಗದೀಶ್ ಶೆಟ್ಟಿ ಪುತ್ತಿಗೆ ಮೂಡಬಿದ್ರೆ. ರಿತೇಶ್ ಶೆಟ್ಟಿ ಅಧಿಕಾರಿ ಬೆಟ್ಟು ಮುಲ್ಕಿ. ಸಮೀಕ್ಷಾ ಶೆಟ್ಟಿ ರಾಮಕುಂಜ ಕಡಬ. ಸಹನಾ ಡಾಟರ್ ಆಫ್ ಬೇಬಿ ಶೆಟ್ಟಿ ಶಿರೂರು ಕುಂದಾಪುರ. ಸೀಮಾ ಶೆಟ್ಟಿ ಡಾಟರ್ ಆಫ್ ಕುಮಾರ್ ಶೆಟ್ಟಿ ಶಿರೂರು ಕುಂದಾಪುರ. ಕನ್ವಿಕಾ ಡಾಟರ್ ಆಫ್ ಗುಲಾಬಿ ಶೆಟ್ಟಿ ಇಚ್ಲಂಪಾಡಿ ಕಾಸರಗೋಡು. ದೀಕ್ಷಾ ಶೆಟ್ಟಿ ಅರಂತಬೆಟ್ಟು ಮ್ಯಾಂಗ್ಳೂರ್. ಪೃಥ್ವಿ ಮನೋಜ್ ಶೆಟ್ಟಿ ಪೆರುವಾಜೆ ಕಾರ್ಕಳ. ಪಂಚಮಿ ಶೆಟ್ಟಿ ಡಾಟರ್ ಆಫ್ ಉಮೇಶ್ ಶೆಟ್ಟಿ ಹೊಸಬೆಟ್ಟು ಮಂಜೇಶ್ವರ. ಶ್ರೇಯಾ ಶೆಟ್ಟಿ ಡಾಟರ್ ಆಫ್ ಪ್ರಸಾದ್ ಶೆಟ್ಟಿ ಚಾರ ಪೋಸ್ಟ್ ಹೆಬ್ರಿ. ಅಂಕಿತ್ ಶೆಟ್ಟಿ ನಾಡ್ಪಾಲ್ ಪೋಸ್ಟ್ ಹೆಬ್ರಿ. ಹರ್ಷಿತಾ ಡಾಟರ್ ಆಫ್ ಬಾಲಕೃಷ್ಣ ಶೆಟ್ಟಿ ಕಾಸರಗೋಡು. ಮಂಜುಷಾ ಡಾಟರ್ ಆಫ್ ಕುಶಾನಂದ ಶೆಟ್ಟಿ ಇಚ್ಲಂಪಾಡಿ ಕಾಸರಗೋಡು. ಅನುಷಾ ಶೆಟ್ಟಿ ಡಾಟರ್ ಆಫ್ ಭಾಸ್ಕರ್ ಶೆಟ್ಟಿ ದೇರ್ಲಕಟ್ಟೆ ಮ್ಯಾಂಗ್ಳೂರ್. ಸೃಷ್ಟಿ ಕುಲಶೇಖರ ಮ್ಯಾಂಗ್ಳೂರ್. ಚಂದ್ರಿಕಾ ಡಾಟರ್ ಆಫ್ ಜಯರಾಮ್ ಶೆಟ್ಟಿ ವರ್ಕಾಡಿ ಕಾಸರಗೋಡು. ನವ್ಯ ಶೆಟ್ಟಿ ಡಾಟರ್ ಆಫ್ ರಮೇಶ್ ಶೆಟ್ಟಿ ಕಾಡೂರು ಮಂದರ್ತಿ. ಮುತ್ತಮ್ಮ ಡಾಟರ್ ಆಫ್ ಬಾಳಪ್ಪ ತಡಂಬೈಲ್ ಸುರತ್ಕಲ್. ಮೋನಿಕಾ ಡಾಟರ್ ಆಫ್ ರವೀಂದ್ರ ಶೆಟ್ಟಿ ಇಚ್ಲಂಪಾಡಿ ಕಾಸರಗೋಡು. ಶ್ರದ್ಧಾ ಡಾಟರ್ ಆಫ್ ನಿತ್ಯಾನಂದ ಶೆಟ್ಟಿ ವಾರಂಗ ಹೆಬ್ರಿ. ಸಹನಾ ಲೇಟ್ ಸರ್ವೋತ್ತಮ್ ಶೆಟ್ಟಿ ಬ್ರಹ್ಮಾವರ. ಅಭಿಷೇಕ್ ರೈ ಸನ್ ಆಫ್ ಹರೀಶ್ ರೈ ಪುತ್ತೂರು. ಆದರ್ಶ್ ಭಾಸ್ಕರ್ ಶೆಟ್ಟಿ ಡಾಟರ್ ಆಫ್ ಸನ್ ಆಫ್ ಜಯಂತಿ ಭಾಸ್ಕರ್ ಶೆಟ್ಟಿ ನಡೂರು ಬ್ರಹ್ಮಾವರ. ಸನ್ಮಾನ್ ಮಳ್ಳಿ ವಡಂಕಾಪು ಬಂಟ್ವಾಳ. ನಿಯತಾ ಡಾಟರ್ ಆಫ್ ಬಾಲಕೃಷ್ಣ ಶೆಟ್ಟಿ ಕಾಲಾವರ.
ಮನ್ವಿತಾ ಶೆಟ್ಟಿ, ಡಾಟರ್ ಆಫ್ ಸುಧೀರ್, ಬ್ಯಾಂಗ್ಳೂರ್.